ಅಭ್ಯಾಗತರು ವೇದಿಕೆಗೆ ಆಗಮಿಸುತ್ತಿರುವ ಈ ಹೊತ್ತಿನಲ್ಲಿ ಚಂದ್ರಾಮೃತ ಇದೀಗ ಆಗಮಿಸಿರುವ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದ ನಂದಗೋಕುಲ ತಂಡದ ಇಂದಿನ ಕೊನೆಯ ನೃತ್ಯವನ್ನು ಈಗ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆರಂಭದಿಂದ ಇದುವರೆಗೆ ಅದ್ದೊಲಿಪುನ ಪಡ್ಡಾಯ್ದ ಕಡಲ ಪುಡೆತ ನುಗುರು ಪೊಯ್ಯದ ಈ ನಮ್ಮ ತುಳುನಾಡದ ಪುಣ್ಯದ ತಲಟ್ಟು ಉಸುಲು ಕೊರೊಂದು ಒಲ್ಪುದೂದು ಪುಟ್ಟೊಡುಂದಾಂಡ ಅವ್ಯೋತೋ ಜನ್ಮದ ಪುಣ್ಯ ಬೋಡಿಗೆ ಅಂಚಿತ್ತಿನ ಪುಣ್ಯದೊಂದು 75 ಕಾಲರ್ ತುಂಬು ಪುಟುದು ಬತ್ತಿನಾರು ಕುತ್ತಾರು ಗುತ್ತದ ಚಂದ್ರಹಾಸ ಅಡ್ಯಂತಾರು ಬದುಕದ ಸಾರ್ಥಕ 75ನೇ ಪುಟ್ಟು ಪರ್ಬದ ಐಸರು ಈ ವಿಶೇಷವೈನ ರೀತಿಡು ಆಚರಣೆ ಮಲ್ತೊಂದಲೇರು ಈ ಪೊರ್ತುಡರಿಗೆ ಅಭಿನಂದನೆ ಕೊರ್ಪಿನಂಚಿತ್ತಿನ ಸಭಾ ಕಾರ್ಯಕ್ರಮದ ಗುರುಕಾರ್ಮೆನ್ ವಯಸ್ಸೊಂಡ್ರಲ್ಲೇರು ಅವ್ರನ್ನ ಬದುಕಿಗೆ ಪೊಸ ದೇಕಿನ ಪೊಸ ಎತ್ತರ ಮಿತ್ತರನ್ನು ಮುಟ್ಟಾದಿನಂಚಿತ್ತಿನ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಲಾಯನಂಚಿತ್ತಿನ ಎ ಸದಾನಂದ ಶೆಟ್ರು ಅಂಚನೆ ನಂಗೆ ಮಾತಿರೆಗಳ ಆಶೀರ್ವಚನ ಕೊರ್ರವಲೇರು ಮಾಗಣದ ತಂತ್ರಿಲಾಯನಂಚಿತ್ತಿನ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಲು ನಿಜವಾದ್ಲೂ ಈ ಕಾರ್ಯಕ್ರಮದ ಗುರುಕಾರ್ಮೆನ್ ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ವಹಿಸ್ಕೊಂಡು ಅಂಡ ಅರೆಗೆ ಉಸಾರಿ ಜಂದಿನಂಚಿತ್ತಿನ ಈ ಪೊರ್ತುಲು ಅವ್ರನ್ನ ಆಶೀರ್ವಾದ ದುಂಬುಡ್ದಿ ಒಂದು
ಈ ಲೇಸನ್ ಮಲ್ತೊಂದಲ್ಲ ಭಿನ್ನಾದಿಗೆಡು ಕುಲುದು ಈ ಲೇಸಿಗೆ ಪೊರ್ಲು ದಿಂಜವರೆಲ್ಲರೂ ನಮ್ಮ ರಾಜ್ಯ ವಿಧಾನಸಭೆದ ಗುರ್ಕಾರ್ಲೈನ ಚಿತ್ತಿನ ಮಾನ್ಯ ಶಾಸಕರೇನ UT ಖಾದರ್ ಅಂಚನೆ ಈ ಲೇಸಿಗೆ ಕೊಡಲಾತ್ ಪೊರ್ಲು ದಿಂಜವರೆಲ್ಲರೂ ರಾಜ್ಯ BJPದ ಗುರ್ಕಾರ್ಲು ಅಂಚನೆ ನಮ್ಮ ಪೆರ್ಮೆದ ಸಂಸದರೇನ ಚಿತ್ತಿನ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ರು ಆಯ್ತಾ ಒಟ್ಟಿಗೂ ರಾಷ್ಟ್ರೀಯ ಸಮಿತಿದ ಗುರ್ಕಾರ್ಲೈನ ಚಿತ್ತಿನ ಶ್ರೀ ಉದಯ ಡಿ ಸುವರ್ಣರು ಇಡೀ ನಮ್ಮ ತುಳುನಾಡಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪುಗಾರ್ತಿನ ಕೊಡ್ತಿನ ಚಿತ್ತಿನ ನಮ್ಮ ಪೆರ್ಮೆದ ಸಂಗೀತ ನಿರ್ದೇಶಕರನ್ನ ಚಿತ್ತಿನ ಗುರು ಕಿರಣ್ರು ಮಕ್ಕಳ ಒಟ್ಟಿಗೂ ಈ ಸನ್ಮಾನ ಸಮಿತಿದ ಗುರ್ಕಾರ್ಲೈನ ಚಿತ್ತಿನ ಪ್ರಸಾದ್ ರೈ ಕಲ್ಲಿಮಾರ್ ಅಂಚನೆ ಮಾನಾದಿಗೆದ ಗುರ್ಕಾರ್ಲೈನ ಚಿತ್ತಿನ ಶ್ರೀ KT ಸುವರ್ಣರು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಾವು ಚಂದ್ರಹಾಸ್ ಅಡ್ಯಂತ ಇವ್ರ ಬಗ್ಗೆ ಹಲವು ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ವಿಷಯನ ತಿಳಿದಿದ್ದೀರಿ. ಈ ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಅವರಿಗೆ ವಿಭಿನ್ನ ರೀತಿಯಲ್ಲಿ ಒಂದು ಹಾಡಿನ ಮೂಲಕ ಶುಭ ಕೋರಬೇಕು ಅಂತೇಳಿ ಅವರ ಹಿನ್ನೆಲೆಯನ್ನು ತಿಳಿಸುವ ಒಂದು ಪುಟ್ಟ ಪ್ರಯತ್ನ ತಾವು ಕೂಡ ಸಾಧ್ಯವಾದಷ್ಟು ಧ್ವನಿಗೂಡಿಸಿ ಅಂತ ನಾನು ಒಬ್ಬ ಅಭಿಮಾನಿಯಾಗಿ ಪ್ರೀತಿಯಿಂದ ತಮ್ಮನ್ನು ಕೋರ್ತಾ ಇದ್ದೇನೆ. ಎಂದೆಂದು ಈ ದಿನ ಬರಲೆಂದು ಪ್ರಾರ್ಥಿಸುವೆವು ನಾವಿಂದು, ಆಯುಷ್ಯ ಆರೋಗ್ಯ ಸಿಗಲೆಂದು ಹಾರೈಸುವೆವು ಮನದಂದು. ಖುಷಿ ಹರುಷ ನಮಗೆಲ್ಲ ಅಡ್ಯಾರ್ ಗಾರ್ಡನಲ್ಲಿ ಇಂದು. ಹ್ಯಾಪಿ ಬರ್ಡೇ ಟು ಚಂದ್ರು, ಹ್ಯಾಪಿ ಬರ್ಡೇ ಟು ಚಂದ್ರಣ್ಣ, ಹ್ಯಾಪಿ ಬರ್ಡೇ ಟು ಚಂದ್ರ ಸಣ್ಣ, ಹ್ಯಾಪಿ ಬರ್ಡೇ 75 ಎನ್ನಲೆಂದು ಕಾಣಿಸುವೆವು ನಾವಿಂದು. ಖುಷಿ ಹರುಷ ನಮಗೆಲ್ಲ ಅಡ್ಯಾರ್ ಗಾರ್ಡನಲ್ಲಿ ಇಂದು. ಓಹೋ ಆಹಾ ಚಂದ್ರ ಸಣ್ಣ ನಕ್ಷತ್ರ ಉದಯಿಸಿದು ಕುತ್ತ ಗುತ್ತಿನಲ್ಲಿ, ಧೈರ್ಯ ಸ್ಥೈರ್ಯವೆಲ್ಲ ಬಂದಿದ್ದು ಜ್ಯೋತಿ ಕ್ವಾಲಿಟಿಯಲ್ಲಿ. ನಿತ್ಯವೂ ಸವಿರುಚಿ ನೀಡುವರು KS ಹೆಗ್ಡೆಯಲ್ಲಿ. ನೇರ ದಿಟ್ಟ ಹೃದಯವಂತ ವ್ಯಕ್ತಿಯು ಇವರೇನೇ, ಸನ್ಮಾನ ಪ್ರಶಸ್ತಿ ಪಡೆದವರು, ನಗುವಲಿ ಹೃದಯ ಗೆದ್ದವರು. ಮಾದರಿ ಇವರೇನೇ ಈ ಯುವಕರ ಪಾಲಿಗೆ. ಓಹೋ ಹೋ ಹೋ ಆಹಾ ಚಂದ್ರ ಸಣ್ಣ, ಹ್ಯಾಪಿ ಬರ್ಡೇ ಟು ಯು. ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ಮುಟ್ಟದ ಬೀಳಿಲ್ಲ. ಅಯ್ಯಪ್ಪನ ಪೂರ್ಣ ಅನುಗ್ರಹವ ಪಡೆದಿರುವಿರಿ ನೀವು. ದೇಶ ವಿದೇಶ ಸುತ್ತಿದಿರಿ ಚಿರ ಯುವಕನ ಹಾಗೆ. ಪಟ್ಟ ಕಷ್ಟ ಸಿಕ್ಕ ಫಲ ಸಾರ್ಥಕವು ಜೀವನವು. ಚಂದ್ರೋದಯ ನಿಮಗಾಗಿ, ಚಂದ್ರಾಮೃತವು ನಿಮಗಾಗಿ. ಈ ಆಚರಣೆ ಕೂಡ ನಿಮ್ಮ ಶ್ರಮದ ಫಲ. ಚಂದ್ರು ಚಂದ್ರಣ್ಣ, ಚಂದ್ರ ಸಣ್ಣ, ಹ್ಯಾಪಿ ಬರ್ಡೇ ಟು ಯು.
ರೋಟರಿ ಸಂಸ್ಥೆಯಲ್ಲಿ ಎಲ್ಲರಿಗೂ ಹಿರಿಯಣ್ಣನ ಹಾಗೆ ವಯಸ್ಸಾಯ್ತು 75, ಮನಸ್ಸು ಮಾತ್ರ 25. ಟೇಬಲ್ ಪಾರ್ಟಿಯಲ್ಲಿ ಬಲು ಜೋರು, ಮಸ್ತು ಕಾರುಬಾರು. ಯಾವುದೇ ಕೆಲಸ ಆಗೋದಿಲ್ಲ ಎಂಬ ಮಾತೆ ಇಲ್ಲ. ಅಡ್ಯಂತಾಯರು ಇವರೇನೆ, ಚಲದಂಕ ಮಲ್ಲ ಇವರೇನೆ. ಅಭಿಮಾನಿಗಳಿಗೆ ಇದುವೇ ಸಂಭ್ರಮ ತಂದಿಹುದು. ಚಂದ್ರ ಸಣ್ಣ ಹ್ಯಾಪಿ ಬರ್ಡೇ ಟು ಯು. बार बार दिन ये आए, बार बार दिल ये गाए. तू जिए हजारों साल ये मेरी है आरज़ू. हैप्पी बर्थडे टू यू, हैप्पी बर्थडे टू यू, हैप्पी बर्थडे टू चंद्र सಣ್ಣ. हैप्पी बर्थडे टू यू, हैप्पी बर्थडे टू यू, हैप्पी बर्थडे 75. ಭವ್ಯವಾಯಿನ ವೇದಿಕೆ ತಯಾರಾತನು. ಭವ್ಯ ಪಂಡ ಶಬ್ದದ ಅರ್ಥನೇ ಭೂಮಿ ಪಂಡ ಭೂಮಿಗೆ ಸಂಬಂಧಪಟ್ಟಿನ ಅಂಡ ಭವ್ಯವಾಯಿನ ವೇದಿಕೆಡು ಮಲ್ಪನಚ್ಚಿತ್ತಿನ ಕಾರ್ಯ ಎಡ್ಡೆ ರೀತಿಡು ಕೋಡಿಯತ್ತೊಡುಂದಾಂಡ ಐಕ್ ದಿವ್ಯ ಪಂಡ ದೇವಲೋಕದ ದೇವೇರ್ಕುಲ್ನ ಆಶೀರ್ವಾದ ಬೋಡಿಗೆ ಅಂಚಿತ್ತಿನ ದಿವ್ಯಲೋಕದ ಅನುಗ್ರಹನು ಉಂಡು ಮಲ್ತೊಂದು ಈ ಲೇಸಿಗೆ ಚಾಲನೆ ಕೊರವೆಲ್ಲರು ಡಾಕ್ಟರ್ ದಿವ್ಯಾ ವಸಂತ ಶೆಟ್ರು. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದ ಸಾರಾ ಸೊಲ್ಮೆ ಸಂದವೆ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದ ಸಾರಾ ಸೊಲ್ಮೆ ಸಂದವೆ. ತುಳುವೆರೆ ನಾಡುಡು ಮಧುರದ ಬೂಡುಡು, ತುಳುವೆರೆ ನಾಡುಡು ಮಧುರದ ಬೂಡುಡು. ಬೆಳಗುನ ಸ್ವಾಮಿ ಕಾಪುಯಿ, ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದ ಸಾರಾ ಸೊಲ್ಮೆ ಸಂದವೆ. ಮಧುವಾಹಿನಿದ ಪಡ್ಡಾಯಿ ಕರೆಟಲ, ಈಶ್ವರ ದೇವರ ಕುಲ್ದಿ ಗುಡಿಟಲ. ಮಧುವಾಹಿನಿದ ಪಡ್ಡಾಯಿ ಕರೆಟಲ, ಈಶ್ವರ ದೇವರ ಕುಲ್ದಿ ಗುಡಿಟಲ. ತೆಂಕಾಯಿ ದಿಕ್ಕಗ ಮೋನಿನ ಪಾಡದ ಕುಲ್ದಿನ ಲೋಕದ ಮಾಮಲ ಶಕ್ತಿಯೇ ನಂಬುನ ತರಿಕಲ ಸರಿ ಎಂಬುನು. ತೋಜಾದ ಕೊರ್ಪಿನ ಗಣದುಳ್ಳಯ ಈ ಮೋಕೆಡೊಲಿದ ಅಭಯ ಕೊಲ್ಲ ಬೊಟ್ಟಜ್ಜ. ನಂಬುದು ನಿನನೇ ದುಂಬು ಸುಗಿಪುವೆ, ಕೈ ಮುಗಿದ ಸಾರಾ ಸೊಲ್ಮೆ ಸಂದವೆ. ತುಳುವೆರೆ ನಾಡುಡು ಮಧುರದ ಬೂಡುಡು, ತುಳುವೆರೆ ನಾಡುಡು ಮಧುರದ ಬೂಡುಡು. ಬೆಳಗುನ ಸ್ವಾಮಿ ಕಾಪುಯಿ. ಬಂಧುಲೆ ಅಮೃತಗಳಿಗೆಡೆ ಬಂಡೆ ಕಲ್ಲಿಗೆ ದಡ್ಡು ಬಿರ್ಕಂಡಲ ಎಡ್ಡೆ ಕೊಡಿಪು ಬರ್ಪುಂಡು ಬನ್ನಚ್ಚಿತ್ತಿನ ಪಾತೆರಮ್ಮ ತುಳುನಾಡುಂಡು. ಇನಿ ಅಮೃತ ಪರ್ಬದ ಪಿರೋಡ್ಲು ಅಂಚಿತ್ತಿನಂಜಿ ಸಂಗತಿ ಉಂಡು. ಚಂದ್ರಹಾಸ ಅಡ್ಡಂತೆರ್ನ ಬಾರಿ ಮೋಕೆದ ವರಿ ದೋಸ್ತಿ ಆತ್ಮೀಯರ ನೆಚ್ಚಿತ್ತಿನ KT ಸುವರ್ಣೇರು ಏಪಲ 6 ಒಟ್ಟಿಗೆ ಒಪ್ಪುನಾರು.
ಅರಡ ಒಂಜಿ ಪಾತೆರ ಪಂಡರಿಗೆ ಬದುಕುಡು 75ನೇ ಕಾಲೊಡುಲ್ಲೆ 75 ಕಾಲ ಪಂಡ ಒಂಜಿ ಸಂವತ್ಸರ ಚಕ್ರ ಮುಗಿದು ಕುಡೊಂಜಿ ಸಂವತ್ಸರದ ಕಾಲುಬಾಸಿ ಮುಗಿಯುನಂಚಿತ್ತಿನೊಂಜಿ ವಿಶೇಷವಾದ ಪೊರ್ತುಗಳಿಗೆ ನರಮಾನ್ಯಾಗ 2 ಸಂವತ್ಸರದ ಒಂಜಿ ಹೌಸೊಂಡಿಗೆ ನಿಜವಾದ 120 ವರ್ಷ 75ನೇ ವರ್ಷದ ಈ ಒಂಜಿ ಪರ್ಬನು ವಿಶೇಷವಾದ ಆಚರಣೆ ಮಲ್ಪಡು ಬಂದ ಆಸೆ ಎಂಕೊಂಡು ಅಂಡ ಎನ್ನ ಬೊಡೆದಿಗೆ ಹುಷಾರಿಜಿ ಒಂಜಿ 200 ಜನ ಕಂಡಲ ವನಸ್ಸು ಪಾಡೋಡು ಬನ್ನುವಂಚಿತ್ತಿನ ಆಸೆ ಇತ್ತಿನ ದಾದ ಮಲ್ಪುನು ಒಂದು ಪನ್ನಗ KT ಸುವರ್ಣೇರ್ ಪಂಡರಿಗೆ ಈರು ಎತೆದೆ ಪೊಡ್ಚಿ 210 ಜನನ ಒಟ್ಟು ಬಾರ್ದು ಅಕಲೆಗೆ ವನಸು ಬಾರ್ದು ಈರ್ನ 75 ವರ್ಷನ ಬಾರಿ ವಿಶೇಷವಾದ ಆಚರಣೆ ಮಲ್ಪನ ಪಾತೆರನು 6 ಪಂಡದು ಐಕ ಬೋಡೋ ಆಡಾಪಿನ ಚಿತ್ತಿನ ಸಮಿತಿದ ಕಲೆಯನ್ನು ಮಲ್ತದೀನಿ ಪೊರ್ಲುದ ಈ ಒಂಜಿ ಲೇಸು ನುಡು ಮಲ್ದೇರು ಈ ಲೇಸದ ಬಿನ್ನೆರ್ನ ಕಲೆ ನಿಕಲೆನ್ ಮಾತೆರೆಲ್ಲ ಮೋಕೆದ ಉಡಳ್ಳಿ ಎದುಕೊಂಡ್ರೆ ಬರವೆಲ್ಲರು ಅಭಿನಂದನಾ ಸಮಿತಿದ ಗುರುಕಾರ್ಲನೆ ಚಿತ್ತಿನ ಪ್ರಸಾದ್ ರೈ ಕಲ್ಲಿ ಮಾರ್ಮೇರ್ ಮಾತೆರೆಗಳ ಪ್ರೀತಿದ ನಮಸ್ಕಾರ ನಿಕ್ಲೆಗೆ ಮಾತ ತಿರಿಲೆಕನಿ ಇನಿ ನಮ್ಮ ಮೂಲು ಸೇರ್ದಿನಿ ನಮ್ಮ ಮೋಕೆದ ಚಂದ್ರ ಸಡ್ಯಂತಯರ್ನ 75ನೇ ಪುಟ್ಟು ಪರ್ಬನು ಒಂದು ಅರ್ಥಪೂರ್ಣವಾದ ಆಚರಣೆ ಪಂಪಿನ ಉದ್ದೇಶಡು ಈ ಸಮಾಜಡು ಒಂದು ನರಮನಿ ಏತು ವರ್ಷ ಬದುಕದೆ ಪಂಪಿನ ಹಿಡ್ದಲ ಆಯೆ ಎಂಚ ಬದುಕದೆ ಪಂಪಿನ ವಿಚಾರ ಮುಖ್ಯ ಐಡ್ದ ಬೊಕ್ಕ ಕ್ವಾಲಿಟಿ ಹೋಟೆಲ್ ಅಂಚನೆ ಕ್ವಾಲಿಟಿ ಕ್ಯಾಟ್ರರ್ಸ್ ಈ ಸಂಸ್ಥೆಗೆ ಸೇರಿದು ಐನು ಬುಳೆಪಾದು ಐತ ಬುಳೆ ಚೆಲ್ದ ಒಟ್ಟಿಗೆ ತಾನ್ಲ ಬುಳೆದು ಇನಿ ಈ ಸಮಾಜದ ಒಂಜಿ ಪ್ರತಿಷ್ಠಿತ ವ್ಯಕ್ತಿ ಆದ ಮುಡ್ದು ಬೈದಿರು ಚಂದ್ರ ಸಣ್ಣನ ಬದುಕದ ಕದರೇ ಬೇತೆ ಒಂಜಿ ಯಶಸ್ವಿ ಹೋಟೆಲ್ ಉದ್ಯಮಿ ಆದ ಸಾಮಾಜಿಕ ಮುಂದಾಳಾದ ರಂಗ ಕಲಾವಿದೆ ಆದ ಚಿತ್ರನಟೆ ಆದ ರಾಜಕೀಯ ನೇತೆಯರಾದ ಧಾರ್ಮಿಕ ಮುಂದಾಳು ಆದ ಸಾವಿರಾರು ಜನಕಲ ಮನಸ್ಸು ಜಾಗ ಪಡೆಯಿನಾರು ಅಂಚಿನಾರ್ನ ಬದುಕು ಸಮಾಜಗೊಂಜು ಮಾದರಿ ಆವಡು ಪುಟ್ಟು ಬರ್ಬ ಕೇವಲ ಗಾಂಡು ಗೌಜಿ ಆವಂದೆ ಸೋತಿನ ಕಲೆಗೆ ಆಸರೆ ಇಜ್ಜಂದಿನ ಕಲೆಗೆ ಬೇನ ಬೇಜಾರಡು ಇತ್ತಿನ ಕಲೆಗೆ ಆಕಲಿಗೆ ಒಂಜಿ ಆಸರೆ ಆವಡು ಪಂಪಿನ ಸಂಕಲ್ಪದಿ ಒಂದು ಇಂಕುಲು ಒಂಜಾತು ಜನ ಒಂಜಿ ಕೂಟ ಸೇರಿದು ಚಂದ್ರ ಸಣ್ಣಿ ಬುರ್ಚಿ ಪಂಡಲ ಕೇನಂದೆ ಈ ಲೇಸನು ಅಟ್ಟನೆ ಮಲ್ದ ಬಂದುಲೆ ಒಯ್ಕಲ ಕಾಲ ಕೂಡ್ದು ಬರುಡುಗೆ ನರಮನೆಯಾಗ ಯೋಗ್ಯತೆ ಇತ್ತಂಡಲ ಯೋಗಲ ಬೋಡುಗೆ ಇನಿ ಚಂದ್ರ ಸಣ್ಣಗೆ ಯೋಗ್ಯತೆಲ ಉಂಡು ಯೋಗಲ ಕೂಡ್ದು ಬೈದಂಡು ಅಂಚಾದು ಈ ಸಮಾಜಗೊಂಜು ಮಾದರಿ ಆವಡು ಚಂದ್ರ ಸಣ್ಣೆ ಅಂಚೆ ಆರ್ನ ಕುಟುಂಬದಾಗಲ ಬಾಳು ಬಂಗಾರ ಆವಡು ಈ ಸಮಿತಿ ದಕ್ಲಿಡ್ದು ನನ್ನಲಾತು ಸಮಾಜರು ಎಡೆಡ್ಡೆ ಕೆಲಸ ಮಲ್ಪವಡು ಪಂಡದ ದೇವರೆಡ ಪ್ರಾರ್ಥನೆ ಮಲ್ತೊಂದು ಸಭೆಲೇಸಿ ದಂಚಿಪೋಪೆ ಇನ್ನಿತ ಈ ಲೇಸಿನ ತುಡರ್ ಅರ್ಲಾದ ಉದಿಪನ ಮಲ್ಪೆರೆ ಉಲ್ಲೇರು ಪೂಜ್ಯರಾಯನ ಶ್ರೀ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ವಂಶ ಪಾರಂಪರ್ಯಡು ಬೈದನ ಮಾಗಣೆ ತಂತ್ರಿಸ್ಥಾನದ ಘನತೆ ಗೌರವವನ್ನು ಒರಿಪಾವೊಂದು ಧಾರ್ಮಿಕ ಮೌಲ್ಯಗಳನ್ನು ತನ್ನ ಜೀವನ ಅಳವಡಿಕೆ ಮಲ್ತೊಂದು ಮಾಗಣೆಗೆ ಸಂಬಂಧಪಟ್ಟಿನ ಅವೇತೋ ದೈವ ದೇವಸ್ಥಾನಗೂ ದೈವೀ ಸಾನ್ನಿಧ್ಯ ಕೊರೆದು ಮಸ್ತ್ ಜನಕಲನ್ನ ಪ್ರೀತಿ ಗೌರವಡು ಬಾಜರಾಯನ ಪೂಜನೀಯ ವ್ಯಕ್ತಿ ಚಂದ್ರಾಮೃತ ಈ ಲೇಸಿಗೆ ಮಾತ ಸಮಿತಿದ ಸದಸ್ಯರು ಅಂಚನೆ ಮೂಲು ಸೇರ್ದಿನಕಲನ ಪರವಾದ ಅತ್ಯಂತ ಪ್ರೀತಿ ಭಕ್ತಿಡು ಇರೇನು ಎದುಕೊಂದೊಂದಿಲ್ಲ ಇನ್ನಿತ ಈ ಲೇಸ್ದ ಗುರುಕಾರ್ಮೇನೆ ನಿಜವಾದ ದೇಡೋರು ದಿಕ್ತಿನಾರು ಡಾಕ್ಟರ್ ವಿನಯ್ ಹೇಗಡ್ರು ಅಂಡ ಅರೆಗೆ ಒಂತೆ ಅನಾರೋಗ್ಯ ಇತ್ತು ನಡೆದತ್ತರ ಆರು ಬರ್ಪುಜಿ ಪಣದೆಂಕ್ಲಿಗೆ ದುಂಬೆ ತೆರಿಪಾದೇರು ಆರ್ನ ಆರೋಗ್ಯ ಬೇಗನೆ ಸುಧಾರಿಸಾಡು ಅರೆಗೆ ದೇವರ ಎಡ್ಡೆ ಆರೋಗ್ಯ ಕೊರಡು ಅಂಚನೆ ಆರ್ನ ಅನುಪಸ್ಥಿತಿಡು ಅರೆಗೆ ಎಂಕಲ್ನ ಗೌರವದ ವಂದನೆಲು ಈ ಲೇಸದ ಗುರುಕರ್ಮೆಯನ್ನು ವಹಿಸೊಂದು ಲೇಸಿನ ಪೊರ್ಲು ಮಲ್ತು ಕೊರಿಯರೆ ನಮ್ಮೊಟ್ಟಿಗೆ ಉಳ್ಳೇರು ಸನ್ಮಾನ್ಯ ಎ ಸದಾನಂದ ಶೆಟ್ರು ಶ್ರೀದೇವಿ ಸಮೂಹ ಶಿಕ್ಷಣ ಸಂಸ್ಥೆರದ ಗುರುಕಾರರಾದ ಕ್ವಾಲಿಟಿ ಗ್ರೂಪ್ ಆಫ್ ಹೋಟೆಲ್ಸ್ ನೆತ್ತ ಮಾಲಕರಾದ ಧಾರ್ಮಿಕ ಸಾಮಾಜಿಕ ಶಿಕ್ಷಣ ಕ್ಷೇತ್ರಡು ತನ್ನದೇ ಆಯನ ಕೊಡುಗೆಯನ್ನು ಕೊಡದು ಕ್ರೀಡೆಗೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಈತ ಮಲ್ಲ ಕೊಡುಗೆ ಕೊರ್ತಿನ ನರಮನಿ ಬೇತೆ ಏರ್ಲ ಉಪ್ಪಂದು ಅಂಚನೆ ಐತೊಟ್ಟಿಗೆ ಅನೇಕ ಜೋಕ್ಲಿಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಪುದರ್ಕನೆಯರೆ ಕಾರಣೀಕರ್ತನಾರು ಅಂಚಿನ ಸದಾನಂದ ಶೆಟ್ರಿಗೆ ಮುರಣಿ ಏಪನೋಳ ತಿಕ್ಕಡಾಯಿನ PhD ಗೌರವ ಡಾಕ್ಟರೇಟ್ ಕುವೆಂಪು ಯೂನಿವರ್ಸಿಟಿ ತಗಲು ಕೊಡ್ತೇರು
ಅವಳ ಈ ಪೊರ್ತುಡು ನಿಕಲ ಪನೊಂದು ಅರೇನು ಬಾರಿ ಗೌರವಡು ಬಾರಿ ಪ್ರೀತಿಡು ಯಾನು ಎದುಕೊನೊಂದಿಲ್ಲ ಈ ಲೇಸಿಡು ಎಂಕಲ್ನ ಶಾಸಕರೇನ ಯುಟಿ ಖಾದರ್ ಬರೋಡಿತ್ತಂಡು ಆರು ಇತ್ತೆ ಬತ್ತದ ನಮ್ಮನ್ನು ಸೇರೂರಲ್ಲಿ ಅವ್ರನ್ನ ಅನುಪಸ್ಥಿತಿಡು ಅರೇನ್ಲ ಗೌರವದ ಅಭಿನಂದನೆಯನ್ನು ಕೊರೊಂದು ಅರೇನ್ಲ ಮೋಕೆಡು ಎದುಕೊನುವೆ ಅಂಚನೆ ನನೊರಿ ಮಲ್ಲ ಬಿನ್ನೆ ನಂಗೆ ಮಾತ ಗೊತ್ತುಂಡು ನಳಿನನ್ನೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಮೂಜಿ ಸರ್ತಿ ಸಂಸರಾದ ಪಕ್ಷಗೂ ಬಾರಿ ಪ್ರಾಮಾಣಿಕವಾದ ಕೆಲಸ ಮಲ್ತದು ಉತ್ತಮ ಸಂಸದೆ ಪಂಪಿನ ನೆಲೆಟು BJPದ ರಾಜ್ಯಾಧ್ಯಕ್ಷ ಪಟ್ಟನು ಅಲಂಕಾರ ಮಲ್ತಿನಾರು ಕೇಂದ್ರ ಸರ್ಕಾರದ ಅತಿ ಹೆಚ್ಚು ದೇಣಿಗೆನು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಕನತದು ನಮ್ಮ ರಾಜ್ಯನು ಮಸ್ತ್ ಅಭಿವೃದ್ಧಿ ಮಲ್ತಿನ ಹಿರಿತನ ಘನತೆ ಗಾಂಭೀರ್ಯ ಅರೆಗುಂಡು ಸರ್ ಇರೆಲ್ಲ ಈ ಲೇಸಿಗೆ ಅತ್ಯಂತ ಪ್ರೀತಿಡಿ ಎಂಕುಲು ಎದುಕೊನೊಂದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಉಳ್ಳೇರು ಶ್ರೀ ಉದಯ ಚಂದ್ರ ಡಿ ಸುವರ್ಣ ಗುರುಕಾರ್ ಸಣ್ಣ ಕೈಗಾರಿಕಾ ರಾಷ್ಟ್ರೀಯ ಸಮಿತಿ ಭಾರತ ಸರ್ಕಾರ ಮೇರೆ ನಮ್ಮ ದೇಶದ ಬೇತೆ ಬೇತೆ ರಾಜ್ಯಡು ಅವ್ರನ್ನ ಉದ್ಯಮಗಳನ್ನು ಅತ್ಯಂತ ಯಶಸ್ವಿಯಾದ ನಡಪಾದ ನಮ್ಮ ರಾಜ್ಯಗೂ ಅಂಚನೆ ನಮ್ಮ ಒಂಜಿ ಸಮಾಜಗೂ ಬಾರಿ ಮಲ್ಲ ಪುದರ್ಕಂತಿನ ನರಮಾನಿ ಅನೇಕ ಸಂಘಟನೆ ತನ್ನನ್ನು ತಾನು ತೊಡಗಿಸ ಒಂದು ಬಡವರಿಗೆ ವಿದ್ಯಾಭ್ಯಾಸಗೂ ಮಲ್ಲ ಮಟ್ಟದ ಸಹಾಯ ಸಹಕಾರ ಕೊರ್ಪಿನಾರು ಮಲ್ಲ ನರಮಾನಿ ಆಂಡಲ ಸರಳ ಸಜ್ಜನಿಕ ಸ್ವಭಾವದ ವ್ಯಕ್ತಿತ್ವ ಸರ್ ಇರೇನು ಈ ಲೇಸಿಗೆ ಅತ್ಯಂತ ಪ್ರೀತಿಡು ಗೌರವ ಒಡಿಂಕಲು ಸ್ವಾಗತ ಮತ್ತೊಂದಿಲ್ಲ ಅಂಚನೆ ನಮ್ಮ ಈ ಲೇಸದ ಚಾವಡಿಡು ಖ್ಯಾತ ಸಂಗೀತ ನಿರ್ದೇಶಕೆ ಸಂಗೀತ ಸಾಮ್ರಾಜ್ಯದ ವಾರಿ ಮಲ್ಲ ಪುದರ್ ಚಲನಚಿತ್ರ ನಟೆಯಾದ ಗೀತಾ ರಚನೆಕಾರರಾದ ಗಾಯಕಿಯಾದ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಬೋಡಾನಾಥ್ ಶೋಕಲಿನ ಕೊರ್ದು ಅನೇಕ ಪ್ರಶಸ್ತಿನ ಪಡೆಯಿನ ನಮ್ಮಾರು ನಮ್ಮ ಪೆರ್ಮೆದ ಅಂಚನೆ ನಮ್ಮ ಊರ್ದ ಪೆರ್ಮೆದ ಶ್ರೀ ಗುರುಕಿರಣ್ ಒಳ್ಳೆರು ಅರೆಲ್ಲ ವಾರಿ ಪ್ರೀತಿಡು ಮೋಕೆಡು ಎದುಕೊನೊಂದಿಲ್ಲ ಈ ಒಂಜಿ ಲೇಸಿಗೆ ರುವಾರಿ KT ಸುವರ್ಣೀರ್ ಗೌರವ ಅಧ್ಯಕ್ಷರಾದ ಈ ಸಮಿತಿ ಡೊಲ್ಲೆರು ಅಂಚನೆ ಕಾರ್ಯಾಧ್ಯಕ್ಷರಾದ ಚಂದ್ರಾಸ್ ಉಳ್ಳಾಲ್ ಪ್ರಧಾನ ಕಾರ್ಯದರ್ಶಿಯಾದ ರವೀಂದ್ರ ರೈಕುಲು ಕೋಶಾಧಿಕಾರಿಯಾದ ಲಯನ್ ಚಂದ್ರಾ ಶೆಟ್ರು ಅಂಚನೆ ಸಮಿತಿದ ಪ್ರಧಾನ ಸಂಚಾಲಕರು ಗೌರವ ಸಲಹೆಗಾರರು ಗೌರವ ಸಂಚಾಲಕರು ಮಕ್ಕಳ ಮಾತಿರಲ್ಲ ಅತ್ಯಂತ ಪ್ರೀತಿಡಿಯಾನು ಎದುಕೊನುವೆ KS ಹೆಗ್ಡೆದ ಡಾಕ್ಟರ್ ನಕಲು ಆಡಳಿತ ಮಂಡಳಿದಕಲು ಬೇತೆ ಬೇತೆ ಸಂಘಟನೆದ ಪದಾಧಿಕಾರಿಗಳು ರೋಟರಿ ಲಯನ್ಸ್ JC ಸಂಸ್ಥೆ ದೈವ ದೇವಸ್ಥಾನದ ಪದಾಧಿಕಾರಿಗಳು ಅಡ್ಯಂತಾಯರ್ನ ಕುಟುಂಬದ ಪೊದ್ದೆರು ಇಷ್ಟೆರು ಮಿತ್ರೆರು ಅಂಚನೆ ಬೇರೆ ಬೇತೆ ಬಂಟ ಸಂಘದಕಲು ಮಾತ ಮಸ್ತ್ ಜನ ಬೈದೆರು ನಮ್ಮ ದೈವದ ಕಲಟೊಂಜಿ ಗಾದೆ ಉಂಡು ರಾಸಿಗೆ ಪುಲಿ ಪಾಡ್ನೊಂದು ಅಂಚ ಮೂಲು ಏರ್ನ ಪುದರ್ ಪನ್ಪಿನಿ ಏರ್ನ ಪುದರ್ ಬುಡ್ಪಿನಿಂದ ಅಂದದ ಅಬ್ಜಿ ಅಂಚಾದು ಮೂಲು ಸೇರ್ದಿನಕಲ್ಲ ಮಾತೆರೆಗಲ ಈ ಎಂಗಲ ಸಮಿತದ ಪರ ಒಂದು ತರೆ ತಗ್ಗಾದು ಬೆರಿ ಬಗ್ಗಾದು ನಿಕ್ಲಿನ ಮಾತ ಅತಿ ಪ್ರೀತಿಡು ಗೌರವ ಓಡು ನಿಕ್ಲೇನ ಎದ್ಕೊಂಡೊಂದು ಸೊಲ್ಮೆಲು ಈ ನೆಲತ ತಲತ ಕಟ್ಟದ ಪ್ರಕಾರ ಬತ್ತಿ ಪಿನ್ನೇರಿನ ದೇವೇರ್ನಕ್ಕ ಆದೇರಿಪುನ ಉಕ್ರಮ ಪಿನ್ನೇರ್ನಕಲಿಗೆ ಒಂದು ಎಲ್ಲಿಯ ಮಟ್ಟದ ಮಾನಾದಿಗೆದ ಒಟ್ಟು ಗೆದ್ದುಕೊಂಡು ಬಂದು ಕೇನೊಂದಲ್ಲೇ ಆಶೀರ್ವಾದ ಮಲ್ಪರೆಪನ ಚಿತ್ತಿನ ಮಾಗಣಿದ ತಂತ್ರಿಲೇನ ಚಿತ್ತಿನ ನೀಲೇಶ್ವರ ಉಚ್ಚುಲತ್ತಾಯ ಪದ್ಮನಾಭ ತಂತ್ರಿಲೇನು ಉಳ್ಳಾಲ ಕ್ಷೇತ್ರ ಇನಿ ಮಂಗಳೂರು ಕ್ಷೇತ್ರ ಆತನು ಆ ಕ್ಷೇತ್ರದ ಶಾಸಕರಾದಿತ್ತಿನ ಚಿತ್ತಿನ ಜಯರಾಮ್ ಶೆಟ್ರು ಅಂಚನೆ ಬೊಲ್ಯ ಗೊತ್ತು ವಿವೇಕ್ ಶೆಟ್ರು ಬತ್ತದ ತಂತ್ರಿಲೇನು ಎದುಕೊಂಡು ಬಂದು ಕೇನೊಂದಲ್ಲ ಶಾಲ ಪಾಡ್ದು ಮಲ್ಲಿಗೆದ ಪುರ್ಪ ಮಾಲೆ ಪಾಡದು ಭಕ್ತಿದ ಒರುಟಿ ಎದುಕೊಂಡೊಂದಲೇರೆ ಇನೇ ಸಾಧಕೇರಿ ಭಿನ್ನಾದಿಗದ ಪೀಟೋಡು ಓಲಗಾತಿನ ಚಿತ್ತಿನ ರಾಜ್ಯ BJPದ ಗುರುಕಾರ್ಲು ನಮ್ಮ ಪೆರ್ಮೆದ ಸಂಸದರೇನ ಚಿತ್ತಿನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮೇರೇನೆ
ಪ್ರಧಾನ ಸಂಚಾಲಕರ ಚಿತ್ರ ಸೀತಾರಾಮ ಶೆಟ್ಟಿ ನೆತ್ತಿಲ ಬಾಳಿಕೆ ಬರ್ತದೆ ಎದ್ದುಕೊಂಡು ಬಂದು ಕೆನೊಂದಲ್ಲ ಭಾರತ ನಮ್ಮ ಸೋಲ್ಮೇಲು ಶ್ರೀ ಗುರುಭ್ಯೋ ನಮಃ. ಮಗಣ ದೇವರಾದಂತಹ ಸೋಮನಾಥನನ್ನು ಸ್ಮರಣೆ ಮಾಡುತ್ತಾ ಚಂದ್ರೋದಯದ ಈ ಚಂದ್ರಾಮೃತ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿರುವಂತಹ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾರ್ಗಮಂ ಇಕ್ಷುದಂಡದ ಓಲದು ಕಷ್ಟ ಭೋಜನವೇ ದಕ್ಷತಿ ಇನಿ ಇಡು ಒಣ್ಗೋಡೆಂದೆರಡು ಗುಡುಕು ರಸ ಮೋಕ್ಷಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ ಹೇಳುತ್ತಾರೆ. ಜೀವನ ಎಂಬುದು ದ್ರಾಕ್ಷಿ ರಸವಲ್ಲ. ನಮಗೆ ಸುಲಭದಲ್ಲಿ ಅದನ್ನು ಆಸ್ವಾದನೆ ಮಾಡುವುದು ಕಷ್ಟ. ಆದರೆ ಅದು ಕಬ್ಬಿಣದ ಕಡಲೆಯಂತೆ ಅದಷ್ಟು ಬೇಗ ಜೀರ್ಣ ಆಗುವುದಿಲ್ಲ. ಅದನ್ನೇ ಕಷ್ಟ ಭೋಜನವೇ ಅಂತ ಹೇಳಿದ್ದಾರೆ. ಅದು ಭೋಜನ ಮಾಡಲಿಕ್ಕೆ ಕಷ್ಟ. ಜೀವನ ಎಂಬುದು ಕಬ್ಬಿನಂತೆ ಅದನ್ನು ಕಡಿಬೇಕು, ಜಗಿಬೇಕು, ರಸವನ್ನು ಆಸ್ವಾದನೆ ಮಾಡಬೇಕು. ಈ ಆಸ್ವಾದನೆ ಮಾಡಿದಂತಹ ರಸವನ್ನು ತನ್ನ ಕುಟುಂಬಕ್ಕೆ, ನನ್ನ ಸಮುದಾಯಕ್ಕೆ, ಸಮಾಜಕ್ಕೆ ಕೊಟ್ಟು ಅದರಿಂದ ಸ್ವಲ್ಪ ತನ್ನಗೆ ಆಗಿ ಉಪಯೋಗಿಸುವಂತಹ ಆ ಮನಸ್ಸನ್ನು ಇಟ್ಟುಕೊಂಡವನೇ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳಬಹುದು ಅಂತ ಮಂಕುತಿಮ್ಮನ ಒಂದು ಕಗ್ಗದಲ್ಲಿ ನಾನು ಇವತ್ತು ಈ ಒಂದು ಸಮಾರಂಭಕ್ಕಾಗಿ ಹುಡುಕಿ ಸಿಕ್ಕಿತ್ತು ನನಗೆ. ಬಹುಶಃ ಚಂದ್ರಾಸ ಅಡ್ಯಂತಾಯರ ಜೀವನ ಚರಿತ್ರೆಯನ್ನು ನಾವಿಲ್ಲಿ ಅನಾವರಣಗೊಳಿಸಿದಾಗ ಅವರು ಜೀವನದಲ್ಲಿ ಎಲ್ಲೆಲ್ಲಿ ಸಾಗಿದ್ದಾರೆ, ಯಾವ ರೀತಿಯಲ್ಲಿ ಯಾವ ಉದ್ಯಮವನ್ನು ಅವರು ಕೈಗೊಂಡಿದ್ದಾರೆ, ಹೇಗೆ ಎಲ್ಲರೊಟ್ಟಿಗೆ ಸಂಯೋಜನೆಗೊಂಡು ಸಮಾಜ ಸೇವೆ ಮಾಡಿಕೊಂಡು ಅವರು ಮಾಡಿದಂತಹ ಆ ಸಾಧನೆಗೆ, ಸಾಫಲ್ಯಕ್ಕೆ, ಅವರ ಕೀರ್ತಿಗೆ ಇದೊಂದು ಚಂದ್ರಾಮೃತ ಅರ್ಪಿತವಾಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥವನ್ನು ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ ಹಾಗೂ ಸನ್ಯಾಸವೆಂಬ ಆಶ್ರಮಗಳ ಆ ಜೀವಿತಾವಧಿಯಲ್ಲಿ ಸಾಧಿಸಬೇಕು ಎಂಬುದು ಶಾಸ್ತ್ರ ನಿಯಮ, ಭಾರತೀಯ ಜೀವನ ಪದ್ಧತಿ. ಬ್ರಹ್ಮಚರ್ಯದಲ್ಲಿ ಜ್ಞಾನ ಸಂಪಾದನೆ ಮಾಡಿಕೊಂಡು ಗೃಹಸ್ಥಾಶ್ರಮವೆಂಬ ಆ ಶ್ರೇಷ್ಠವಾದಂತಹ ಆಶ್ರಮದಲ್ಲಿ ಈ ಸಮಾಜದಲ್ಲಿ ತನ್ನ ಕೊಡುಗೆಯನ್ನು ಕೊಡುವಂತಹ ಆ ಒಂದು ಮನೋವೃತ್ತಿ ಅದು ಪ್ರತಿಯೊಬ್ಬನಲ್ಲಿಯೂ ಬೇಕು. ನಾವೆಲ್ಲ ಈ ಸಮಾಜ ಬೆಳವಣಿಗೆಯಲ್ಲಿ ಆ ಗೃಹಸ್ಥಾಶ್ರಮ ಎಂಬ ಶ್ರೇಷ್ಠ ಆಶ್ರಮದಲ್ಲಿದ್ದುಕೊಂಡು ತನ್ನ ಕೊಡುಗೆಯನ್ನು ಕೊಡುವಂತಹ ನಾವೆಲ್ಲರೂ ಈ ಸಮಾಜಕ್ಕೆ ಅದು ನಮ್ಮ ಗೃಹಸ್ಥಾಶ್ರಮದಲ್ಲಿ ಇದು ಕೊಡುವಂತಹ ಕೊಡುಗೆ. ವಾನಪ್ರಸ್ಥಾಶ್ರಮದಲ್ಲಿ ನಮ್ಮ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ಕೊಟ್ಟು
ಅವರಿಗೆ ಅಲ್ಲೇ ಅದನ್ನು ಮಾರ್ಗದರ್ಶನ ಕೊಡುತ್ತಾ ಅವರನ್ನು ಜೀವನದಲ್ಲಿ ಮುನ್ನಡೆಯುವಂತೆ ಪ್ರೇರೇಪಿಸುವಂತಹ ಒಂದು ಆಶ್ರಮವಾಗ್ತದೆ ವಾನಪ್ರಸ್ಥಾಶ್ರಮ. ನಂತರ ಸನ್ಯಾಸವೆಂದರೆ ಅಲ್ಲಿ ಅಟ್ಯಾಚ್ಮೆಂಟ್ ಬೇಕು, ಆದರೆ ವಿತ್ ಡಿಟ್ಯಾಚ್ಮೆಂಟ್. ಯಾಕೆಂದರೆ ಜೀವನ ಎಂಬುದು ನಾವು ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳಿಂದ ನಾವು ಮಾಡುವಂತಹ ವ್ಯವಹಾರಗಳಿಂದ ಉಂಟಾದಂತಹ ಎಲ್ಲ ಸಂಬಂಧ ಹಾಗೂ ಸಂಪತ್ತನ್ನು ನಾವು ಬಿಟ್ಟು ಹೋಗುತ್ತೇವೆ ಎಂಬ ಆ ಪರಿಕಲ್ಪನೆಯೊಂದಿಗೆ ಆ ಸನ್ಯಾಸಾಶ್ರಮವನ್ನು ನಾವು ಸ್ವೀಕರಿಸ್ತೇವೆ. ಆದರೆ ಈಗಿನ ಕಾಲದಲ್ಲಿ ಯಾರು ಅಷ್ಟು ಬೇಗ ಸನ್ಯಾಸಾಶ್ರಮಕ್ಕೆ ಹೋಗಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದರೆ ಜೀವನದಲ್ಲಿ ಬಹಳಷ್ಟು ಸಾಧಿಸಲಿಕ್ಕೆ ಒಂದು ಸನ್ಯಾಸ ಎಂಬ ಕಾರಣವಾಗುವುದಿಲ್ಲ. ಜೀವನದ ಕಾಲಾಂಶ ಬ್ರಹ್ಮಚರ್ಯ, ಕಾಲಾಂಶ ಗೃಹಸ್ಥಾಶ್ರಮ, ಕಾಲಾಂಶ ವಾನಪ್ರಸ್ಥಾಶ್ರಮ, ನಂತರದ ಸನ್ಯಾಸಾಶ್ರಮದಲ್ಲಿ ಪೂರ್ತಿಯಾಗಿ ನಾವೆಲ್ಲರೂ ಚಟುವಟಿಕೆಯಿಂದ ಇರಬೇಕು ಎಂಬುದೇ ಇವತ್ತಿನ ಸಿದ್ಧಾಂತ. ಅದಕ್ಕೆ ಪ್ರೇರಣೆ ಆಗ್ತದೆ ಚಂದ್ರಹಾಸ ಅಡ್ಯಂತಾಯರ ಜೀವನ. ಅವರನ್ನು ಪ್ರಥಮ ಒಂದು 7-8 ವರ್ಷಗಳ ಹಿಂದೆ ನಾನು ಭೇಟಿಯಾದದ್ದು. 75 ವರ್ಷ ಆಯಿತು ಅಂತ ಹೇಳೋದು ನನಗೆ ನಂಬಲಿಕ್ಕೆ ಆಗಲಿಲ್ಲ. ಯಾಕೆಂತ ಕೇಳಿದರೆ ಅವರಷ್ಟು ಚಟುವಟಿಕೆಯಿಂದ ಇದ್ದರು. ನನಗೂ ಅವರಿಗೂ ದೊಡ್ಡದೇನು ಸಂಪರ್ಕ ಇಲ್ಲ. ನಮ್ಮ ಮಾಗಣೆ ಕೂಟದ ಒಂದು ಸಂಚಾಲಕರಾಗಿ ಅವರನ್ನು 2 ವರ್ಷಗಳ ಹಿಂದೆ ಅವರು ಅಧಿಕಾರ ವಹಿಸಿಕೊಂಡಿದ್ದರು. ಅದರಲ್ಲಿ ಅಷ್ಟು ಧಾರ್ಮಿಕವಾದಂತಹ ಚಟುವಟಿಕೆಯಲ್ಲಿ ಅವರು ಕ್ರಿಯಾಶೀಲರಾಗಿದ್ದರು. ನಂತರದ ಅವರ ಜೀವನ, ಅವರ ವೈಯಕ್ತಿಕವಾಗಿ ಅವರೊಂದಿಗೆ ಹಲವಾರು ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರ ಮಾತುಗಳು ಬಹಳ ನೇರ ಮತ್ತು ದಿಟ್ಟ. ಅವರಿಗೆ ಯಾವುದರಲ್ಲಿ ಸಂಶಯ ಎಂಬುದಿಲ್ಲ. ಯಾಕೆಂದರೆ ಒಂದು ಸಂಸ್ಥೆಯನ್ನು ನಡೆಸಬೇಕು ಅಂತಿದ್ದರೆ ದಿಟ್ಟತನ ಬೇಕು. ದಿಟ್ಟತನದಲ್ಲಿ ದಕ್ಷತೆ ಎಂದು ಬೇಕು ಅಂತ ಹೇಳ್ತಾರೆ ಮಂಕುತಿಮ್ಮ. ದಕ್ಷತೆಯೊಂದಿಗೆ ನಾವು ಆ ಕೆಲಸವನ್ನು ಮಾಡಿದಾಗ ಅದರಲ್ಲಿ ಸ್ವಲ್ಪ ರಸ ನಮಗೆ ಸಿಗ್ತದೆ ಎಂಬುದೇ ಮಂಕುತಿಮ್ಮನ ಕಗ್ಗದ ಆ ಒಂದು ಭಾಷೆ. ಯಾಕೆಂದರೆ ಇದು ಕನ್ನಡ ಬಹಳ ಪ್ರಾಚೀನ ಕನ್ನಡ ಆದ ಕಾರಣ ಆ ಉಚ್ಚಾರಣೆ ಬಹಳ ಕಷ್ಟವಾಗಿ ಬರುವಂಥದ್ದು. ಅಂತೂ ಯಾರೆಲ್ಲ ಆ ರಸವನ್ನು ಆ ಜೀವನದ ರಸದಲ್ಲಿ ಆ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಅವರ ಜೀವನದಲ್ಲಿ ಅವರು ಮಾಡುವಂತಹ ಆ ಸಂಸ್ಥೆಯಾಗಲಿ ಉದ್ಯಮವಾಗಲಿ ಅಥವಾ ಏನೇ ಆಗಲಿ ಆ ಪ್ರಾಮಾಣಿಕತೆ ಎದ್ದು ನಿಂತರೆ ಸಮಾಜ ಅವರನ್ನು ಒಪ್ಪಿಕೊಳ್ಳುತ್ತದೆ ಎಂಬುದಕ್ಕೆ ಇವತ್ತಿನ ಇಲ್ಲಿ ಸೇರಿದಂತಹ ನೀವು ಸಾಕ್ಷಿ. ಹಾಗೆ ಅವರ ಜೀವನ ಇನ್ನಷ್ಟು ಸುಲಲಿತವಾಗಲಿ, ಅವರು ಈ ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ಅವರಿಂದ ಇನ್ನೂ ಮೂಡಿ ಬರಲಿ. ಅವರಿಗೆ ಸತಂಜೀವ ಶರಧೋ ವರ್ಧಮಾನ ಎಂಬಂತೆ 120 ವರ್ಷಗಳ ಆಯಸ್ಸು ನಾವು ಹೇಗೆ ಸಾಮಾನ್ಯ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರೋ ಅಷ್ಟು ಆಯಸ್ಸಲ್ಲಿ ಅವರು ಯಾವುದೇ ರೋಗಗಳಿಲ್ಲದೆ ಅವರು ಬದುಕಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಸೋಲ್ಮೆಲು ಈ ಸಭಾ ಕಾರ್ಯಕ್ರಮ ಶುರುವಾಪಿನ ದುಂಬು ಪೊರ್ಲುದ ನಲಿಕೆನ ನಲ್ತಿನಕುಲು ನಂದ ಗೋಕುಲ ಕಲಾವಿದರು ಅಕಲೆಗೊಜ್ಜೆ ನೆಂಪದ ಕಾಣಿಕೆ ಕೊರಡೊಂದು ಮಾನ್ಯ ಸಂಸದೆರಡ ಬಣ್ಣ ರಾಜ್ಯ ಬಿಜೆಪಿದ ಗುರುಕಾರ್ಲಡಿಕೆ ಅನ್ನೊಂದಲ್ಲ ಅರೆಹೊಳೆ ಪ್ರತಿಷ್ಠಾನದ ಕಲಾವಿದರು ಸದಾಶಿವಣ್ಣರೊಲ್ಲೆರು ಶ್ವೇತಾ ಅರೆಹೊಳೆ ಸಿನಿಮಡ್ಲ ನಾಯಕಿಯಾದ ಅಭಿನಮಲ್ ದಿನ ಚಿತ್ರ ಒಂಜಿ ಅದ್ಭುತ ಪ್ರತಿಭೆ ಒಂಜಿ ತಾಟಿ ಸಾಧ್ಯಂಡ ಕೊರೋಲಿ ಒಂಜಿ ಮಲ್ಲ ಪ್ರತಿಭೆಗೆ ಕೊಡೊಂಜಿ ಅಂತಾರಾಷ್ಟ್ರೀಯ ಮಟ್ಟದ ಪುಗಾರ್ತದ ಪ್ರತಿಭೆ ಸಮ್ಮಾನ ಮಲ್ತೊಂದುಡು ಒಂದೊಂಜಿ ಯೋಗ ಇರ್ನ ಕಲಾ ಜೀವನ ನಲಾದಿ ಎತ್ತರಗ ಮುಟ್ಟಾಡು ಬಂದು ಪನ್ನೊಂದು ಸೋಲ್ಮೇಲು ಕ್ರಮలను ದಿಡ್ಡೊಂದ ಬಸ್ ನಿಲ್ದಾಣ ಒಂಜಿ ಪೊರ್ಲುದ ಬೋರ್ಡು ಪನ್ನಚಿನ ದೃಷ್ಟಿಡ್ ಅವಿನ ಮಲ್ದಿಡ್ ಅವಿನಿತ ಲೋಕಾರ್ಪಣೆ ಮಲ್ಪರೆವಲರು ಮಾನ್ಯ ಸಂಸದರು ವಿಶೇಷವಾಯಿನ ರೀತಿಡ್ ಆ ರಿಮೋಟನ್ನು ಒತ್ತುನಾಗ LED ಪರ್ದೆಡ್ ಐತ ಚಿತ್ರ ಬರ್ಕೊಂಡು ಅಂಚನೆ ಕೊಡಲಾತ ಸಾಮಾಜಿಕ ಸೇವಾ ಕಾರ್ಯಲುಂಡು ಇಂಜಿನಿಯರಿಂಗ್ ಕಲ್ತೊಂದು ಚಿತ್ತಿನ ಕಲ್ಪು ಬರವದ ಮೃಣಾಲ್ ಶೆಟ್ರು ಬಾರುಡು ಅರೆಗೆ ಲ್ಯಾಪ್ಟಾಪನ್ನು ಕೊರೊಂದಿಲ್ಲ ಅವನು ಸ್ವೀಕಾರ ಮಲ್ಪಡು ಬಂದಕ್ಕೆ ಏನೊಂದಲ್ಲ ಮೃಣಾಲ್ ಶೆಟ್ರ್ ಮಲ್ಲ ಬೆರಿತಾಂಗ ಕೊರ್ಪುಣ ಬನ್ನ ಚಿತ್ತನ ವಿಶ್ವಾಸ
ಅಂಚನೆ ಒಂಜಿ ಎಡ್ಡೆ ಕುಬಲದ ಇಲ್ಲು ಬೋಡುವನ್ನು ಚಿತ್ತಿನ ಆಸೆ ಅಂಗಲಪ್ಪು ಪ್ರತಿಯೊರೆಗ್ಲೌಂಡು ಅಂಡ ಬಡಪತ್ತಿರದ ಹತ್ರ ಅವು ಕೈಗೂಡನೋ ಬಾರಿ ಕಮ್ಮಿ ಅಂಚಿತ್ತಿನ ಒಂಜಿ ಪೊರ್ತುಡು ಸಾಕಾರ ಮಲ್ತೊಂದುಲೇರು ಇಲ್ಲು ಕಟ್ಟರೆ ಪನವದ ಸಾಕಾರ ಶೋಭಾ ಗಾಣಿಗ ಸೋಮೇಶ್ವರ ಮೆರೆಗೆ ದಯದಿದು ಶೋಭಾ ಗಾಣಿಗೆರ ಬರೋಡು ಅರ್ನ ಇಲ್ಲು ಆಯ್ನಾತ್ ಬೇಗ ಆವಡು ಇಲ್ಲಡೆ ಪೊರ್ಲುದ ಬದುಕು ಪೊರ್ಲುದ ಸಂಸಾರ ನಡಪಡು ಬನ್ನ ಚಿತ್ತಿನ ಆಸೆ ನಿಧಿಟ್ಟೊಂದು ಪನವದ ಸಾಕಾರ ನನ್ನ ಮರ್ದಗ ಸಾಕಾರ ವೈದ್ಯಕೀಯ ನೆರವು ರಿತೇಶ್ ಶೆಟ್ಟಿ ಹರೇಕಳ ಮೆರೆಗೆ ರಿತೇಶ್ ಶೆಟ್ರ್ ದಯದಿದಿರ್ಲ ಬರೋಡು ರಿತೇಶ್ ಶೆಟ್ರ್ ರಡ್ಡು ವರ್ಷೋರ್ದಿಂಚಿ ಪಾಸಡು ಬೂಡ್ದೇರು ಪಂಡ ಜೈದಿನವ್ಲೆ ಉಲ್ಲೇರು PUC ಕಲ್ತೊಂದು ಚಿತ್ತಿನ ಒಂಜಿ ಹುಡುಗೆ ಆ ಆಣಗ ಪನವದ ಸಾಕಾರ ರಿತೇಶ್ ಶೆಟ್ಟಿ ಹರೇಕಳ ಅರ್ನ ಪರವಾದ ಬರೋಂದಲ್ಲೇರು ರಿತೇಶ್ ಶೆಟ್ರ್ ಐನಾತ್ ಬೇಗ ಪಾಸಿರ್ದು ಲಕ್ಕದ ಚೌಕೊಡು ಅಂತಾಡೆ ಅರ್ನ ಕಲ್ಪನ ನಡೆ ಕೊಡಲಾತ ದುಂಬು ಪವಾಡೆ ಪಂಪಿನ ಈ ಶ್ವಾಸದ ಒಟ್ಟಿಗೂ ಸಾಕಾರ ರಿತೇಶ್ ಶೆಟ್ರಿಗಲ 20,000 ರೂಪಾಯಿನ ಕೊರೊಂದುಂಡು ಅಂಚನೆ ಕಲ್ಪನ ಕ್ಷೇತ್ರಗೂ ಕೊಡೊಂಜಿ ಸಾಕಾರ ಕಾರ್ತಿಕ್ ಮೆರ್ನ ಒಪ್ಪ ಪುಟ್ಟಿನ ಅಕ್ಕ ಬರೋಡು ಅನ್ ಸ್ವೀಕಾರ ಮಲ್ಪಡು ಬಂದಿಕ್ಕೆ ಅನ್ನೋದಲ್ಲ ಬಸ್ ತಡಿಗೆ ಬೋರ್ದು ನಮ್ಮನ್ನು ಮಾತಿರಲ್ಲ ಅಗತ್ಯ ಬೋತೇರು ಅರಿಗ್ಲ ಒಂಜಿ ಸಹಕಾರ ಮಲ್ಪಡು ಪನ್ನ ದಿಟ್ಟಿಡು ಅಭಿನಂದನಾ ಸಮಿತಿ ಅರಿಗ್ಲ 20,000 ರೂಪಾಯಿದ ಪನವದ ಸಹಕಾರ ಕೊರೊಂದುಂಡು ಕಾರ್ತಿಕ್ ಮೇರ್ನ ಪಲ್ದಿ ಇತ್ತರ ನನ್ನ ದಯದಿದ ಬಲೆ ಅಗತ್ಯ ಪೋತಿನ ಆತ್ಮಗೂ ಸದ್ಗತಿ ಆವಡು ದುಃಖನು ಸಹಿಸೋನ ಶಕ್ತಿ ತಿಕ್ಕಡ ಬನ್ನ ಚಿತ್ತನ ಪಾತ್ರ ದೊಟ್ಟುಗು ದುಂಬತ್ತೊಂದಲ್ಲ ಮೂಜಿ ಜನ ಪೊಣ್ಣು ಪಂಜೋಲು ಪಂಡ ಈ ನೆಲತ್ತ ಸತ್ಯಲು ಪಂಡಲ ತಪ್ಪ ಒಂದು ಮಮಲ್ಲ ಸಾಧನೆ ಮಲ್ದಿನ ಚಿತ್ತಿನ ಮೂಜಿ ಜನ ಪೊಣ್ಣು ಪಂಜೋಲೆ ನಿತ್ಯ ತಮ್ಮನ ಬಲ್ಮಾನದ ಪೀಠೊಡ್ಕುಲ್ಲಾದ ಮಾನಾದಿಗೆ ಸುರುಕಾದ ಜಾನಪದ ಕ್ಷೇತ್ರದ ಮಮಲ್ಲ ಸಾಧಕಿ ಪಾರ್ಧನ ಲೋಕದ ಒಂಜಿ ಅದ್ಭುತ ಸಾಧಕಿ ಕರ್ಗಿ ಶೆಡ್ದು ದಯದೇದು ವೇದಿಕೆ ಬಲೆ ಕರ್ಗಿ ಶೆಡ್ದಿ ಅಂಚನೆ ಸಾದಿಡು ತಿರ್ಗುನ ಚಿತ್ತಿನ ನಾಯಿಲೆಗಲ ವನಸ್ಸು ಪಾಡ್ದು ಅವೇನು ತಾಂಕೊಂದುಪ್ಪನ ಇಲ್ಲಡೆ ನಾಯಿಲು ಪುಚ್ಚೆಲು ಕಕ್ಕೆಲು ಇಂಚಿತ್ತಿನ ಪಕ್ಕಿಲೆಲ್ನ ತಾಂಕೊಂದುಪ್ಪನ ಚಿತ್ತಿನ ರಜನಿ ಶೆಟ್ರು ಆರ್ಲ ವೇದಿಕೆ ಬರೋಡು ಹರೇಕಳದ ಮೈಮುನ ಅಪ್ಪೆ ಮಗಲ್ನ ಕತೆ ಬರೀ ವಿಶೇಷವಾಗಿ ನಾವು ಹರೇಕಳದ ಉರುಡು ಬಹುಶಃ ನೂದು ಕೈತಲು ಪೆತ್ತೊಲೆನ ತಾಂಕೊಂದುಪ್ಪನ ಅಕು ರಡ್ಡೇ ಜನ ಅಪ್ಪೆ ಮಗಲು ಇಂಜಿನಿಯರಿಂಗ್ ಕಲ್ತಿರ್ದಳ ಇಲ್ಲಡು ನೂದು ಪೆತ್ತೊಲೆನ್ ತಾಂಕದು ಸ್ವಾವಲಂಬಿ ಬದುಕು ಎಂಚ ಬದುಕೊಲಿ ಬಂದು ಇಡೀ ಲೋಕಗೂ ತೋಜ ಒಂದು ಚಿತ್ತಿನ ಮೈಮುನ ಅರಬರುಡು ಮೂಜಿ ಜನಕ್ಲ ತಮ್ಮನ ಬಲಮಾನ ಮಲ್ಲ ಸಾಧನೆ ನಾಂಡಲ ಪನರೆ ಪೊರ್ತು ಇಜ್ಜಿ ಅಂಚ ಹತ್ರ ಪೊರ್ತುದ ಅಂತು ಗೊಂತುನು ತೆರೆಯೊಂದು ಆ ಮಿತಿತ ದಡೆನು ದಂಟಂದೆ ಪಿಂಕರಂದೆ ರಡ್ಡೆ ಸಾಲಡಕಲ ಬಗ್ಗೆ ಪನ್ಪುಂಡು ಕರ್ಗಿ ಶೆಡ್ದಿ ಮೇರೆ ವಿಶೇಷವಾದ ತುಳುನಾಡದ ಸತ್ಯನಾಪುರತ ಸಿರಿನ ಕತೆ ವಿಶೇಷವಾದ ಪಾರ್ಧನದ ಅದ್ಭುತ ಒಂಜಿ ಸಿರಿ ತುಪ್ಪೆ ಪಂಡಲ ತಪ್ಪ ಒಂದು ಖಾಲಿ ಪಾರ್ಧನ ಮಾತ್ರ ಅತ್ತು ಕೈತಲ್ ಎಂಕು ಗೊತ್ತಿತ್ತಿಲ್ಲಕ ಎಡುಮನೂದು ಪೊಂಜೋಲೆನು ಪ್ರತಿಪಾದಿನಂಚಿತಿನಂಜಿ ಮಲ್ಲ ಸಾಧಕಿ ಎಡಮನೂದೆಟ್ಟು ಎಂಗೊತ್ತಿತ್ತಿಲ್ಲಕಡು ಒಂಜಿ ತತ್ತದ ಬೋತುಜಿ ಹಾಳಾತುಜಿ ಅತ್ತಂದ ಅಂಡಲ ಜೀವ ಕರೀದಿಜಿ ಎಡುಮನೋದು ಯಶಸ್ವಿ ಆ ಪ್ರಯೋಗ ಮಲ್ತಿದ್ದೀನಾರು ಹೆಂಗೆ ಕೊಡಂಜಿ ಮಾಹಿತಿ ತಗೊಂಡು ಕೆಲವು ಸರ್ತಿ ವೈದ್ಯರೇ ಆರ್ಡಕ್ಕೆ ಏನುವರೆಗೆ ಬಾಲಮಿನಿ ಬಂಜಿಡು ತಿರುಗದಿತ್ತಿನ ದಾದ ಮಲ್ಪೋಡು ಇಂಚಿತ್ತಿನೊಂಜಿ ಅದ್ಭುತ ಒಂಜಿ ಸಾಧಕಿ ಕರ್ಗಿ ಶೆಡ್ದಿ ಅಂಚನೆ ರಜನಿ ಶೆಟ್ರು ಎನ ಕಡೆ ಪಂಡೆ ನಾಯಿಲು ಪಣ್ಣ ಮುಕ್ಕುರ್ದಕ್ಕು ನೆಂಚಿತ್ತಿನ ಈ ಪೊರ್ತುಡು ಸಾದಿಡು ಬೀದಿಡು ಪೋಪಿ ನಂಚಿತ್ತಿನ ನಾಯಿಲೆಗೆ ಅಪ್ಪೆಲೆಕ ಮೋಕೆ ಕೊಡ್ದು ತಾಂಕು ನಂಚಿತ್ತಿನ ನುಪ್ಪು ಪಾಡು ನಂಚಿತ್ತಿನ ಕೆಲಸ ರಜನಿ ಶೆಟ್ರು ಮಲ್ತೊಂದಲೇರು ಮೈಮುನ ನಂಗೆ ರಡ್ಡನೆ ಅಪ್ಪೆ ಅಂದು ನಮ್ಮ ಬನ್ಪ ಪೆತ್ತನ ಅಂಚಿತ್ತಿನ ಪೆತ್ತನ ತಾಂಕದು ನೂದು ಪೆತ್ತನ ತಾಂಕದು ಅವೇತೋ ಪಾಪದ ಪೊಣ್ಣುಲೆಗೆ ಮದುವೆ ಮಲ್ಪ ನಂಚಿತ್ತಿನ ಸೀಕ ಸಂಕಟ ಉಡುಪು ನಕಲಿಗೆ ಸಹಾಯ ಮಲ್ಪ ನಂಚಿತ್ತಿನ ಕೆಲಸ ಅಕುಲು ಮಲ್ತೊಂದಲೇರು ಆ ಮೈಮುನ ಬಕರ್ನ ಮಗಲು ನಜ್ರೀನ ಅಕಲಿಗೆ ಮೂಜಿ ಜನಕ್ಕೆ ವೇದಿಕೆ ಬಂಚಿತ್ತಿನ ಮಾತ ಭಿನ್ನರಕುಲು ತಮ್ಮನ ಬಲಮಾನ ಮಲ್ಪಡು ಬಂದಿಕೆ ಅನ್ನೋದಲ್ಲ ಮಾನಾದಿಗೆದ ಒಟ್ಟುಗೂ ಮಾನಾದಿಗೆದ ಕಾಣಿಕೆ ಅದು 10,000 ರೂಪಾಯಿನ ಕೊರೋದಲ್ಲ ಕರ್ಗಿ ಶೆಡ್ದಿ ಅವೇತೋ PhD ಪ್ರಬಂಧ ಮಲ್ಪನಕಲೆಲ್ಲ ಸಹಾಯ ಮಲ್ದೇರು ನಚ್ಚಿತ್ತಿನ ವಿಚಾರ ಉಂಡು ಪಾರ್ಧನ ಪಂಪಿನವು ಅವು ತೋಂಡಿ ಪಂಡ ಬಾಯಿಡ್ದು ವೈದ್ಯ ನಚ್ಚಿತ್ತಿನ ಮೌಖಿಕ ಸಾಹಿತ್ಯ ಅವೇನು ಮಂಡೆಡು ನೆನಪುದೀದು ಇನಿಕ್ಲ ಒರಿಪಾದಿರ ಪಂಡ ಆ ಮಂಡೆಡು ಶಕ್ತಿಯ ತುಪ್ಪಡು ಜಾಗ ತುಪ್ಪಡು ನಮ್ಮ ಆಲೋಚನೆ ಮಲ್ಪಡು ಅದ್ಭುತವೇ ನಚ್ಚಿತ್ತಿನ ಒಂಜಿ ಸಾಧಕಿ
ಅಂಚನೆ ರಜನೀಶ್ ಶೆಟ್ರು ಒಡೆಬುಟ್ಟ ಪಂಡ ಒಂಜಿ ನಾಯ್ದ ಕಿನ್ನಿ ಗುವೆಲುಗು ಪೂರ್ನಗ ಸೊಂಟಗು ಬಲ್ಲ ಕಟ್ಟದು ತಾನೇ ಗುವೆಲುಗು ಜತ್ತದ ಆ ನಾಯಿನ ಬದುಕಾದಿ ನಂಚಿತ್ತಿನ ಜಚ್ಚಲ್ ಮೇಲೆ ಅರಡೌನ್ ಮೈಮುನ ಖಾಲಿ ಪೆತ್ತ ಮಾತ್ರ ತಾಂಗುನತ್ತು ಅವಳು ಜಮ್ಮು ಕಾಶ್ಮೀರ ಡಾಪಿನಂಚಿತ್ತಿನ ಸೇಬು ಅರ್ನ ಇಲ್ಲಡ ಒಂದುಂಡು ಪ್ರಪಂಚದ ವಾಬ ನಮನದ ಫಲಪರಂದುಲುಂಡ ಅರ್ನ ಇಲ್ಲಡಾಪುಂಡು ಅದ್ಭುತವಾದ ಕೃಷಿ ಕ್ಷೇತ್ರಡ್ಲ ಮೆಂಚೊಂದು ಪುನಚ್ಚಿತ್ತಿನ ಹರೇಕಳದ ಊರುಗು ಹಾಜಬ್ಬೆರೆದು ಪಕ್ಕ ಕುಡಂಜಿ ಮಲ್ಲಪುದರ್ ಕಂದಿನಂಜಿ ಸಾಧಕಿ ಮೈಮುನ ಪಕ್ಕ ನಜರಿನ ಪಡ್ಡಲ ತಪ್ಪವ ಸಾಧ್ಯ ಮಲ್ಲ ತಾಟಿ ಕೊರ್ಕದೆ ಪಂಡ ಆಕಲಿಗೆ ಆ ತಾಟಿ ಕುಡಲಾತ್ ಮಲಮಲ್ಲ ಕೆಲಸ ಮಲ್ಪರೆ ಸಾಧನೆ ಮಲ್ಪರೆ ಉಮೇದು ಕೊರ್ಪುಂಡು ಬೆರಿತಾಗಿ ಕೊರ್ಪುಂಡು ಮಣ್ಣುಚ್ಚಿತ್ತಿನ ವಿಶ್ವಾಸ ಹೆಂಗೆ ಸೋಲ್ಮೇಲು ಕಲ್ಪುನ ಜೋಕಲಿಗೆ ಕುಡಲಾತ್ ಬೆರಿತಾಂಗು ಗೊರ್ಪಿನ ದಿಟ್ಟಿಡು ವಿನೀತ್ ಕುಮಾರ್ ಬನ್ನ ಚಿತ್ತನ ಒಂಜಿ ಆಣಗ ಜವನ್ಯಾಗ ಸಕಾಯ ಅಂಕೋಲೆನಿದೆ ತಂದು ಸಾಧನೆ ಮಲ್ತಿನ ಚಿತ್ತಿನ BBA ಮಲ್ತಂದು ನಚ್ಚಿತ್ತಿನ ವಿನೀತ್ ಕುಮಾರ್ ಮೇರ್ಲ ವೇದಿಕೆ ಬರಡು 20,000 ಪನವದ ಸಹಕಾರನು ನಮ್ಮ ವೇದಿಕೆ ಎಡುಪು ನಚ್ಚಿತ್ತಿನ ಇನಿತ ಚಂದ್ರಾಮೃತದ ಅಭಿನಂದನೆ ಎಂದು ತಂದ್ರೆ ಪುನಚ್ಚಿತ್ತಿನ ಚಂದ್ರಹಾಸ್ ಅಡ್ಡಂತ ಎರಡ್ಗೆ ದೆತ್ತ ನೋಡಿ ಬಂದು ಕೆನೋದಲ್ಲ ಆ ರಡ್ಡು ಜನ ಏರ್ಪಂಡ ಚಂದ್ರಾಮೃತದ ಕೇಂದ್ರ ಬಿಂದು ಚಂದ್ರಹಾಸ್ ಅಡ್ಡಂತಯರ್ ಕುತ್ತಾರು ಗುತ್ತದ ಚಂದ್ರಹಾಸ ಅಡ್ಡಂತಯರ್ನ ಬದುಕಡಿ ರಡ್ಡು ಕಣ್ಣು ಇತ್ತಿಲೆಕ್ಕ ರಡ್ಡು ದಂಗು ಇತ್ತಿಲೆಕ್ಕ ರಡ್ಡು ಮುಡು ಇತ್ತಿಲೆಕ್ಕ ಹತ್ತದರ ಬದುಕದ ನಡೆನು ತೋಜಾದಿನಂಚಿತಿನ ರಡ್ಡು ಕಾರ್ದಲೆಕ್ಕ ಇತ್ತಿನಕುಲು ಒಂಜಿ ನಿಟ್ಟೆ ಶಿಕ್ಷಣ ಸಂಸ್ಥೆದ ಗುರುಕಾರ್ಲ ನೆಚ್ಚಿತನ ಎನ್ ವಿನಯ್ ಹೆಗ್ಡೆರಿ ಬೊಕ್ಕ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ದ ಗುರುಕಾರ್ಲ ನೆಚ್ಚಿತನ ಎ ಸದಾನಂದ ಶೆಟ್ರಿ ವಿನಯ್ ಹೆಗ್ಡೆರಿಗೆ ಹುಷಾರಿ ಜನರು ಬರ್ರೆ ಆಪುಜಿ ಬನ್ನ ಪಾತ್ರನ ಮಂದಿರ ಛತ್ರ ಸದಾನಂದ ಶೆಟ್ರಿಗೆ ಆ ತಮ್ಮನ ಬಲಮಾನ ಈಗ ಬದುಕನು ಕೊರ್ಪು ನಾವು ಶಿಕ್ಷಣ ಬದುಕನು ಒರ್ಪು ನಾವು ಆರೋಗ್ಯ ಆ ಬದುಕು ಕೊರ್ಪಿನ ಶಿಕ್ಷಣ ಪಕ್ಕ ಆರೋಗ್ಯ ಕ್ಷೇತ್ರದ ಒಂದು ಮಲ್ಲ ಸಾಧನೆ ಮಲ್ದಿನಾರು ಎನ್ ವಿನಯ್ ಹೆಗ್ಡೆರು ಅರ್ನ ನೆತ್ತೆರಡೆ ಆ ಗುಣ ಉಂಡು ದೇಪಂಡ ಅರ್ನ ದಾತೆರು ಲೋಕಸಭೆತ ಅಧ್ಯಕ್ಷರಾದ ಅಂಚನೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಪುದರ್ ಕಂದಿನ ಸುರುತ್ತ ಕನ್ನಡಿಗೆ ಆರ್ ನಮ್ಮ ತುಳುವೆ ಪನ್ನಚ್ಚಿತನಂಜು ವಿಶೇಷ ಅಂಚಿತ್ತಿನ ಆ ಕುಟುಂಬದ ಬೈದಿನ ಚಿತ್ತನ ಎನ್ ವಿನಯ್ ಹೆಗ್ಡ್ರು ಅವೇತೋ ಕಣ ನೀರನ್ನು ಒಚ್ಚಿದ್ದಿನಂಚಿತ್ತಿನ ಸಾಧನೆ ಮಲ್ದಿನ ರಂಚನೆ ಕುಡಂಜಿ ಸಾಧಕೆ ಸದಾನಂದ ಶೆಟ್ರು ಆರ್ನ ಬಗೆಟ್ ಪನ್ಪುಂಡಲ ಆರು ಮುಟ್ಟಂದಿನ ಕ್ಷೇತ್ರ ಹೆಜ್ಜೆ ಬಂಡಲ ತಪ್ಪ ಒಂದು ಶಿಕ್ಷಣ ವೈದ್ಯಕೀಯ ಐದ ಒಟ್ಟಿಗೂ ಕ್ರೀಡಾ ಕ್ಷೇತ್ರ ನಮ್ಮ ಸ್ಪೋರ್ಟ್ಸ್ ಪ್ರಮೋಟರ್ಸ್ದ ಗುರುಕಾರೆ ಆದ ಕಬಡ್ಡಿ ಅಸೋಸಿಯೇಷನ್ದ ಗುರುಕಾರೆ ಆದ ಕುಸ್ತಿ ಅಸೋಸಿಯೇಷನ್ದ ಗುರುಕಾರೆ ಆದ ಬಂಟರ ಸಂಘದ ಗುರುಕಾರೆ ಆದ ಅಂಚನೆ ಬೇತೆ ಬೇತೆ ಸಾಮಾಜಿಕ ಕ್ಷೇತ್ರದಲ್ಲಿಡು ಧಾರ್ಮಿಕ ಕ್ಷೇತ್ರದಲ್ಲಿಡು ಮಲ್ಲ ಸಾಧನೆ ಮಲ್ತದೆ ಅವೇತೋ ಬದುಕಲಿಗೆ ಮುದಲು ಕೊರ್ತಿನಂಚಿತ್ತಿನ ಮಲ್ಲ ಪೆರಿಯ ಬಾರಿ ಸಾಧಕೆ ಸದಾನಂದ ಶೆಟ್ರಿಗೆ ತಮ್ಮನ ಬಲಮಾನ ನನಲ ತಿಂಚಿತ್ತಿನ ಸಾಧನೆ ಮಲ್ಮಚ್ಚಿತ್ತಿನ ಯೋಗ ಭಾಗ್ಯನು ಈ ನೆಲತ ಸತ್ಯಲು ಶಕ್ತಿಲು ಇರಗ ಕೊರಡು ನನಗೆ ಹತ್ತಿರ 1 ತಿಂಗಳ ಹಿಂದೆ KT ಈಶ್ವರನವರು ಒಂದು ಮಾತನ್ನು ಹೇಳಿದರು.
ನೀವು 5ನೇ ತಾರೀಕು ಎಲ್ಲಿದ್ದರೂ ಮಂಗಳೂರಿಗೆ ಬರಬೇಕು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಏನು ಕಾರ್ಯಕ್ರಮ ಹೇಳಿದ್ರು. ಚಂದ್ರ ಸಡ್ಯಂತಾಯರಿಗೆ 75 ವರ್ಷ. ನನಗೆ ಅಷ್ಟು ಆಶ್ಚರ್ಯ ಆಗಿರ್ತಕ್ಕಂಥ ದಿನ ನನ್ನ ಜೀವನದಲ್ಲಿ ಯಾವತ್ತೂ ಇಲ್ಲ. ಯಾಕೆ ಹೇಳಿದ್ರೆ ಅಡ್ಯಂತಾಯರನ್ನು ನಾನು ಕಂಡದ್ದು ಒಂದು 60 ವರ್ಷದ ಒಳಗಿರ್ಬೋದು ಅಂತ. 75 ವರ್ಷ ಆಗಿದೆ ಅಂತ ಹೇಳಿದಾಗಲೇ ನನಗೆ ಆಯಿತು. ಅಡ್ಯಂತಾಯರ ಯೌವನ ಇವತ್ತಿಗೂ ಅದನ್ನು ನೋಡಿದಾಗ, ಅವರ ಜೀವನದ ಶೈಲಿಯನ್ನು ಕಂಡಾಗ ಒಬ್ಬ ಯುವಕ ನಾಚುವ ರೀತಿಯಲ್ಲಿರ್ತಕ್ಕಂಥವರ ಜೀವನ. ಹಾಗಾಗಿ ನಾನು ಹೇಳ್ತೇನೆ, ತಂತ್ರಿಗಳು ಬಹಳ ಸುಂದರವಾಗಿ ಆಶೀರ್ವಚನವನ್ನು ಮಾಡಿದ್ದಾರೆ. 120 ವರ್ಷಗಳ ಕಾಲ ನೀವು ತುಂಬ ಸಮೃದ್ಧ ಜೀವನವನ್ನು ಅನುಭವಿಸಿ ಅಂತ ಹೇಳಿದ್ದಾರೆ. ಇವತ್ತು ಅವರನ್ನು ಕಂಡಾಗ 120 ವರ್ಷ ಅವರು ಬಾಳ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಆ ಭಗವಂತ ಅನುಗ್ರಹ ನೀಡಲಿ ಅಂತ ಶುಭವನ್ನು ಹಾರೆ. ಒಬ್ಬ ಸಾಧಕ ತನ್ನ ಸಾಧನೆಗೋಸ್ಕರ ಅಧ್ಯಯನವನ್ನು ಮಾಡುವುದಕ್ಕಾಗಿ ಹೋರಾಟ. ಅವ ಅಧ್ಯಯನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಏನು ಕೇಳಿದರೆ, ಜಗತ್ತಿನಲ್ಲಿ 500-600 ಕೋಟಿ ಜನಸಂಖ್ಯೆ ಇದೆ. ಈ ಜಗತ್ತಿನಲ್ಲಿ 500-600 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ತನ್ನ ಜೀವನದ ಶ್ರೇಷ್ಠತೆಯನ್ನು ಪಡೆದು ನಕ್ಷತ್ರಗಳಾದವರು ಎಷ್ಟು ಅಂತ ಹುಡುಕ್ತಾ ಹೊರಡ್ತಾನೆ. ಇಡೀ ಜಗತ್ತು ತಿರುಗಿದ ಮೇಲೆ, ಅಧ್ಯಯನವನ್ನು ಪೂರ್ತಿ ಮಾಡಿದ ಮೇಲೆ ಅವನ ಪ್ರಬಂಧವನ್ನು ಮಂಡನೆ ಮಾಡ್ತಾನೆ. ಆ ಪ್ರಬಂಧದಲ್ಲಿ ಬಹಳ ಸುಂದರವಾಗಿ ಉಲ್ಲೇಖವನ್ನು ಮಾಡ್ತಾನೆ. ಈ ಜಗತ್ತಿನಲ್ಲಿ 600 ಕೋಟಿ ಜನಸಂಖ್ಯೆಯ ಅಧ್ಯಯನವನ್ನು ಮಾಡ್ತಾ 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 ಹೋದರೆ ಈ ಜಗತ್ತಿನಲ್ಲಿ ನಕ್ಷತ್ರಗಳಾದವರು ಎಷ್ಟು ಹೇಳಿದರೆ 1-2. ಬಾಕುಳಿದವರು ಏನಾಗಿದ್ದಾರೆ ಹೇಳಿದರೆ, ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಬಾಳಿದ್ದಾರೆ, ಹೆಂಡತಿ ಮಕ್ಕಳನ್ನು ಸಾಕಿ ಸತ್ತು ಹೋಗಿದ್ದಾರೆ, ಸಮಾಜದಲ್ಲಿ ಮರೆತು ಹೋಗಿದ್ದಾರೆ. ಆದರೆ ಸಮಾಜದಲ್ಲಿ ಶಾಶ್ವತವಾಗಿ ನೆನಪನ್ನು ಉಳಿಸತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ಹೆಜ್ಜೆ ಗುರುತುಗಳನ್ನು ಇಟ್ಟವರು ಎಷ್ಟು ಅಂತ ಕೇಳಿದರೆ 60ಕ್ಕಿಂತ ಹೆಚ್ಚು ಇಲ್ಲ ಅಂತ ಹೇಳಿದ್ರೆ, ತಾನು ಹುಟ್ಟಿದ ಮೇಲೆ ತನ್ನ ಸಮಾಜದ ಕರ್ತವ್ಯವನ್ನು ಎಲ್ಲ ಮುಖದಲ್ಲಿ ಮಾಡ್ತಕ್ಕಂಥವ ಸಾಧಕನಾಗ್ತಾನೆ. ನನಗೆ ಅನ್ನಿಸ್ತದೆ ಚಂದ್ರಹಾಸ ಅಡ್ಯಂತಾಯರು ಅಂತಹ ಸಾಧನಾ ಕೀರ್ತಿಯನ್ನು ಮೆರೆದವರು. ಹಾಗಾಗಿ ಅವರಿಗೆ ಇವತ್ತು ಅಭಿನಂದನೆಯನ್ನು ಅವರ ಮಿತ್ರರು ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳನ್ನು ಮುಟ್ಟಿ ನೋಡಿದವರು ಅಡ್ಯಂತಾಯರು. ಅವರ ಜೀವನದ ನಡವಳಿಕೆಯಿಂದ ನಾವು ಕಂಡೆವು. ಕಷ್ಟದ ಜೀವನದಲ್ಲಿ ಹುಟ್ಟಿದರು, ದೊಡ್ಡ ಮನೆತನದಲ್ಲಿ ಬೆಳೆದರು, ಉದ್ಯೋಗಕ್ಕಾಗಿ 10 ಕ್ಷೇತ್ರಗಳನ್ನು ಆರಿಸಿದರು. ಕೊನೆಗೆ ಉದ್ಯೋಗಿಯಾಗಿ ಇವತ್ತು ಉದ್ಯಮಿಯಾಗಿ ಬೆಳೆದವರು ಅಡ್ಯಂತಾಯರು. ಅವರ ಕಷ್ಟದ ಜೀವನದಲ್ಲಿ ಅವರೇ ಹುಡುಕಿಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೆಳೆದವರು. ಹಾಗಾಗಿ ಒಬ್ಬ ಸಾಧಕನಾಗಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ಸಭಾಪತಿಗಳು ಮಂಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ UT ಖಾದರ್ ಬಂದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನೇ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗಾಗಿ ಅಡ್ಯಂತಾಯವರು ಉದ್ಯಮಿಯಾಗಿ ಬೆಳೆದರು. ಅಯ್ಯಪ್ಪನಂತಹ ಕ್ಷೇತ್ರದಲ್ಲಿ ಸಾನ್ನಿಧ್ಯವನ್ನು ವೃದ್ಧಿ ಮಾಡೋದ್ರ ಮುಖಾಂತರ ಒಬ್ಬ ಧಾರ್ಮಿಕ ಮುಖಂಡರಾಗಿ ಬೆಳೆದರು. 10 ಬ್ರಹ್ಮಕಲಶಗಳನ್ನು ಮಾಡಿರ್ತಕ್ಕಂಥ ಸಾಧನೆಯನ್ನು ಮಾಡಿದರು. ಆನಂತರ ರಾಜಕೀಯ ಕ್ಷೇತ್ರದಲ್ಲೂ ಸ್ವಲ್ಪ ಕೈ ಆಡಿಸಿದರು. ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ತನ್ನ ಕಾರ್ಯವನ್ನು ಮಾಡಿದರು. ಸಾಮಾಜಿಕ ಮುಖದಲ್ಲಿ 10 ಕೆಲಸ ಕಾರ್ಯಗಳನ್ನು ಮಾಡಿದವರು ಅಡ್ಯಂತಾಯರು. ಹಾಗಾಗಿ ಹೇಳಿದೆ, ಅಡ್ಯಂತಾಯರಿಗೆ ಇವತ್ತು ಅಭಿನಂದನೆ, ನಿಜವಾಗಿರ್ತಕ್ಕಂಥ ಅಭಿನಂದನೆ, ಒಬ್ಬ ಸಾಧಕನಿಗೆ ಮಾಡಿರ್ತಕ್ಕಂಥ ಅಭಿನಂದನೆ. ನಾನು ಇವತ್ತು ಚಂದ್ರಾಮೃತದ ಎಲ್ಲ ಬಂಧುಗಳನ್ನು ನಾನು ಅಭಿನಂದಿಸ್ತೇನೆ. ಒಬ್ಬ ಸಾಧಕನನ್ನು ನೀವು ಗುರುತಿಸಿದ್ದೀರಿ. ಅವರ ಜನ್ಮದಿನದ ನಿಮಿತ್ತ ಒಳ್ಳೆಯ ಕಾರ್ಯವನ್ನು ಮಾಡಿದರು. ಕರ್ನಾಟಕ ರಾಜ್ಯದ ಸಭಾಪತಿಗಳಾಗಿರ್ತಕ್ಕಂಥ UT ಖಾದರ್ ಅವರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಸ್ವಾಗತ ಕಾರ್ಯವನ್ನು ಮುಗಿಸಬೇಕು ಅಂತ. ರವೀಂದ್ರ ರೈಕುಲು ಬರ್ತದೆ ಅರೇನು ಪೂರ್ಪ ಗೊಂಚಿಲು ಕೊಡ್ದು ಎದುಕೊಂಡು ಪಂದಿಕೆ ಅನ್ನೋದಲ್ಲ.
ಹಾಗಾಗಿ ಒಬ್ಬ ಧಾರ್ಮಿಕ ಸಾಮಾಜಿಕ ಮುಖಂಡರಾಗಿ, ಒಬ್ಬ ರಾಜಕೀಯ ಕಾರ್ಯಕರ್ತರಾಗಿ, ಇವತ್ತೊಬ್ಬ ಸಮರ್ಥ ಉದ್ಯಮಿಯಾಗಿ ಬೆಳೆದವರು ಚಂದ್ರಹಾಸ್ ಅಡ್ಯಂತಾಯ್ ಅವರು. ಇವತ್ತು ಅವರ ಚಂದ್ರಾಮೃತದ ಮಧ್ಯೆ ಅವರ ಹೃದಯ ಶ್ರೀಮಂತಿಗೆ ನಮಗೆ ತಿಳಿಯುತ್ತೆ. ಯಾರ್ಯಾರಿಗೆ ಅವರು ಗೌರವ ಮಾಡಿದರು ಹೇಳಿದರೆ, ಇವತ್ತು ಹುಟ್ಟುಹಬ್ಬವನ್ನು ಕೇವಲ ಆಡಂಬರಕ್ಕೆ ತನ್ನ ಕೀರ್ತಿಗೋಸ್ಕರ ಆಚರಣೆ ಮಾಡದೆ ಸಮಾಜದಲ್ಲಿ ಕಷ್ಟ ಇದ್ದವರನ್ನು ಕರೆದು ಅವರಿಗೆ ಗೌರವ ಕೊಡ್ತಕ್ಕಂತಹ, ಅವರಿಗೆ ಸಹಕಾರವನ್ನು ಮಾಡತಕ್ಕಂತಹ, ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ನಿಜವಾಗಿರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಈ ಸಮಿತಿಯ ಮುಖಾಂತರ ಅಡ್ಯಂತಾಯರ ನಿಜವಾಗಿರ್ತಕ್ಕಂಥ ಪರಿಚಯ ಆಗಿದೆ. ಹಾಗಾಗಿ ಅಡ್ಯಂತಾಯವರ ಸಾಧನೆಗಳನ್ನು ನಾವು ಇನ್ನಷ್ಟು ಹತ್ತಾರು ಜನ ಅವರ ಅಭಿನಂದನಾ ನುಡಿಯಲ್ಲಿ ಹೇಳೋಕ್ಕಿದೆ. ಹಾಗಾಗಿ ಹೆಚ್ಚು ನಾನು ಹೊರಲಿಕ್ಕೆ ಹೋಗೋದಿಲ್ಲ. ಅಡ್ಯಂತಾಯರ ನನ್ನ ಆತ್ಮೀಯತೆ ಭಾಳ ವರ್ಷದ್ದು. ಒಂದಷ್ಟು ವರ್ಷ ಖಾದರ್ ಜೊತೆ ಕೈ ಜೋಡಿಸಿದರು. ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಕೈ ಜೋಡಿಸ್ತಾರೆ. ಹಾಗಾಗಿ ಎರಡೆರಡು ಅಂಗಳದಲ್ಲಿ ಆಡಿದ ಅನುಭವ ಇದೆ ಅವರಿಗೆ. ಒಳ್ಳೆ ಆಟಗಾರ ಖಾದರ್, ಎರಡೆರಡು ಅಂಗಳದಲ್ಲಿ ಆಡ್ತಾರೆ ಅವರು. ಹಾಗಾಗಿ ಒಬ್ಬ ಸಾಧಕರಾಗಿ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಒಳ್ಳೆಯ ಸಮಾಜ ಸುಧಾರಕರಾಗಿ, ಒಬ್ಬ ಒಳ್ಳೆಯ ನಮ್ಮಂಥವರಿಗೆ ಒಬ್ಬ ಮಿತ್ರನಾಗಿ, ನಮ್ಮಂಥ ಕಿರಿಯರಿಗೆ ಒಬ್ಬ ಮಾರ್ಗದರ್ಶಕರಾಗಿ ನಿರಂತರವಾಗಿ ಪ್ರೇರಣೆ ಕೊಡ್ತಕ್ಕಂಥವ್ರು. ನಾನು ಇವತ್ತು ಕೇಳೋದಿಲ್ಲ, ನಾಳೆ ಕೇಳ್ತೇನೆ ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ. ಹಾಗಾಗಿ ಒಬ್ಬ ಒಳ್ಳೆಯ ಸಮರ್ಥ ಜನಾನುರಾಗಿಯಾಗಿರ್ತಕ್ಕಂಥ ಅಡ್ಯಂತಾಯರಿಗೆ ಇವತ್ತು ಅಭಿನಂದನೆ ನಡೆದಿದೆ. 75 ವರ್ಷಗಳನ್ನು ಪೂರೈಸಿದ್ದಾರೆ. ತಂತ್ರಿಗಳು ಆಶೀರ್ವಚನ ಮಾಡಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಂತ್ರಿಗಳ ಆಶೀರ್ವಚನ ಸರಿಯಾಗಲಿ, ಭಗವಂತ ಆ ಅನುಗ್ರಹವನ್ನು ಅಡ್ಯಂತಾಯರಿಗೆ ಕೊಡು, 120 ವರ್ಷ ಬಾಳಲಿ. ಯಾರೂ ಸಂಶಯ ಪಡೋದು ಬೇಡ. ಯಾಕೆ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 107 ವರ್ಷ ಆಗಿರ್ತಕ್ಕಂಥ ಮಿಜಾರ್ ಆನಂದ ಆಳ್ವಾರಿದ್ದಾರೆ. ಅದೇ ಸ್ಥಿತಿಗೆ ಇವರು ಹೋಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಹಾಗೆ ಇವತ್ತು ಅವರ ಭಗವಂತ ಅನುಗ್ರಹ ನೀಡಲಿ. ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಸೇವೆಯನ್ನು ಅಡ್ಯಂತಾಯರಿಂದ ಮುಖಾಂತರ ಮಾಡುವಂಥದ್ದಾಗಲಿ, ಇನ್ನಷ್ಟು ಸಮಾಜದ ಕಾರ್ಯವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಸೊಲ್ಮೆಲು ನಮ್ಮೊಟ್ಟಿಗೆ ವೇದಿಕೆಡೆ ಇತ್ತೆ ಬತ್ತದ ಭಿನ್ನಾದಿಗೆಡೆ ಮೂರ್ತಾದಿನಾರು ಕರ್ನಾಟಕ ವಿಧಾನಸಭೆತ ಸಭಾಪತಿಗಳು ಭಾರೀ ಸಮಯದ ಬಕ್ಕ ನಮ್ಮ ತುಳುನಾಡುಗ ಒಂಜಿ ಎಚ್ಚಲ್ಮೆ ಪೆರ್ಮೆ ತಿಗದನೆ ಕುಡರ ತಾಟಿದೊಟ್ಟುಗಾರನ ಎದುಕೊನಗ ಉಳ್ಳಲ ಕ್ಷೇತ್ರ ಪಂಡ ಇತ್ತದ ಮಂಗಳೂರು ಕ್ಷೇತ್ರದ ಶಾಸಕರ ಪಂಚಿತನ ಸನ್ಮಾನ್ಯ ಶ್ರೀ UT ಖಾದರ್ ಭಿನ್ನಾದಿಗೆದ ನುಡಿಕೊಂಡು ಬಂದು ಅನ್ನೋದಲ್ಲ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕುತ್ತಾರಗುತ್ತು ಚಂದ್ರಹಾಸ್ ಅಡ್ಯಂತಾಯರವರ ಈ ಒಂದು ಚಂದ್ರಾಮೃತ ಕಾರ್ಯಕ್ರಮ ಬಹುಶಃ ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತರುವಂಥ ಕಾರ್ಯಕ್ರಮ. ಯಾಕಂತ ಹೇಳಿದರೆ 75 ವರ್ಷದ ತನ್ನ ದೀರ್ಘವಾದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ದಕ್ಕಲೂ ಕೂಡ ಸಮಾಜದ ಸರ್ವರಿಗೂ ಕೂಡ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿಕೊಂಡು ಬಹುಶಃ ಇವತ್ತು ಸರ್ವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಅತ್ಯಂತ ಸಂತೋಷದಿಂದ ಎಲ್ಲರ ಸನ್ಮಾನವನ್ನು ಸ್ವೀಕರಿಸಿ ಭವಿಷ್ಯದಲ್ಲಿ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಟ್ಟು ಶತಾಯುಷ್ಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂಥ ಭಾಗ್ಯ ನಮಗೆಲ್ಲ ಸಿಕ್ಕುವಂಥ ಅವಕಾಶ ಇವತ್ತು ಆಗಲಿ. ನಾನು ಇವತ್ತು ಚಂದ್ರಹಾಸ್ ಅಡ್ಯಂತಾಯ್ ಎಲ್ಲರ ಪರವಾಗಿ ಅಭಿನಂದಿಸಿ. ಯಾಕೆಂತ ಹೇಳಿದರೆ 75 ವರ್ಷಕ್ಕೆ ಪೂರೈಸುವ ಕೂಡ ಪೂರೈಸ್ತಾರೆ, ದೊಡ್ಡ ವಿಚಾರ ಅಲ್ಲ. ಅದು 75 ವರ್ಷದ ಉದ್ದಗಳು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ, ಯಾರಿಗೂ ಕೂಡ ನೋವುಂಟು ಮಾಡದೆ, ಸಮಾಜಮುಖವಾಗಿ ಕೆಲಸ ಮಾಡಿಕೊಂಡು ಸರ್ವಧರ್ಮದ ಎಲ್ಲರ ಪ್ರೀತಿ ವಿಶ್ವಾಸ ಪಡ್ಕೊಂಡ ವ್ಯಕ್ತಿತ್ವ ಅಷ್ಟು ಸುಲಭವಾದ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿತ್ವವನ್ನು ಇವತ್ತು ಚಂದ್ರಹಾಸ್ ಅಡ್ಯಂತಾಯ್ ಇವತ್ತು ಗಳಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಬಹುಶಃ ಇವತ್ತು ಚಂದ್ರಹಾಸ್ ಅಡ್ಯಂತಾಯರ ಪರಿಚಯ ಈಗಲ್ಲ. ನಾನು ಅತ್ಯಂತ ಸಣ್ಣವನಿದ್ದಾಗ ಬಹುಶಃ ಹೈಸ್ಕೂಲ್ನಲ್ಲಿ 40 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಅತ್ಯಂತ ಗೌರವಿತ ಸದಾನಂದ ಶೆಟ್ಟರವರ ಮಗನಾದ ನೀಶೆಟ್ಟಿ ನಾವು ಕ್ಲಾಸ್ಮೇಟ್. ಬಹುಶಃ ನಾನು ಪ್ರತಿ ಸಲವೂ ಕೂಡ ಆದಿತ್ಯವಾರ ಬಹುಶಃ ಅವರ ಮನೆಗೆ ಮಲ್ಲಿಕಟ್ಟೆಯಲ್ಲಿ ಮನೆ ಇತ್ತು. ಅದರ ನಂತರ ಕದ್ರಿ ಕೊಡಿಯಲ್ಗುತ್ತಲ್ಲಿ ಇನಾಗ್ರೇಷನ್ ಆಗೋ ಸಂದರ್ಭದಲ್ಲಿ ಕೂಡ ಸಾಧಾರಣ ಅವರು ನನ್ನ ಮನೇಲಿ ಇರ್ತಿದ್ರು, ನಾನು ಅವರ ಮನೇಲಿ ಇರ್ತೆ. ಬೆಳಿಗ್ಗಿಂದ ಸಂಜೆ ಅಲ್ಲೇ ಸೈಕಲ್ ಎಲ್ಲ ಕಲ್ತದ್ದು, ನಾವು ಅಲ್ಲೇ ಕಲ್ತದ್ದು. ಆ ಸಂದರ್ಭದಲ್ಲಿ ನಾವು ಭೇಟಿಯಾಗೋ ಬಹಳಷ್ಟು ಸಲ ನಾವು ಅವತ್ತೇ ನಮ್ಮ ಚಂದ್ರಹಾಸ್ ಅಡ್ಯಂತಾಯರನ್ನು ಆ ಕಾಲದಲ್ಲಿ ಹಂತವಾಗಿ ಇವತ್ತು ನೋಡಿಕೊಂಡು ಬಂದವರು. ಅವರ ಒಂದು ಕೆಲಸ ಮತ್ತು ವ್ಯಕ್ತಿನಿಷ್ಠಕ್ಕೆ ಒಂದು ಉದಾಹರಣೆ ಏನಂತ ಹೇಳಿದರೆ, ಎಲ್ಲಿ ಅವರು ತನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದ್ರ ಕ್ವಾಲಿಟಿಯ ಸದಾನಂದ ಶೆಟ್ಟರ ಜೊತೆಯಲ್ಲಿ
ಇಂದಿ ಕೂಡ ಅವರಿಗೆ ಋಣಿಯಾಗಿದ್ದುಕೊಂಡು ಅವರ ಅನುಗುಣವಾಗಿದ್ದುಕೊಂಡೇ ಕೆಲಸ ಮಾಡೋದೇ ಇವತ್ತೊಂದು ಮಾದರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯುವಕರು ಬಹುಶಃ 1 ವರ್ಷ ಹೋಗಿ ಸಾಕು, ಸರಿಯಾಗೋದು, ನನ್ನ ಜೀವನ ತೂಕ ಅಂತ ಆ ಕಡೆ ಹೋಗ್ತಾರೆ. 2 ವರ್ಷ ಆದರೆ 5 ವರ್ಷ ಭಾಳ ದೊಡ್ಡ ವಿಚಾರ. ಸೊ ಅಂಥ ಯುವಕರಿಗೆಲ್ಲ ನೀವು ಪ್ರಾಮಾಣಿಕತೆಯಿಂದ ನಿಷ್ಠೆಬದ್ಧತವಾಗಿ ಬಹುಶಃ ನಾವು ಒಂದು ಕೆಲಸಕ್ಕೆ ಸೇರಿದರೆ ಆ ಕೆಲಸ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಅಲ್ಲಿ ನಾವು ಪ್ರಾಮಾಣಿಕ ಮತ್ತು ನಿಷ್ಠೆಬದ್ಧತೆಯಿಂದ ಸೇರಿದರೆ ನಮಗೆ ನಾವು ಕೂಡ ಯಶಸ್ವಿ ಆಗ್ತೇವೆ, ಎಲ್ಲರೂ ಕೂಡ ಸಂತೋಷರಾಗ್ತಾರೆ, ನಮ್ಮ ಮೇಲೆ ಎಲ್ಲರೂ ಕೂಡ ಗೌರವ ಇಡ್ತಾರೆ. ನಮ್ಮ 75 ವರ್ಷದ ಕಾರ್ಯಕ್ರಮಕ್ಕೆ ನನ್ನ ಮಾಲೀಕರಾದಂಥ ಹೇಗೆ ಸದನ್ ಶೆಟ್ಟಿ ಬಂದಿದ್ರೆ ಅದೇ ರೀತಿ ಮಾಲೀಕರು ಭಾಗವಹಿಸ್ತಾರೆಂಬ ಸಂದೇಶ ಮತ್ತು ಮಾದರಿ ಅದು ಛಂದಸ್ ಅಡ್ಯಂತ ಇವತ್ತು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಯುವ ಜನಾಂಗಕ್ಕೆ ನಾವೆಲ್ಲೋ ಕೆಲವು ಮಾಡೆಲ್ಗಳು ತೋರಿಸ್ಬೇಕು. ಅದು ಸ್ವಲ್ಪ ಕಡಿಮೆ ಇರುತ್ತೆ, ನಮಗೆ ಸಿಕ್ಕೊಂಡು ಮಾದರಿಯಾಗಿ ತೋರಿಸ್ಬೇಕು ಯಾವ ರೀತಿ ಹೇಗೆ ಇರ್ಬೋದು ಅಂತೇಳಿ. ಸೊ ಒಂದು ಅರ್ಥದಲ್ಲಿ ಯುವ ಜನಾಂಗಕ್ಕೆ ನಮ್ಮ ಸಂಪ್ರದಾಯ ಸಂಸ್ಕಾರ ಪರಂಪರೆಯನ್ನು ವರ್ಗಾಯಿಸಬೇಕಾದ್ರೆ ಅದು ಟಿ ವಿ ಮತ್ತು ಮಾಧ್ಯಮ ಮತ್ತು ಪುಸ್ತಕದಿಂದ ಸಾಧ್ಯ ಇಲ್ಲ. ಮತ್ತು ತುಳುನಾಡಿನವರಿಗೆ ಮತ್ತೂ ಕಷ್ಟ. ಯಾಕೆ? ನಮಗೆ ತುಳುವಿನಲ್ಲಿ ಲಿಪಿ ಮತ್ತು ಪುಸ್ತಕ ಹೀಗೆ ಬಂದಿದ್ದವ್ರ ಹಿಂದೆ ಇಲ್ಲ, ಕನ್ನಡ ಸಾಹಿತ್ಯ ಮುಂಚೆಂದ ಕೂಡ ಇತ್ತು. ತುಳುನಾಡಿನ ದೊಡ್ಡ ಮಟ್ಟ ವಿಶೇಷಣೆ ಅಂತ ಹೇಳಿದರೆ ತುಳುನಾಡಿನ ಭಾಷೆ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರಗಳೆಲ್ಲವೂ ಕೂಡ ಬಹುಶಃ ಲಿಪಿ ಇಲ್ಲದೆ ಬಾಯಿ ಮಾತಿನಿಂದ ಮತ್ತು ಇಂಥ ಕಾರ್ಯಕ್ರಮ ಹಮ್ಮಿಕೊಂಡುಕೊಂಡು ಸಾವಿರಾರು ವರ್ಷ ಕೂಡ ಅದು ಬಲಿಷ್ಠವಾಗಿದ್ದರೆ ಅದು ಕರಾವಳಿ ಮತ್ತು ತುಳುನಾಡಿನ ಮಣ್ಣಿನ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಂಥವರಲ್ಲಿ ಬಹುಶಃ ಇವತ್ತು ನಾವು ಗೊತ್ತು ಛಂದಸ್ ಅಡ್ಯಂತರವರ ಕಾರ್ಯಕ್ರಮ ಮಾಡಿಕೊಂಡು ನಾವು ಬರೀ ಅವರಿಗೆ ಒಂದು ಅಭಿನಂದನೆ ಮಾಡಿಸುವಂಥ ಜೊತೆಯಲ್ಲಿ ಅವರನ್ನು ನಾವು ಶುಭಾಶಯ ಸಲ್ಲಿಸುವ ಜೊತೆಯಲ್ಲಿ ಬಹುಶಃ ಭವಿಷ್ಯದ ಪೀಳಿಗೆಗೆ ಆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ವರ್ಗಾಯಿಸಿ ತಿಳಿಸಿಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಈಗ ಹಮ್ಮಿಕೊಂಡಂತಹ ತಾವು ಏನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಬಹುಶಃ ಅಭಿನಂದನೆ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸು. ಈ ರೀತಿಯ ಕಾರ್ಯಕ್ರಮ ನಮ್ಮ ಯುವ ಜನಾಂಗಕ್ಕೆ ಆ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಇನ್ಸ್ಪಿರೇಷನ್ ಕಾರ್ಯಕ್ರಮ ಕೂಡ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮನ್ನು ಕೂಡ ಅದಕ್ಕೆ ಅಭಿನಂದನೆ ಸಲ್ಲಿಸಿ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಶಾಸಕನಾಗುವ ಮೊದಲೇ ಬಹುಶಃ ಛಂದಸ್ ಅಡ್ಯಂತವರ ಬಹುಶಃ ಹತ್ತಿರ ಬಹುಶಃ ಇವತ್ತು ನಾನು ಸಕ್ರಿಯ ಹೋಗಿದ್ದೆ. ನನ್ನ ತಂದೆ ಶಾಸಕರಾಗಿದ್ದಾಗ ಆಗ ಬಹುಶಃ ಅವ್ರ ಮನೆಗೆ ಕೂಡ ನಾನು ಹೋಗಿದ್ದೆ. ಯಾಕೆ ಮನೆಗೆ ಹೋಗಿದೆ ಅಂತ ಹೇಳಿದರೆ ಅವರ ಮನೆಗೆ ಹೋಗಿದೆ ಕಾರು ಮತ್ತು ಬೈಕ್ ಕೆಳಗಿಟ್ಟು ನಡ್ಕೊಂಡು ಹೋಗಬೇಕಿತ್ತು, ಸರಿಯಾದ ರಸ್ತೆ ಅಲ್ಲಿ ಇರಲಿಲ್ಲ. ಆಗ ನನ್ನನ್ನು ಬಹುಶಃ ನಾನು ಆಹ್ವಾನಿಸಿ ನನ್ನಲ್ಲಿ ಹೋಗಿ ಆ ಸಂಪೂರ್ಣವಾಗಿ ಅವರ ಮನೆ ತನಕ ಕೂಡ ಸಂಪೂರ್ಣವಾದ ಕಾಂಕ್ರೀಟೀಕರಣಗೊಳಿಸುವಂಥ ಕೆಲಸ ಕೂಡ ಅವರಿಗೆ ನಾನು ಮಾಡಿ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ಸಕ್ರಿಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರು. ಬಹುಶಃ ನಮ್ಮ ದೇರ್ಲಕಟ್ಟ ಅಯ್ಯಪ್ಪ ಮಂದಿರದ ಕೆಲಸ ಕಾರ್ಯಗಳು ಮತ್ತು ಅಲ್ಲಿ ಕೆಲವು ಯೋಜನೆ ಬಂದಾಗ ಅವುಗಳು ಸಕ್ರಿಯವಾಗಿ ಬಹುಶಃದಲ್ಲಿ ಭಾಗವಹಿಸಿ ಬೇರೆ ಬೇರೆ ಹಂತದಲ್ಲಿ ಬಂದರು. ಕೊಣಾಜೆ ಬಂಟರ್ ಸಂಘದಲ್ಲಿ ಗೌರ್ಮೆಂಟ್ ಸ್ಥಳ ಆಗಬೇಕು, ಅದಕ್ಕೆ NOC ಬೇಕು, ತಹಶೀಲ್ದಾರ್ಗೆ ಮಾತಾಡಬೇಕು, AC ಗೆ ಮಾತಾಡಬೇಕಂತ ಹೇಳಿ ಆಗಾಗ ಬಂದು ಬಹುಶಃ ಆ ಕೆಲಸ ಕೂಡ ಕೇಳಿದಾಗ ಆ ಎಲ್ಲ ಕೆಲಸವೂ ಕೂಡ ಇವತ್ತು ಅವ್ರು ಯಾವುದೆಲ್ಲ ಬಂದಿದ್ದಾರೋ ಆ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡಿಕೊಡೋ ಕೆಲಸ ನಾವು ಇವತ್ತು ಮಾಡಿದ್ದೇನೆ. ಯಾಕೆ? ಅದು ಅವರಿಗಾಗಿ ಕೇಳುವುದಲ್ಲ, ಅವರಿಗೆ ಸಮಾಜಕ್ಕೆ ಮತ್ತು ಸರ್ವ ಜನರಿಗೆ ಬೇಕಾಗಿ ಕೇಳುವಂಥ ಕಾರ್ಯಕ್ರಮ. ಒಬ್ಬರು ಮುಂದೆ ನಿಂತು ಉತ್ತಮವಾದ ಕೆಲಸ ಮಾಡಿದಾಗ ಯಾರಿದ್ದರೂ ಕೂಡ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟರೆ ಪರೋಕ್ಷವಾಗಿ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸ ಕಾರ್ಯಗಳು ಆಗ್ತದೆ. ಆ ರೀತಿಯ ವ್ಯಕ್ತಿತ್ವ ಬಂದು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ನಮ್ಮ ಅಲ್ಲಿನವರು ಹೇಳಿದರು, ಈಗ ಮುಂಚೆ ನಮ್ಮ ಜೊತೆ ಅವ್ರ ಜೊತೆ ನನಗೆ ಯಾವುದೇ ಸಭಾಧ್ಯಕ್ಷನಾದ ನನಗೆ ಯಾವುದೇ ಪಕ್ಷ ಈಗ ಇಲ್ಲ, ನಾನು ಪಕ್ಷರಹಿತವಾಗಿದ್ದೇನೆ, ನನಗೆ ಸಂವಿಧಾನವೇ ನನ್ನ ಪಕ್ಷ. ಈಗ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗುವುದೇ ನನ್ನ ಧರ್ಮ. ಅದಕ್ಕೆ ನಾನು ಯಾವುದಿದ್ದು ಕೂಡ ಬಹುಶಃ ಛಂದಸ್ ಅಡ್ಯಂತವರು ನನಗೆ ಪ್ರಯೋಜನ ಆಗದಿದ್ದರೂ ಕೂಡ ಜನಸಾಮಾನ್ಯರಿಗೆ, ಸಮಾಜಕ್ಕೆ, ಸಂಘ ಸಂಸ್ಥೆಗೆ, ಸರ್ವರಿಗೂ ಕೂಡ ಪ್ರಯೋಜನ ಆಗುವಂಥ ವ್ಯಕ್ತಿತ್ವ ಆದ ಕಾರಣ ನಮಗೆ ಅವರ ಮೇಲೆ ವಿಶೇಷವಾದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ವ್ಯಕ್ತಿತ್ವ ನಾವು ರೂಪಿಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಬೇಕು. ಅವ್ರ ಬಹುಶಃ ಇಷ್ಟು ದೀರ್ಘವಾದ ಅವರ ರಾಜಕೀಯ ಅವರ ಸಾಮಾಜಿಕವಾದ ಜೀವನದಲ್ಲಿ ನಾನು ಒಮ್ಮೆ ಕೂಡ ಜೋರಲ್ಲಿ ಮಾತಾಡಿದ್ದು ನಾನು ನೋಡಲಿ. ನೀವೆಲ್ಲ ನೋಡಿದರು ಎಲ್ಲಿ ಅದು ಜೋರಲ್ಲಿ ಮಾತಾಡೋದು ನನಗೆ ಗೊತ್ತಿಲ್ಲ. ಭಾಳ ಯಾವುದೇ ಕೆಲಸ ಕಾರ್ಯಗಳ ಸಮಾಧಾನ ಮತ್ತು ನೆಮ್ಮದಿಯಿಂದ ಮತ್ತು ಪರಸ್ಪರ ಒಂದು ಒಮ್ಮತ ಮತ್ತು ಒಂದು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಇವತ್ತು ಬಹುಶಃ ನಮ್ಮ ಗೊತ್ತು ಛಂದಸ್ ಅಡ್ಯಂತವ್ರದ್ದು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಯುವ ಜನಾಂಗದ ವ್ಯಕ್ತಿತ್ವ ಹೇಗಿರಬೇಕಂತ ಹೇಳಿದರೆ ಸಮಾಜದಲ್ಲಿ ಸಮಸ್ಯೆ ಬರ್ತದೆ, ಸ್ವಾಭಾವಿಕ. ಸಮಸ್ಯೆ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಆಗಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಸೃಷ್ಟಿಸಿಕೊಂಡು ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಮಾಡುವಂಥ ವ್ಯಕ್ತಿತ್ವ ಅದು ನಮ್ಮ ಸಮಾಜಕ್ಕೆ ಒಳ್ಳೆಯವಾದ ವ್ಯಕ್ತಿತ್ವ ಅಲ್ಲ. ಆ ರೀತಿಯಾದ ಬಹುಶಃ ಇವತ್ತು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅದು ಬಹುಶಃ ಗೊತ್ತು ನಮ್ಮ
ಚಂದ್ರದಾಸ್ ಅಡ್ಯಂತಾಯವರ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅವ್ರಿಗೆ ದೀರ್ಘಾಯುಷ, ಆರೋಗ್ಯ, ಸಂಪತ್ತು, ಶಕ್ತಿಯನ್ನು ಬಹುಶಃ ಅವರಿಗೆ ಅವರ ಕುಟುಂಬಸ್ಥರು ಕೊಡುವಂಥ ಪರಮಾತ್ಮವನ್ನು ಕಲ್ಪಿಸಿ ನಾವೆಲ್ಲರೂ ಕೂಡ ಅವರಿಗೆ ಪ್ರಾರ್ಥನೆ ಮಾಡುವ. ಬಹುಶಃ ಅವರು ನಾನು ನೀಲಾಗಿ ಅವರ 100 ವರ್ಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂಥ ಅವಕಾಶ ನಮಗೆ ದೇವರು ಇದು ಕಲ್ಪಿಸಿ ಅಂತ ನಾವು ಕೂಡ ಕೇಳಿಕೊಳ್ಳುವಂಥದ್ದು. ಮತ್ತು ಈ ರೀತಿಯ ಕಾರ್ಯಕ್ರಮ ಆಗಿಂದಾಗಿ ಬಹುಶಃ ಈ ರೀತಿ ಯಾವ ಸಾಮಾಜಿಕವಾದ ಕೆಲಸ ಕಾರ್ಯಗಳು ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಗೌರವಿಸುವಂಥ ಕೆಲಸ ಸಮಾಜದಲ್ಲಿ ಇನ್ನಷ್ಟು ಜಾಸ್ತಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಲ್ಲರೂ ಸೇರಿ ನಾನು ಶಾಸಕನಾಗಿ ಮಾತ್ರ ಅಲ್ಲ, ಸಭಾಧ್ಯಕ್ಷ ನನ್ನನ್ನು ಕೂತ್ಕೊಂಡು ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ನಿಯಮಗಳಿಗೆ ಇವತ್ತು ನಡ್ಕೊಂಡು ಹೋಗೋ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಇರುವಂಥ ಅವಕಾಶ ಆಗಲಿ. ನಮ್ಮ ಜಿಲ್ಲೆಯವರಾಗಿದ್ದ KS ಹೆಗಡೆ ಅವರು ಲೋಕಸಭೆಯಲ್ಲಿ ಮತ್ತು ನಮ್ಮ ವೈಕುಂಠ ಬಾಳಿಗವರು ನಮ್ಮ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಗೆ ಕರಾವಳಿ ಪ್ರದೇಶ ದೊಡ್ಡ ಮಟ್ಟದ ಗೌರವವನ್ನು ತಂದಿದ್ದರು. ಆ ಗೌರವವನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಅವಕಾಶ ಸಿಕ್ಕಿದಾಗ ನಿಮ್ಮೆಲ್ಲರ ಸಹಕರಣೆಗೆ ಅತಿ ಅಗತ್ಯ ಅಂತ ಕೂಡ ನಾನು ಹೇಳಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳೋದಿದೆ, ಬಹುಶಃ ಸಭಾಧ್ಯಕ್ಷರಂದು ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ, ಫ್ರೆಂಡ್ ಆಫ್ ದಿ ಅಪೋಸಿಷನ್. ಸಭಾಧ್ಯಕ್ಷ ಸ್ಥಾನವಾಗಿ ನಾನು ಪ್ರತಿಪಕ್ಷದ ಮಿತ್ರ. ನಾನು ಎಷ್ಟೇ ಮಿತ್ರನಾದರೂ ಕೂಡ ಪ್ರತಿಪಕ್ಷದವ್ರಿಗೆ ನನ್ನ ಮೇಲೆ ಸಂಶಯ ಯಾವಾಗಲೂ ಕೂಡ ಡೌಟನ್ನು ಕಡಿಮೆ ಆಗಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಯಾವಾಗ ನಿಮ್ಮ ಮಿತ್ರ ಮಾರೆ, ನೀವು ಮಾತಾಡಿಕೊಂಡು ಸರ್ಕಾರವನ್ನು ಅಕೌಂಟಬಿಲಿಟಿ ಕೆಲಸ ಮಾಡಿಸುವ ಜವಾಬ್ದಾರಿ ಇವತ್ತು ನಮ್ಮ ಜವಾಬ್ದಾರಿ ಆಗುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಇದೆಲ್ಲ ಕಷ್ಟದ ಕೆಲಸ. ನಾನಾಗಿ ಹೇಳಿದ್ದೆ, ಇದು ಏನಾಗಿದೆ ಅಂತ ಹೇಳಿದರೆ, ಈ ಕಡೆಯವರು ಪ್ರತಿಪಕ್ಷದವರು ಆಡಳಿತ ಪಕ್ಷದ ಮೇಲೆ ಆರೋಪ, ಆಡಳಿತ ಪಕ್ಷದವರು ಪ್ರತಿಪಕ್ಷದ ಮೇಲೆ ಅಪ್ಪ, ಅಲ್ಲಿ ಆರೋಪ ಮಾಡಿ ಲಾಸ್ಟಿಗೆ ಇಬ್ಬರು ಸರಿ ನನ್ನ ಮೇಲೆ ಆರೋಪ, ನಾನು ಸರಿ ಇಲ್ಲ ಅಂತೇಳಿ ವರ್ಷ ಆಗುವಂಥ ವಿಚಾರ. ಇದನ್ನೆಲ್ಲ ಸಹಿಸುವಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಅದಕ್ಕಾಗಿ ನಿಮ್ಮೆಲ್ಲ ಡಬಲ್ ಆಶೀರ್ವಾದ ಇವತ್ತು ನಮಗೆಲ್ಲರಿಗೂ ಕೂಡ ಇವತ್ತು ಅಗತ್ಯ ಇದೆ ಅಂತ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿ ಮತ್ತೊಮ್ಮೆ ಗೊತ್ತು ಚಂದ್ರದಾಸ್ ಅಡ್ಯಂತಾಯವರಿಗೂ ಕುಟುಂಬಸ್ಥರಿಗೂ ಅವರ ಹಿತೈಷಿಗಳು ಅಭಿಮಾನಿ ವರ್ಗದವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊಲ್ಮೆಲು ಭಿನ್ನಾದಿ ಕೆಡುಪ್ಪನ ಚಿತ್ತನ ಕೊಡಂಜಿ ಬಿನ್ನೆರು ಈ ಲೇಸುದ ಪಿರಾದೊಂಜಿ ಶಕ್ತಿ ಮಂಡಲ ತಪ್ಪ ಒಂದು ಉದಯಚಂದ್ರ ಡಿ ಸುವರ್ಣರು ಭಿನ್ನಾದಿಗೆದ ನೋಡಿಕೊಂಡು ಬಂದು ಏನೋದಲ್ಲ. ಭಾಳ ಸಂತೋಷದ ದಿನವಾಗಿದೆ. ಯಾಕಂದರೆ ಇಲ್ಲೊಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದರೆ ನಮ್ಮ ಚಂದ್ರದಾಸ್ ಅಡ್ಯಂತಾಯರು ಒಬ್ಬ ಮಹಾನ್ ವ್ಯಕ್ತಿತ್ವದ ಮನುಷ್ಯರಾಗಿದ್ದಾರೆ. ಅವರಿಗೆ ಈಗ ಗೌರವಾರ್ಪಣೆ ಮತ್ತು ಅಭಿನಂದನಾ ಕಾರ್ಯಕ್ರಮದ ನಡೆಯುತ್ತಾ ಇದ್ದೆವು. ಅದರಲ್ಲಿ ಭಾಗವಹಿಸುವ ನಮಗೆ ಭಾಳ ಸಂತೋಷವಾಗಿದೆ. ಬಟ್ ನೋಡುವಾಗ ಅವ್ರಿಗೆ 75 ವರ್ಷ ಆಗಿರಲಿಕ್ಕಿಲ್ಲ ಅಂತ ಕಾಣುತ್ತೆ. ನಮ್ಮ ಸಂಸದರು ಕೂಡ ಹೇಳಿದರು, ಅವರು 10-15 ವರ್ಷ ಹೆಂಗಾಗಿ ಕಾಣ್ತಾರೆ ಅಂತ. ನಮಗೆಲ್ಲರಿಗೂ ಅವರು ಹೇಳಲಿ, ಅವರು ಯಾವಾಗ ಆರೋಗ್ಯವನ್ನು ಆ ಥರ ಒಳ್ಳೆಯದಾಗಿಟ್ಟುಕೊಳ್ಳಿಕ್ಕೆ ಏನು ಕಾರಣ ಎಂದು ನಿಮಗೆ ತಿಳಿಸಲಿ. ಯಾಕಂತ ಹೇಳಿದರೆ ಕೆಲವು ಸಲ ಜಾತಕದಲ್ಲಿಯೂ ನಮ್ಮ ತಂದೆಯವರು ನನ್ನನ್ನು 10 ತಿಂಗಳು ಬೇಗ ಹಾಕಿದ್ದಾರೆ. ಯಾಕಂದರೆ ಸ್ಕೂಲಿಗೆ ಸೇರಿಸಲಿಕ್ಕೆ. ಎಲ್ಲಿಯಾದರೂ ಅವರ ತಂದೆಯವರಾಗೆ ತಪ್ಪು ಮಾಡಿದಾರ ಗೊತ್ತಿಲ್ಲ, ಬೇಗ ಹಾಕಿ. ಬಟ್ ದೇವರು ಅವರಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡಲು ಮತ್ತು ಅವರ 100ನೇ ವರ್ಷದ ಅವರ ಹುಟ್ಟುಹಬ್ಬದ ಸಮಾರಂಭವನ್ನು ನೆಹರು ಮೈದಾನಲ್ಲಿ ಮಾಡಿ ನಮಗೆಲ್ಲರೂ ಒಂದು ಆದರ್ಶವಾಗಲಿ ಅಂತ ಹೇಳಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವರು ಮಾಡುವ ಸಾಮಾಜಿಕ ಕಾರ್ಯಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಕೊಡಿಟ್ಟು ಸ್ವರಲೋಕ ನುಂಡು ಮಲ್ಪಚ್ಚಿತನ ಅದ್ಭುತವಾದ ಪ್ರತಿಭೆ ನಮ್ಮ ತುಳುನಾಡಿದ ಪೆರ್ಮೆ ಸಂಘ ಕಿರಣ್ ರೀತಿಯ ಭಿನ್ನಾದಿಗೆ ನೋಡಿಕೊಂಡು ಅದಕ್ಕೇನಂದಲ್ಲ. ಇದೊಂದು ಪದ್ಯೋಡು ಬರ್ತದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂಜನೆ ಅಡ್ಯಂತಾಯರು ಪೋವಂದಿನ ಕ್ಷೇತ್ರ ಇಜ್ಜಿ ರಾಜಕೀಯ ಕ್ಷೇತ್ರವಾಡು ಧಾರ್ಮಿಕ ಕ್ಷೇತ್ರವಾಡು ಸಾಂಸ್ಕೃತಿಕ ರಂಗವಾಡು ಪೂರ ಇಟ್ಲ ಕೈ ಆಡಾದು ಪೋಯಿನಲ್ಪ ಗೆಲ್ತದಿನ ವ್ಯಕ್ತಿತ್ವ ಅರ್ನ ಬಗ್ಗೆ ಐ ಥಿಂಕ್ ಮಾತ್ರ ತೂದಾಂಡು ವೀಟಿ ತೂದಾಂಡು ಯಾನು ಪನ್ಪುಣೆ ಎನ್ನ ಸಂಬಂಧ ಚಂದ್ರದಾಸ್ ನೋಟಿಗೂ ಒಂಜಿ 40 ವರ್ಷ ಜಾಸ್ತಿ ಯಾನಪ್ಪಗ ನನ್ನ ಲೈಲ್ಯ ಮೀಸೆ ಬರಂದಿನ ಜವನಿ ಅಪ್ಪಗಡ್ದು ಯಾನು ಚಂದ್ರದಾಸ್ ಅಡ್ಯಂತಾಯರು ನೋಟು ಕ್ವಾಲಿಟಿ ಇತ್ತೇರು ಕ್ವಾಲಿಟಿ ಉಪ್ಪನ ಯಾನು ಅನ್ಕೊಂಡು ಅರ್ನ ಜೋಕ್ಲು ಇರ್ದು ಜಾಸ್ತಿ ಎಂಗೋಲ್ ಒಟ್ಟಿಗಿತ್ತ, ಅರ್ನ ಫ್ಯಾಮಿಲಿ ಇರ್ದು ಜಾಸ್ತಿ ಎಂಗೋಲ್ ಫ್ಯಾಮಿಲಿ ಲಕ್ಕ ಇತ್ತ.
ಎಂಕ್ ಒಂಜಿ ಲೆಕ್ಕೋಡು ಒಂಜಿ ಪನ್ಪುಣ ಒಂಜಿ ಎಂಕ್ ಮಸ್ತ್ ವಿಷಯ ತೆರಿಪಾಯಿನ ಅಂಚಿನ ಯಾನಪಣ್ಣ ಎಲ್ಲಿ ಏನ ಬದುಕು ಸ್ಟಾರ್ಟ್ ಆಯ್ನ ಏನ ವೃತ್ತಿ ಜೀವನ ಸ್ಟಾರ್ಟ್ ಆಯ್ನಿ ಹೋಟೆಲ್ ಹಿಡ್ದು ಏನ ಸಂಗೀತ ಪಯಣಲ ಶುರು ಆಯ್ನಿ ಕ್ವಾಲಿಟಿ ಎಂಗೆ ಹೆಡ್ ಕ್ವಾರ್ಟರ್ಸ್ ಸೊ ಎಂಕಲ್ ಅಂಚನೆ ಪುದಾರಿತ್ತೇನೆ ಅಂಚನೆ ಕ್ವಾಲಿಟಿ ಚಂದ್ರ ಸಣ್ಣ ಎಂದು ಪುದಾರಿತ್ತೇನೆ ಆ ಜಾಯಿನ್ ಆದಿತ್ತೇನೆ ಪುದಾರು ಎನ್ನ ಸುರುಕು ಎನ್ನ ಕಾರ್ಯಕ್ರಮ ಒಂಜಿ ಮಲ್ಪೋಡು ಬಂದಿದ್ದ ಟಿಕೆಟೆಡ್ ಕಾರ್ಯಕ್ರಮ ಮಲ್ಪೋಡು ಪನ್ನಾಗ ಫಸ್ಟ್ ಪ್ರೆಸೆಂಟ್ ಅಂದು ಮಲ್ತೀನಿ ಮೂಜಿ ಕಾರ್ಯಕ್ರಮ ಮಲ್ತಿದ್ದ ಗುರುಕಿರಣ್ ನೈಟ್ ಅಂದು ಅವು ಸುರುಕು ಮಲ್ಪಾಯಿನಿ ಚಂದ್ರಾಸ್ನ ನೇತೃತ್ವದ ಕಾರ್ಯಕ್ರಮ ಮಲ್ತೀನಿ ಮೂಜಿಲ್ಲ ಹೌಸ್ಫುಲ್ ಶೋಸ್ ಐ ಥಿಂಕ್ ದಟ್ ವಾಸ್ ಅ ರೆಕಾರ್ಡ್ ಶೋಸ್ ಇನ್ ಟೌನ್ ಹಾಲ್ ಒಂಜಿ ಬನಾಗ ಒವ್ವೇ ಒಂಜಿ ಗೌರ್ಮೆಂಟ್ ಸರ್ವೀಸ್ ಮ್ಯಾಕ್ಸಿಮಮ್ ಏತನ್ ಸರ್ವೀಸ್ ಉಪ್ಪುನು ಬಣ್ಣ ಒಂಜಿ 30 ವರ್ಷ ಸರ್ವೀಸ್ ಉಪ್ಪುನು 30 ವರ್ಷ ಚಂದ್ರ ಸಡ್ಡೆ ಅಂತ ಕ್ವಾಲಿಟಿಡ್ 30 ವರ್ಷ ಒಂಜೇ ಸಂಸ್ಥೆಡ್ ಕೆಲಸ ಮಲ್ದೇರು ಐಟ್ ರಡ್ ಪ್ಲಸ್ ಪಾಯಿಂಟ್ ಬಣ್ಣ ಒಂಜಿ ಚಂದ್ರ ಸೇರ್ನ ನಿಷ್ಠೆ ಕುಡೊಂಜಿ ಸದಾಮನ ಮೋಕೆ ಅರ್ನ ಬಲಗೈ ಇಂದು ಬರ್ನೋಡಿತ್ತೇನೆ ಆ ಟೈಮ್ ಊಲ ಸದಾಮ ಪಂಡಿಸತಿಗೆ ಚಂದ್ರ ಒಟ್ಟಿಗಿತ್ತೇರು ಅಂಚಿನ ಒಂಜಿ ಆ ಕ್ಯಾರೆಕ್ಟ್ರ್ ಏನಲೆ ಕೊಡು ಎಂಕ್ಲಿಗೆ ಎರೆಗಲ ಮದಪರ ಒಂದು ಅರೇನು ಇಂಟ್ರೊಡ್ಯೂಸ್ ಮಲ್ದೇನ ಕುಟ್ಟಿ ಅಣ್ಣನ ಏಪಲ ಎಂಕುಲು ನೆನಪುದಿ ಓಡು ಐ ಥಿಂಕ್ ಮಸ್ತ್ ಮೋಕೆ ತಿನ್ನಾರು ಅಂಚನೆ ಈತ ತೂಂಡ ಎಂಕ್ ಪೋಯಿ 20 ವರ್ಷೋಡು ತೂವಂದುಲೆ ಚಂದ್ರ ಸರ್ನ ಊಲ ನಡಪುನ ಅವಡು ತೆಲ್ಪುನ ಅವಡು ಪಾತೆರ ಅವಡು ಕುಜಾಲ ಅವಡು ದಾಲ ಚೇಂಜ್ ಏಜಿ 75 ಪಂಡೇರು ಹೆಂಗೆ ಐದು ಬೊಕ್ಕ ಎಂಕಲ ಮೀರು ನಮ್ಮ ನಲಿನೇ ಪಂಡ್ಲಕ್ಕ 75 ಪಂಡು ಹೆಂಗೆ ಶಾಕ್ 75 ನಿಜವಾದ ಆಂಡ ಅಂದು ಉತ್ಸಾಹ ತೂನಾಗ ಏನು ಲೆಕ್ಕ ಕೊಟ್ಟು ನನ್ನಲ್ಲ ಐವೋಡೆ ಒಲ್ಲೇರು ಮೇರೆಗೆ ನಮ್ಮ ತಂತ್ರಿಲ್ ಪಂಡ್ಲಕ್ಕ 100 ಡೆಫಿನೆಟ್ ಆರೇ ಏನು ಇಂಕ ಧೈರ್ಯ ಉಂಡು 100 ಫಂಕ್ಷನ್ ಪಿರ ಹೆಂಗೆ ಮಲ್ಪನ್ಲ ಧೈರ್ಯ ಉಂಡು ಹೆಂಗೆ ಸೊ ನನ್ನಲ್ಲ ಇಂಚಿನ ಎಡ್ಡೆ ಕಾರ್ಯಲು ಪಣ ಇಂದ ಇನಿ ಈ ಬರ್ತ್ಡೇ ತೊಟ್ಟು ಕೊಂಜಾತು ಎಡ್ಡೆ ಕಾರ್ಯಲು ಮಲ್ದಾರಿ ನಲ್ಲ ಇಂಚನೆ ಮಲ್ದೊಂದು ಪಾಡು ಮಾತಾಕ್ಷೇತ್ರೋಡು ಅರೆಗೆ ಯಶಸ್ಸು ಆವಡಂದಕ್ಕೆ ಏನಂದು ಏನು ರಡ್ಡು ಪಾತೆ ಮುಗಿಯ ಥ್ಯಾಂಕ್ ಯು ಬಲಮಾನ ತಮ್ಮನದ ಪೀಠಗಾರ ಓಲಗಾವಡು ಬತ್ತದು ಅರ್ಣಮ ಪತ್ನಿಯಿಂದ ಧರ್ಮ ಒಲ್ಪಪುರ ಬಂಡ ಕೈಪತ್ತಿನ ಯಜಮಾನಿನ ಒಟ್ಟುಗುತ್ತಿನ ಪನ್ಪೇರು ತೆರಿದೆ ನೋಕಲು ಕುತ್ತಾರು ಗೊತ್ತದ ಚಂದ್ರಹಾಸ ಅಡ್ಡಂತಾಯರು ಅಂಚನೆ ಅರ್ನ ನೆರಲಾದ ಬೆರೆಟುತ್ತ ದಿನಂಚಿತ್ತಿ ಕಡಲ್ದ ಪುಡತ್ತ ಚಂಡಿ ಪೊಯ್ಯಡು ನಡತಿ ಲೆಕ್ಕ ದಯಪಂಡ ನಡತಿನ ಪಜ್ಯದ ಗುರುತೋಲಲ್ಪ ಉರಿವಣಿಗೆ ಚಂದ್ರಹಾಸ ಅಡ್ಡಂತಾಯರ್ನ ಬದುಕದ 75 ಕಾಲದ ನಡಿಟ್ಟು ಒಂಜಾತು ಗುರುತೋಲುಂಡು ಅವಿನ ಪೂರ ಒಕ್ಕುದು ದೆತ್ತದು ನುಡಿ ತೋರ್ನ ಕಟ್ಟದು ಅಭಿನಂದನದ ದೇಶ ಪಾಡ್ರೆ ಬರಲರು ತುಳುನಾಡ್ದ ಕೊಡಂಜಿ ಪೆರ್ಮೆದ ಸಾಧಕ ನಿರೂಪಕಿರ್ಲ ಅಂದು ಬೇತೆ ಕ್ಷೇತ್ರ ಸಾಧನೆ ಮಲ್ದಿನ ಅಂಚಿತನ ವಿದ್ವಾಂಸರ್ಲ ಅದು ಚಿತ್ತಿನ ಕದ್ರಿ ನವನೀತ್ ಶೆಟ್ರ ಮದ್ಮೆದ ದೊಂಪಡ್ಲ ಸುರುಟ್ಟು ಕುಲ್ನಾಗ ಮದ್ಮೆ ನೀಮೀಟಿ ಕುಲ್ಲವನು ಮದ್ಮೆ ಆಯ್ ಬೊಕ್ಕ ಮದ್ಮೆ ಆಮೀಗೆ ಭೂಪಿನಿ ಚಂದ್ರಹಾಸಣ್ಣನ 75ನೇ ವರ್ಷದ ಪುಟ್ಟು ಪರ್ಬನ್ ಸಮಾನ ಮನಸ್ಕೆರಾಯಿನ ನಮ ಒಟ್ಟಿಗೆ ಕರಿತೊಂದು ಪುನವಂಜಿ ಚಾರಿತ್ರಿಕ ಘಟನೆ ಅಡ್ಡ್ಯಾರಡು ನಡತೊಂದುಂಟು ಕುತ್ತಾರು ಪರಿಯಲ ಉಳ್ಳಾಲ ಕುಡ್ಲ ಈ ಸಂಬಂಧ ನಂಗೆ ಏಪಲ ಚಂದ್ರಹಾಸಣ್ಣನ ಜೀವನದ ಬೇತೆ ಭಾಗಡ್ ನಂಗೆ ತೋಜುಂಡು ಐತೊಟ್ಟಿಗೆ ಕೊಲ್ಯ ಅವಲ ಸೇರುಂಡು ಐತ ಒಟ್ಟಿಗೆ ಈ ಸಲ ಅಡ್ಡ್ಯಾರ್ಲ ಸೇರಿದಂಡು ಅಡ್ಡ್ಯಾರಗ್ಲ ಪರಿಯಾರ್ಲಗ್ಲ ಹೆಚ್ಚು ದೂರ ಇಜ್ಜಿ ಒಂಜಿ ಸುದ ಕಡತ್ತನ ಅಂಡು ಅಂಚಾದ ಅಡ್ಡ್ಯಾರು ಪರಿಯಲಗ ಮುಟ್ಟ ಪರಿಯಲದಾರು ಚಂದ್ರಹಾಸಣ್ಣೆ ನಮ್ಮ ವೇದಿಕೆಡೆ ಕುತ್ತಾರು ಗುತ್ತು ಚಂದ್ರಹಾಸ ಅಡ್ಯಂತಾಯ ಅಂದುಂಡು ಅಂಡ ಅರ್ನ ಅಪ್ಪೆ ಇಲ್ಲಿ ಹರೇಕಳ ಕೊಳ್ಕೆ ಬಾಳಿಕೆ ಅಂಚಾದ ರಡ್ಡು ಮನೆತನಲ ಅರ್ನವೇ ಕುತ್ತಾರು ಗುತ್ತು ತ್ಯಾಂಪಣ್ಣ ಅಡ್ಯಂತಾಯ ಬೊಕ್ಕ ಹರೇಕಳ ಕೊಳ್ಕೆ ಬಾಲಿಕೆ ದುಗ್ಗಮ್ಮ ಅಡ್ಯಂತಾಯ 7 ಜೋಕ್ಲೆಡ್ ಮೇರು ಮಧ್ಯಮೆ ಒಂಜಿ ಪಲಯೆ ಸುರುತಾರು ಪಲಿ ಇರುವೇರು ಪಲಯನಕುಲು ಒರಿ ಮೆಗ್ಗೆ ಇರುವೇರು ತಂಗಡಿಯಲ್ಲು ಒರ್ತಿ ಪಲಿ ರಡ್ಡು ಮೆಗ್ದಿ
ಇತ್ತೆ ಮೆಗ್ದಿ ಮೀನಾಕ್ಷಿ ಬೊಕ್ಕ ಯಾನ್ ಇರುವೆರೆ ಉಪ್ಪುನೊಂದು ಅರ್ನ ವೈಯಕ್ತಿಕ ಜೀವನದ ಕಥೆನ ಚಂದ್ರಹಾಸಣ್ಣ ತೆರಿಪಾಯರು. ಚಂದ್ರಹಾಸಣ್ಣನ ಅಭಿನಂದನೆಡು ಆ ಪಾತೆರಡು ನಮ್ಮ ತುಳುನಾಡದ ಅಳಿಯ ಸಂತಾನ ಕಟ್ಟದ ಒಂಜಿ ಬಂಟ ಸಮಾಜದ ಒಂಜಿ ವ್ಯಕ್ತಿನ ಜೀವನದ ಕತೆ ಮಾತ್ರ ದೆಂಗಿದಿನತ್ತು ನಮ್ಮ ತುಳುನಾಡದ ಚರಿತ್ರೆನೇ ಐಟು ದೆಂಗುದುಂಡು ಪಂಡದು ಬಾರಿ ಅಭಿಮಾನಪೂರ್ವಕ ಅದಿಯಾನ್ ಪನ್ಪೆ. 7-8ನೇ ಕ್ಲಾಸ್ 10-15 ವರ್ಷದ ಪ್ರಾಯಡ್ ಅಪಗ ಪೂರ ಒಂಜಿ ಶಬ್ದ ಇತ್ತೇನು ಬೊಂಬಾಯಿಗೆ ರಟ್ಟುನು ಪಂಡದು ಮೇರೆ ರಟ್ಟಿದಿನತ್ತು ಅಮ್ಮೆರಡ ಪಂಡದೇ ಬೋತೀನಿ ಅಪಗ ಬೊಂಬಾಯಿಗೆ ಪೋಯರ ಟ್ರೈನ್ಲ ಇತ್ತಿಜಿ ಬಸ್ದ ಮಾರ್ಗ ಬೇತೇನೆ ಕಡೂರು ಮುಟ್ಟ ಪೋದು ಅಲ್ಪರ್ದು ಬೊಕ್ಕೊಂಜಿ ವ್ಯವಸ್ಥೆಡು ಪೋಪಿನಂಚಿನ ವ್ಯವಸ್ಥೆ ಗುರ್ತದ ಕೆಲ್ನ ಒಟ್ಟಿಗೆ ಬೊಂಬಾಯಿಗೆ ಪೋಯರು ಅವಳು ಶಿವುಡಿ ಪನ್ಪಿನ ಜಾಗೇಡು ಗಣೇಶ್ ಟೀ ಹೌಸ್ ಐಟ್ ಆರು ಸುಮಾರು ಒಂದು 7-8 ತಿಂಗಳು ಬೇಳೆ ಮಲ್ತಿತ್ತೇರು. ದಾಲ ದಾಕ್ಷಿಣ್ಯ ಇಜ್ಜಂದೆ, ನಾಚಿಕೆ ಇಜ್ಜಂದೆ, ಸಂಕೋಚ ಇಜ್ಜಂದೆ ಆನಿದ ದಿನಕ್ಲೇನು ಆರು ಇತ್ತೆಲ್ಲ ನೆನಪು ಮಲ್ತೊಂದುಲ್ಲೇರು. ಪೊಯ್ಯತ್ತ ಬೈಲು ಅರ್ನ ಒಂಜಿ ಸಂದರ್ಶನನ ಹಬ್ಬಕ್ಕ ಟಿವಿಡ್ ಪ್ರಸಾರ ಮಲ್ತಿತ್ತೇರು. ಐಟಾರು ಪನ್ಪೇರು ಯಾನು ಜೆತ್ತೊಂದಿತ್ತೀನಿ ಹೋಟೆಲ್ ಬಂದಾಯಿ ಬೊಕ್ಕ ಹೋಟೆಲ್ದ ಎದುರ್ದ ಫುಟ್ಪಾತ್ ಅಂತ ಐನಾಜಿ ತಿಂಗೋಲಿ ಯಾನು ಜೈದೆ ಜೆಪ್ಪರೆಪಗ ಎಂಕಲಿಗೆ ತಲೆಂಬಿಜ್ಜಿ ತಲೆಂಬು ಬೊಡ್ತಿಂದ ಕಾರ್ಗೆ ಪಾಡ್ನಂಚಿನ ಮುಟ್ಟುನೆ ತರೆ ತಡಿಕೆ ದೀವೋಡು ರಡ್ಡು ಕಾರಣಡ್ ಒಂಜಿ ತಲೆಂಬಾದ ಬೊಕ್ಕೊಂಜಿ ಆ ಮುಟ್ಟುನು ಪಿದೈದಿದ್ದು ಜೆತ್ತಂಡ ಏರಂಡಲ ಪಾಡೊಂದು ಬೋಪೇರು ಬೊಕ್ಕ ಮುಟ್ಟುದೆ ತೊಂದರೆ ಕಾಸಿಜ್ಜಿ ಅಂಚಾದ ಮುಟ್ಟುದ ರಕ್ಷಣೆಗಾದವಿನ ತರೆ ತಡಿಕೆ ದೀವು ಹೊಂದಿತ್ತೀನಿ. ಪೊದೆ ಪುಗು ಮಂದಿರಿ ಇಜ್ಜಿ ಸೆಕ್ಕರೆದ ಗೋಣಿ ಏಪ ಖಾಲಿ ಆಪನೊಂದು ಕಾತೊಂದಿತ್ತ ಆ ಸೆಕ್ಕರೆದ ಗೋಣಿಯೇ ಎಂಕಿಲೆಗೆ ಕಂಬಳಿ ಆದ ಆ ದಿನಟ್ಟು ಇತ್ತಂಡು ಪನ್ಪಿನ ನೆನಪು. ಹೋಟೆಲಿಂದ ಪಂಡಿ ಸಾತಿಗೆ ನಂಗೆ ಅವಳು ಬಂಜರ ವನಸು ತಿಕ್ಕೊಂಡು ಒಂದು ಎನ್ನದಿತ್ತಂಡ 6 ಬೊಂಬಾಯಿಡು ಸೇರ್ದಿನಂಚಿನ ಆ ಹೋಟೆಲ್ಡು ಅವು ವನಸ್ದ ಹೋಟೆಲ್ ಹತ್ತು ಖಾಲಿ ಚಾ ಬೊಕ್ಕ ಬಿಸ್ಕಿಟ್ದ ಹೋಟೆಲ್ ಅವು 6 ಚಾ ಮಲ್ತೊಂದಿತ್ತೆ ರೈಟ್. ಆ ಹೋಟೆಲ್ಡು ಗಂಜಿ ತಿನ್ಪಿನಿಂದ ಪಂಡಲ ಉಣ್ಪಿನಿಂದ ಪಂಡಲ ಅವು ಅಪೂರ್ಪದ ದಿನ ಅಂಚಿನ ಬಂಗದ ದಿನಟ್ಟು ತಿಂಗೊಳಗು 15 ರೂಪಾಯಿ ಸಂಬಳಡು 5 ರೂಪಾಯಿನ ಮಾತ್ರ ಖರ್ಚು ಮಲ್ತದೆ 10 ರೂಪಾಯಿನ ಇಲ್ಲಗ ಕಡಪರೊಂದಿತ್ತಿನಂಚಿನಾರು ಚಂದ್ರಹಾಸಣ್ಣೆ ಆರೊಂಜಿ ಪ್ರಾತಿನಿಧಿಕ ವ್ಯಕ್ತಿಯಾದ ನಂಗೆ ತೋಜುವೇರು. ಅಂಚಿನ ಮಸ್ತ್ ಜನ ನಮ್ಮ ತುಳುನಾಡು ಉಲ್ಲೇರು ಬೊಂಬಾಯಿಗೆ ಪೋದು ಇಲ್ಲಗೆ ಓಲೆ ಬರೆಪಿನಿ ಇಲ್ಲಗೆ ಖರ್ಚಿಗೆ ಕಾಸು ಕಡಪುಡ್ನು ಅಪಗ ಅರ್ನೆತ್ತಿನ ದೃಷ್ಟಿ ಎಂಕೆ ತಂಗಡಿ ನಕಲು ಉಲ್ಲೇರು ಆಕೆಲೆಗೆ ಮದ್ಮೆ ಆವಡು ಈ ಚಿಂತನೆ ಯಾನೊಂಜಿ ಮಲ್ಲ ಜನ ಆವಡು ಒಂದತ್ತು ಯಾನು ಬೆಂದಿದು ಎನ್ನ ಇಲ್ಲದ ಕೆಲೆಗೆ ಐಟು ಎಡ್ಡೆ ಆವಡು ಪನ್ಪಿನಂಚಿನ ಒಂಜಿ ಕುಟುಂಬ ಪ್ರೇಮದ ಸಂಕಲ್ಪದಿ ಒಂದು 6 ಬಂಗಡ ಹೋಟೆಲ್ ಇತ್ತೇರು. ಐದು ಬಕ್ಕರಿಗೆ ಬೇಗನೆ ಪ್ರಮೋಷನ್ ಆಂಡಿಗೆ ಅವೆಲ್ಲ ಬಾರಿ ಖುಷಿಟ್ಟು ಪನ್ಪೇರಾರು. ನಿತ್ಯಾನಂದ ಲಂಚ್ ಹೋಮ್ಡು ಪ್ರಮೋಷನ್ ಪಂಡ ಸಪ್ಲೈಯರ್ ಆದ ಐಟ್ 6 ಮಲ್ತೊಂದಿತ್ತಿನ ಬೇಲೆದಾದ ಅಂದ ಪಂಡ ಅಪ್ಪಗ 6 ಕಣನೀರು ದೆತ್ತಿನ ದಿನ ಕೂಲಿಗೆ ಅವು ಬೇಜಾರಿಡ್ಲತ್ತು ಬಂಗಡ್ಲತ್ತು ನೀರುಳ್ಳಿದ ಚೋಳಿ ದೆಪ್ಪುನಾಗ ತನ್ನಾತಿಗೆ ಕಣ್ಣಿಡಿ ನೀರು ಬರ್ಪುಣು ಒಂದು ಒಂಜೊಂಜಿ ಚೀರವು ನೀರುಳ್ಳಿದ ಚೋಲಿ ದೆತ್ತದು ಬೇಲೆ ಮಲ್ತದು ಸಪ್ಲೈಯರ್ ಆದ ಅರ್ನ ಬಿರ್ಸಾದಿಗೆಡು 6 ಮ್ಯಾನೇಜರ್ ಆಯಿನ ಕತೆ ಸದಾನಂದ ಹೋಟೆಲ್ಡು ಮ್ಯಾನೇಜರ್ ಆತಿನ ಒಂಜಿ ಮೂಜೆ ರಡ್ಡರೆ ವರ್ಷದ ಉಲೈ ಮ್ಯಾನೇಜರ್ ಆಯಿನಂಚಿನ ಆ ಒಂಜಿ ಪೆರ್ಮೆನ್ 6 ಬಾರಿ ಖುಷಿಟೆ ಪನ್ಪೇರವೇನು ಯಾನು ಅವೇ ಹೋಟೆಲ್ಡ್ ಅಂತ ದುಂಬು ಪೋತುಂಡ ಯಾನು ಜನನೇ ಬೇತೆ ಆತುವೆ. ಐದು ಬೊಕ್ಕ ಯಾನೊಂಜಿ ಕ್ಯಾಂಟೀನಿಡು ಸಂಬಂಧದ ಕೆಲ್ನ ಕ್ಯಾಂಟೀನ್ ಐಟ್ ಅವೇನು ತೂವೊಂಡ್ರೆ ಅಂದು ಸೇರಿಯೆ
ಬೊಕ್ಕ ಕಾರಣಾಂತರಡು ಇಂಕ 3 ವರ್ಷಡ್ ಬೊಂಬಾಯಿ ಬೊಡಿಂಡು ಬೊಂಬಾಯಿ ಹಿಡ್ದು ಕೂಡ ಊರಿಗೂ ಬತ್ತೆ ದೇರ್ಲ ಕಟ್ಟೆಡು 6 ಮಲ್ತಿನಂಚಿನ ಅಲ್ತಿರ್ದು ಬತ್ತದು ಸಾರಥ ವರ್ಮನುತ್ತ ಅಜಿಪತ್ತ ಎನ್ಮೆಟ್ ಅರೆಗೆ 18-19 ವರ್ಷ ಪ್ರಾಯ ಕೋಮಲ್ಸ್ ಕ್ಯಾಟ್ರಿಂಗ್ ಅಪಗದ ಮದುವೆ ಸಾಧಾರಣ ಒಂಜಿ ಅಜಿಪ ವರ್ಷದ ದುಂಬು ಆ ಮದುವೆಗೆ 5 ಅಜಿಪ ವರ್ಷದ ದುಂಬು ಮದುವೆಗೆ ಟೀ ಪಾರ್ಟಿಯಿಂದ ಬನ್ಪಿನಿ ಒಂಜಿ ತೊಟ್ಟೆ ಆ ತೊಟ್ಟೆಡೆ ಒಂಜಿ ಖಾರ ಬಿಸ್ಕಿಟ್ ಬಕ್ಕೊಂಜಿ ಚೀಪೆ ಐದು ಬಕ್ಕ ಪರಿಯರೆ ಒಂಜಿ ಕುಪ್ಪಿಡು ಬರ್ಪಿನ ಒಂತೆ ಅನುಕೂಲದ ಕೆಳಗಿಂದಿತ್ತನ ರಾಗಿ ಮಾಲ್ಟ್ ಕಪ್ಪುಡು ಗೊರ್ಪಿನ ಅಂಚಿನ ಕೋಮಲ್ಸ್ ನಾಗವೇಕರರ್ನ ಆ ಸಂಸ್ಥೆಡು ಆರು ಬೇಲೆ ಮಲ್ತೊಂದಿತ್ತಿನ ಅಂಚಿನ ಸಂದರ್ಭಡ್ ಎಕಡೆ ಎಡ್ಮೆ ಮಾರ್ ಆರು ತೋಜಾಯಿನಂಚಿನ ಸಾಕ್ಷ್ಯ ಚಿತ್ರಡ್ ಐಟೆ ಬೇತೆ ಬೇತೆ ವ್ಯಕ್ತಿಲಿನ ಚಿತ್ರಲಿನ ತೋಜಾಯರು ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅರೆಗೆ ಕೋಮಲ್ಸದ ಕ್ಯಾಟ್ರಿಂಗ್ ಅವೇನು ಕೋಮಲ್ಸದ ಪರವಾದ ಕೊನೋದು ಅವಳು ಬಲಸುನಂಚಿನ ಜವಾಬ್ದಾರಿಲಿ ಅರೆಗಿತ್ತನಿಗೆ ಸರ್ಕ್ಯೂಟ್ ಹೌಸುಡು ಮಾಂಜಿನ ಬಲಸಿದಿನ ನೆನೆಪುನು ಆರು ಇತ್ತೆಲ ಬಾರಿ ಅಭಿಮಾನಪೂರ್ವಕವಾದ ಪನ್ಪೇರು ಅರೆಗೆ ಫುಡ್ಡುನು ಉಡುಪಿಡಿ ಕಾರ್ಯಕ್ರಮ ಅನಾಗ ಟಿ ಎ ಪೈಕುಲು ಓಟು ಗುಂತಿನಂಚಿನ ಪೊರ್ತು ಶ್ರೀಮತಿ ಇಂದಿರಾ ಗಾಂಧಿ ಬತ್ತಿದ್ದು ಪುನಾಗ ಹೆಲಿಕಾಪ್ಟರ್ಡ್ ಕುಡ್ಲರ್ದ ಅಡೆಮುಟ್ಟ ಪೋದು ಅಂಡ್ ಅವಳು ಪೋನಾಗ ಕೊಂತಿನ ಮಾತ್ರ ಮುಸುಂಬಿದ ಜ್ಯೂಸುಗೆ ಮುಲ್ತದ ಅಡೆಮುಟ್ಟ ಕೊನೆ ಬೊಕ್ಕ ಅವಿನ ಉಪಯೋಗಕ್ಕೆ ಬತ್ತಿಜಿಗೆ ಪರ್ಜೇರಿಗೆ ಅಂಡ್ ಅಡೆ ಪೋತಿಯರಿಗೆ ಅವಿನ ಪತ್ತೊಂದು ಆ ನೆಂಪುಲ್ನ ಬಾರಿ ಅಭಿಮಾನಪೂರ್ವಕವಾದ ಪನ್ಪೇರು ಐದು ಬೊಕ್ಕ ಅರ್ನ ಜೀವನದ ಒಂಜಿ ಟರ್ನಿಂಗ್ ಪಾಯಿಂಟ್ ಸಾರಥ ವರ್ಮನುತ್ತ 74 ಮುಚ್ಚೂರು ಬರ್ಕೆ ಗೀತಕ್ಕನ ಕೈಪತ್ತಿಯರು ದಾಂಪತ್ಯ ಜೀವನಗೆ ಗೃಹಸ್ಥಾಶ್ರಮಗೆ ಪ್ರವೇಶ ಮಲ್ತೇರು ಕೋಮಲ್ ಸುಡುಪ್ಪನಗರನ ಸಂಬಳ ತಿಂಗಳಿಗೂ ₹70 ಅಪಗ ಬಂಗಾರಗಳ ಪವನಗೊಂಜಿ ₹200 ಉಪ್ಪು ಆ ಕಾಲ ಮದಿಮೆ ಓಲಾತಿನಿ ಎಂಚಾತಿನಿಂದಲ ಬಾರಿ ಸ್ವಾರಸ್ಯಪೂರ್ಣವಾದ ಪನ್ಪೇರು ಇತ್ತದ ಕೆಥೋಲಿಕ್ ಕ್ಲಬ್ ಅವು ದುಂಬು ಅವಳ ಕೆಥೋಲಿಕ್ ಕ್ಲಬ್ಬು ಅವ್ರು ರಿನೋವೇಷನ್ ಆದ ಅವಳು ಮದ್ಮೆದ ಹಾಲ್ ಆದಿತ್ತಂಡು ನಮ್ಮ ಇತ್ತೆಲ್ಲ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತ ಪನ್ನಾಗ ಮಂಗಳೂರು ಕೆಥೋಲಿಕ್ ಕ್ಲಬ್ಬಿನಿಂದ ಪಂಡದ ಪನ್ಪ ಆ ಕೆಥೋಲಿಕ್ ಕ್ಲಬ್ಬುದ ರಿನೋವೇಷನ್ ಆಯಿ ಬೊಕ್ಕ ಸುರೂತ್ತ ಮದ್ಮೆ ಆತಿನಿ ಚಂದ್ರ ಹಾಸೇರ್ನಾಗೆ ಅಪಗಾರ ಕೋಮಲ್ಸಡೆ ಇತ್ತಿನೆಡ್ದ ಹತ್ರ ಅಪಗ ತೊಟ್ಟೆ ಹತ್ತು ಅಪಗ ಚಿಪ್ಸ್ದ ಪಗತೆಗೆ ಕೊರಂಟ್ ಪಪ್ಸ್ ಹಲ್ವದ ತುಂಡು ಉಂದೇನು ಪ್ಲೇಟ್ ಹಿಡಿದು ಒಂಜಿ ವಿಶೇಷ ರೀತಿಡ್ ಸರ್ವ್ ಮಲ್ತದ ಚಂದ್ರಹಾಸ್ ಅಡ್ಡೆಂತಾಯರ್ನ ಮದ್ಮೇಡು ಪ್ಲೇಟ್ ತಿನ್ನಿಯರೆ ಕೊಡ್ತೀರಿ ಅಪಗದ ಒಂಜಿ ಗತ್ತು ಕ್ಯಾಟ್ರಿಂಗ್ ಸಂಸ್ಥೆ ಇತ್ತಿನೆಡ್ದ ಹತ್ರ ಅರೆಗೆ ಅರ್ನ ಮದ್ಮೇಡು ಆ ರೀತಿದ ಒಂಜಿ ಕ್ಯಾಟ್ರಿಂಗ್ ವ್ಯವಸ್ಥೆ ಮಲ್ಪರೆ ಹಾಂಡಿ 5 ಬೊಕ್ಕಾರ್ನ 27ನೇ ವರ್ಷ ಪ್ರಾಯಡಾರ್ 70 ಆಂಜನೇಯ ಇಸಿವಿಡು ದೇರ್ಲ ಕಟ್ಟಿಡು ದುರ್ಗಾ ಪ್ರಸಾದ್ ಪನ್ಪಿನಂಚಿನ ಹೋಟೆಲ್ ಮಲ್ತೇರು ಬಾಂಬೆ ಶೈಲಿದ ಹೋಟೆಲ್ ಆ ಹೋಟೆಲ್ಡ್ ಆರು ಎಂಚ ಬೇರೆ ಮಲ್ತೊಂದಿತ್ತೇರಿಂದ ಕೇಂಡ ಅಪಗ ಒಂದು ಸಾರಥ ವರ್ಮನುತ್ತ 70 ಆಜೆಟ್ ಫಿಶ್ ಕರಿ ರೈಸ್ಗೆ ನಿರ್ನ ಹೋಟೆಲ್ದ ಕ್ರಯ ಸ್ವಲ್ಪ ಪೈಸೆ ಹೌದಾ 10 ಪೈಸೆ ಕಮ್ಮಿ ಅಂತ ಕೇಂಡ ಕೈತರದ ಹೋಟೆಲ್ ₹1 ಇತ್ತನಿಗೆ ಅಂಚ ಮೆರ್ನ 10 ಪೈಸೆ ಕಮ್ಮಿ ದಿನಕ್ಕೆ ₹300 ಬೇರ ₹300 ಬೇರ ಬಂಡ ಮಲ್ಲ ಬೇರವು ಅಂಚಿನ ಬೇರ ಐತ ಒಟ್ಟಿಗೆ ದುರ್ಗಾ ಪರಮೇಶ್ವರಿ ಪಂಪಿನ ಹೋಟೆಲ್ಲ ಇತ್ತಂಡು ಸಾರಥ ವರ್ಮನುತ್ತ 70 ಆಜಿಯಿಂದ ಪಂಡೆ ಆಯಿಸಿವಿ ತುರ್ತು ಪರಿಸ್ಥಿತಿಯ ಸಂದರ್ಭ ಚುನಾವಣೆ ಬತ್ತಂಡು ಚಂದ್ರಹಾಸಿರೆಗೆ RSS ಸಂಪರ್ಕ ಜನಸಂಘದ ಸಂಪರ್ಕ CG ಕಾಮತ್ತೇರ್ನಂಚಿನ ನಾಯಕರ್ನಕಲ್ನ ಸಂಪರ್ಕ ಇತ್ತಿನೆಡ್ದ ಹತ್ರ ಅಪಗ ಆರೆ ಸಂಘ ಪರಿವಾರಡ್ ಸಕ್ರಿಯರಾದಿತ್ತಿನಾರು ದಿನೇಶ್ ಗೊಲ್ಲರಕೇರಿ ನಮ್ಮ ಜಯರಾಮಣ್ಯಪುರ ಉಳ್ಳೇರು ಆ ದುಂಬುದ ಜನಸಂಘದ ಬ್ಯಾಚ್
ಆ ಜನಸಂಘದ ಕಾಲಡ್ಲ ಆರು ಸಕ್ರಿಯರಾದಿತ್ತಿನಾರು ಏಕೆ ಸುಬ್ಬಯ್ಯರು ಚುನಾವಣೆಗೆ ಉಂತಿನಂಚಿನ ಪುರ್ತುಡು ಮೆರ್ನ ಹೋಟೆಲ್ದ ಒಂಜಿ ಬಾಗನ್ ಅಪಗ ಜನತಾ ಪಕ್ಷ BJP ಇತ್ತೀಚಿ ಜನತಾ ಪಕ್ಷದ ಕಚೇರಿಯಾದ ಬುಡ್ದುಗುರಿಯರಿಗೆ ಹೋಟೆಲ್ದ ಬೇರನ್ನು ಮದತದ ರಾಜಕೀಯದ ಮುರ್ಕಿನೆಡ್ದಾತ್ರ ಹೋಟೆಲ್ನ ಮುರ್ಕೊಂಡು ಒಂದು ಜೀವನದ ಆರ ಅಪಗ ಕಲ್ತಿನ ರಾಜಕೀಯ ಪ್ರವೇಶದಾತ್ರ ವೈಯಕ್ತಿಕವಾದ ಅಪಗನೇ ಒಂಜಿ ಹೋಟೆಲ್ ಉದ್ಯಮಿ ಆಪಿನಂಚಿನ ಎಡ್ಡೆ ಲಾಭದಾಯಕವಾಗಿನ ಆ ಸ್ಥಿತಿಟ್ಟು ಈ ರಾಜಕೀಯರ್ದಾತ್ರ ಅರ್ನ ವ್ಯಕ್ತಿಗತ ಜೀವನದ ಒಂಜಿ ಅಧ್ಯಾಯ ಬುಕ್ಕೊಂಜಿ ದಿಕ್ಕಿಗೆ ತಿರ್ಗಿಂಡು ಅರ್ನ ಮಿತ್ರೆ ಇನ್ನಿತ ಸಭೆಟುಳ್ಳೇರು ಸುರೇಂದ್ರ ಶೆಟ್ರು ಸುರೇಂದ್ರ ಅಣ್ಣ ಉಳ್ಳೇರ ಸುರೇಂದ್ರ ಅಣ್ಣೆ ಉಳ್ಳೇರು ಅರ್ನ ಮಿತ್ರೆ ಪಂಡೇರಿಗೆ ನನ್ನ ಈ ಊರುಡುಂತನು ಬುಡ್ಚಿ ಪೂನಾಗ ಬಲ ಅಂದು ಐದು ತುಂಬು ಹೋಟೆಲ್ ಕ್ಯಾಟ್ರಿಂಗ್ ಈ ಕ್ಷೇತ್ರದ ಅನುಭವ ಎತ್ತಿನಂಚಿನ ಚಂದ್ರಹಾಸಣ್ಣೆ ಪೂನಾಗ ಪೋದು ಜೀನಸಿ ವ್ಯವಹಾರ ಈ ಉದ್ಯಮಡ್ ಒಂತೆ ಸಮಯ ಇತ್ತದು ಅಲ್ಪರ್ದು ಬೊಕ್ಕ ಊರುಗು ಬತ್ತಿನಾರು ಐದು ಬೊಕ್ಕ ಕೊಲ್ಯಡು ಹೋಟೆಲ್ ಮಲ್ತೇರು ದುರ್ಗಾ ಪರಮೇಶ್ವರಿ ಹೋಟೆಲ್ ಆ ಸಂದರ್ಭದವರೆಗೆ ನಾಟಕದ ಮರಲು ಜೋರಾಯಿನಿ ಆದರ್ಶ ಮಿತ್ರ ಮಂಡಳಿ ನಾಟಕ ವಾಲಿಬಾಲ್ ಕ್ರೀಡೆ ಒಂದು ಪೂರ ಒಟ್ಟೊಟ್ಟಿಗೆ ಇತ್ತೊಂದು ಅಪಗ ಗಾಳಿಗೆ ತಿಕ್ಕಿನ ತುಡರು ಪಂಪಿನಂಚಿನ ಒಂಜಿ ನಾಟಕನ್ನು ಆರು ಇತ್ತೆಲ್ಲ ಮದ ಪೂಜೆ ಪಂಡ ಖ್ಯಾತ ಉದ್ಯಮಿ ಸೌಂದರ್ಯ ರಮೇಶ್ ಆ ನಾಟಕದ ಬಾಲನಟೆಯಾದರನೊಟ್ಟಿಗೆ ಇತ್ತೇರಿಗೆ ಮೇರೆ ಕಥಾನಾಯಕೆ ಸಾದಿ ತತ್ತದು ಆಕೆಯರಿಗೆ ಕುಷ್ಠರೋಗ ಬತ್ತದು ಈ ಕುಷ್ಠರೋಗದ ಸೀನ್ ಬಂದಾಗ ಮ್ಯೂಸಿಕ್ ದಕಲಿಗೆ ಎಡ್ಡ ಬೇಲೆವು ಅದಕ್ಕೊಂದು ಪದ್ಯ ಕೊರ್ರೆ ಉಂಟು ಟ್ರ್ಯಾಜಿಡಿ ಪದ್ಯ ಆ ಟ್ರ್ಯಾಜಿಡಿ ಪದ್ಯ ಅನ್ನಾಗ ಆ ಕುಷ್ಠರೋಗದ ಒಂಜಿ ಅಭಿನಯ ಮಲ್ತೊಂದು ಈ ಮೇಲ್ ದಾಮೆ ಮುಟ್ಟ ಪೋಡು ಕುಷ್ಠರೋಗಿಗೆ ಅಪ್ಪ ನಡಪರೆ ಆಪುಜವು ಕಾರು ಹೋಯ್ತೊಂದೇ ಪೋಡು ಅಂಚಿನ ಅಭಿನಯ ಮಲ್ಪುನಾಗ ಸ್ವತಃ ಆರ್ಲಾ ಬುಲ್ತುದು ಸಬೆಲ್ನ ಬುಲ್ಪಾದ್ ನನ್ನ ಇಂಚಿನ ಪಾಠ ಮಲ್ಪೊಡ್ಚಿ ಮಾರ ದಾಯ ಬುಲ್ಪಾವ ಅಂದು ಕೇನ್ಪಾದಿನಂಚಿನ ಒಂಜಿ ನಾಯಕ ನಟೆ ಕಳನಾಯಕಿ ಆದಿಲ್ಲ ಆ ರಂಗಭೂಮಿ ತೋಜಿದಿನಾರ ಮಚ್ಚೇಂದ್ರನಾಥ್ ಪಾಂಡೇಶ್ವರ ಉಪ್ಪು ರಾಮಕಿರೋಡಿಯನ್ನು ಉಪ್ಪರೆಯಾವು KB ಬಂಡಾರ್ಲು ಉಪ್ಪರೆಯಾವು ಮೊಕೆಲ್ಲ ನಾಟಕದ ಪೂರ ಬೇತೆ ಬೇತೆ ಕಡೆಟ್ಟು ಅಭಿನಯ ಮಲ್ತದು ರಾಜಕೀಯದ ಮರಲು ಒಂಜಿ ಮೈಟಾಂಡು ಒಟ್ಟಿಗೆ ನಾಟಕದ ಮರಲು ಬೊಕ್ಕ ಸಿನಿಮಾಲ ಹೊರನಟಿ ಹತ್ತು ಮೂಜಿ ಸಲ ಆರು ಮೂಜಿ ಸಿನಿಮಾಡು ಅಭಿನಯ ಎಲ್ಲ ಆರು ಮಲ್ದಿರೋ ವರ್ಣ ಬೊಕ್ಕದ ಜೀವನ ಐದು ಬೊಕ್ಕದ ಅರ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿನಿ ಸಾರತ್ತ ವರ್ಮನುತ್ತ ಎಲ್ಪತ್ತ ವರ್ಮನೆ ಇಸಿಬಿಡು ಅರ್ನ 30 ವರ್ಷದ ಪ್ರಾಯಡ್ ಕುಟ್ಟಿ ಶೆಟ್ರಿನ ಮೂಲಕ ಕೃಷ್ಣ ಶೆಟ್ರಿನ ಮೂಲಕ ಸದಾನಂದ ಶೆಟ್ರಿನ ಸಂಪರ್ಕಾಂಡ್ ಸದಾನಂದ ಶೆಟ್ರಿ ಅರೇನು ಸುರುತ್ತ ನೋಟಡೆ ಅರೆಗೆ ಮ್ಯಾನೇಜರ್ ಪೋಸ್ಟನ್ನು ಕೊರ್ದು ಚಂದ್ರಹಾಸೇರು ಕೊಲ್ಯದ ಚಂದ್ರಹಾಸೇರು ದೇರ್ಲಕಟ್ಟೆದ ಚಂದ್ರಹಾಸೇರು ಕ್ವಾಲಿಟಿದ ಚಂದ್ರಹಾಸೇರು అయిన ಆ ಚಾರಿತ್ರಿಕ ವರ್ಷ ಸಾರತ್ತ ವರ್ಮನುತ್ತ ಎಲ್ಪತ್ತ ವರ್ಮ ಸಾರತ್ತ ವರ್ಮನುತ್ತ ಎನ್ಪೇಟ್ ಅಪಗ ಕ್ವಾಲಿಟಿ ಕ್ಯಾಟ್ರಿಂಗ್ ಇತ್ತಂಡು ಕ್ವಾಲಿಟಿ ಹೋಟೆಲ್ ಕ್ಯಾಟ್ರಿಂಗ್ ಇಡು ವಿಶೇಷವಾದ ನಾನ್ ವೆಜ್ದ ಮದಿಮೆದ ಒನಸ್ ತಮ್ಮನದ ಒನಸ್ ಉಂದೇನು ಕ್ವಾಲಿಟಿ ಪುದರಡು ಆರಂಭ ಮಲ್ತಿನ ವರ್ಷ ಸಾರತ್ತ ವರ್ಮನುತ್ತ ಎನ್ಪ ಸುರುತ್ತ ಕಾರ್ಯಕ್ರಮ ಒಂದು ಕೆಂಡ ಮೈನಕ್ಕನ ಪಂಡ ಸದಾನಂದ ಶೆಟ್ಟಿನ ಶ್ರೀಮತಿ ಮೈನಕ್ಕನ ಮೆಗ್ಗೆ ಡಾಕ್ಟರ್ ಅಮರಣ್ಣೆ ಅರ್ನ ಮದ್ಮೆದ ತಮ್ಮನ ಆ ತಮ್ಮನದ ಕ್ಯಾಟ್ರಿಂಗ್ ನಾನ್ ವೆಜ್ ಕ್ಯಾಟ್ರಿಂಗ್ ಐತ ಜವಾಬ್ದಾರಿನ ಮೈನಕ್ಕ ಚಂದ್ರಹಾಸಣ್ಣಗೆ ಕುರಿಯೇರು ಐದು ಬೊಕ್ಕ ಕ್ವಾಲಿಟಿದ ಆ ಕ್ಯಾಟ್ರಿಂಗ್ ವ್ಯವಸ್ಥೆಡ್ ಏತ್ ಪುದಾರ್ ಪಡೆಯಿಂದ ಪಂಡ ಆ ಕ್ವಾಲಿಟಿ ಕ್ಯಾಟ್ರಿಂಗ್ ಸಾರತ್ತ ನಮ್ಮ ಬ್ಯಾಂಗ್ಳೂರು ಬಂಟ್ರ ಸಂಘದ ಒಂಜಿ ಸಮ್ಮೇಳನ ಅಂಡ್ ಸೊನ್ಪತ್ತ ಐನೆಟ್ ಡಾಕ್ಟರ್ DK ಚೌಟ್ರು ಸದಾನಂದ ಶೆಟ್ರಿಗೆ ಆ ಸಮ್ಮೇಳನದ ಯಶಸ್ಸಡು ಕ್ಯಾಟ್ರಿಂಗ್ದ ಪಾತ್ರ ಮಹತ್ವ ಉಂಡು ಪಂಡದು ಬೊಕ್ಕ ಬೊಕ್ಕಲ ನೆನಪು ಮಲ್ತೊಂದಿತ್ತೇರಿಗೆ ಇನಕ್ಕ ಮೊಕಲು ಆ ಕ್ಯಾಟ್ರಿಂಗ್ದ ವ್ಯವಸ್ಥೆನ ಚಂದ್ರಹಾಸಣ್ಣನ
ಆ ಒಂಜಿ ನೇತೃತ್ವಡ್ ಅರ್ನ ಉಪಸ್ಥಿತಿಡ್ ಮಲ್ತದ ಒಂಜಿ ಚಾರಿತ್ರಿಕ ಸಮ್ಮೇಳನವಾದ ಮಲ್ತಿನೇನ ಇತ್ತೆಲ ನಮ್ಮ ಬೇತೆ ಬೇತೆ ಸಂದರ್ಭದ ನೆನಪು ಮಲ್ತೋನ್ವ. ಐಡ್ದಿಲ ವಿಶೇಷವಾದ 2002 ನಮ್ಮ ಬಂಗ್ರಕೋಳೂಡು ನಡೆತಿತ್ತಿನ ವಿಶ್ವ ಬಂಟರ ಸಮ್ಮೇಳನ. ಆ ಬಂಟರ ಸಮ್ಮೇಳನಡ್ ಆ ಸಮ್ಮೇಳನಕ್ಕೆ ಬತ್ತಿನಂಚಿನ ಪ್ರತಿಯೋರಿಯಾಗಲ ಕೇವಲ ಬಂಟೇರಿಗೆ ಮಾತ್ರ ಏರು ಪೂರ ಬರ್ಪೇರು ಅಕೆಲೆಗೆ ಪೂರ ನಮ್ಮ ಬಂಟೇರ್ನ ವನಸಿನ ಕೊರಡು ಪಂಪಿನಂಚಿನ ಸಂಕಲ್ಪ ಅಪಗ ಅಧ್ಯಕ್ಷರಾದಿತ್ತಿನ ಎ ಸದಾನಂದ ಶೆಟ್ಟರಿಗಿತ್ತೇನ್ರಿ. ಪ್ರಧಾನವಾದ ಮೈನಕ್ಕ ಆ ಇಡೀ ಕ್ಯಾಟ್ರಿಂಗಿದ ಜವಾಬ್ದಾರಿ ವಹಿಸೊಂದು ನಮ್ಮ ಜಿಲ್ಲೆಡು ಉಪ್ಪುನಂಚಿನ ಮಾತ ಕ್ಯಾಟ್ರಿಂಗ್ ಸಂಸ್ಥೆದ ಪ್ರಮುಖರನ್ನು ಅಕೆಲ್ನ ಪೂರ ಒಟ್ಟು ಸೇರ ಒಂದು ಐಟ್ ದಂಡನಾಯಕದ ಆದ ಇತ್ತಿನಾರು ನಮ್ಮ ಚಂದ್ರಹಾಸಣ್ಣೆ. ಅವು ಒಂಜಿ ಚಾರಿತ್ರಿಕ ದಾಖಲೆ, ಒಂಜಿ ಸಾರ್ವಜನಿಕ ಸ್ವರೂಪಡ್ ಅದ್ಭುತವಾಯಿನ ಆ ಒಂಜಿ ಕ್ಯಾಟ್ರಿಂಗ್ ವ್ಯವಸ್ಥೆ ಮಲ್ದಿನಾರು ಚಂದ್ರಹಾಸಣ್ಣೆ. ನಮ್ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಎಂದು ಪನ್ಪ ಓವೇ ಒಂಜಿ ಕಾರ್ಯಕ್ರಮ ಇತ್ತನ ಇಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಎಂದು ಮುಂದೇನು 10-40 ವರ್ಷದ ದುಂಬು ಒಂಜಿ ಮದಿಮೆ ಅಂದು ಪಂಡ A to Z ಆ ಮದಿಮೆದ ದುಂಪಡ್ದು ಪತ್ತಿನ ಲೈಟಿಂಗ್ ವ್ಯವಸ್ಥೆ ಹಿಡಿದು ಪತ್ತಿನ ಆಸನದ ವ್ಯವಸ್ಥೆ ಹಿಡಿದು ಪತ್ತಿನ ಕೊಂಬುದಕಲು ವಾದ್ಯದಕಲು ಎಂಚಿನ ವ್ಯವಸ್ಥೆ ಬೋರ್ಡು ಭಟ್ರೇನು ಸಮೇತ ಒಂಜಿ ಮದ್ಮೆಡು ಮಾತ ವ್ಯವಸ್ಥೆ ಆತನಿಗೆ ಭಟ್ರು ಮನ್ನಗಂತೆ ತಾಡಾಂಡಿಗೆ ಅಪಗ ಬೊಕ್ಕೊಂಜಿ ಕಡೆಗೆ ಪೋದು ಭಟ್ರೇನು ಲೆತೊಂದು ಬರ್ತದೆ ಮದ್ಮೆ ಮಲ್ತದಿನ ಆ ನೆನೆಪುಲ್ನ ಚಂದ್ರಹಾಸಣ್ಣೆ ಪನ್ಪೇರು ಇತ್ತೆಲ ಆ ಕ್ವಾಲಿಟಿ ಕ್ಯಾಟ್ರಿಂಗ್ ಐಟಿ ಚಂದ್ರಹಾಸಣ್ಣನ ಆ ಬೆಗರ್ ಸನ್ಮಾನ್ಯ ಕಾದರ್ ಒಂಜಿ ಪಾತೆರ ಪಂಡೇರು ಒಂಜಿ ಸ್ವಾಮಿ ನಿಷ್ಠೆ ಅವೇನು ನಮ್ಮ ಚಂದ್ರಹಾಸಿರ ತೂಡು 30 ವರ್ಷ ಸದಾನಂದ ಶೆಟ್ಟರನೊಟ್ಟಿಗೆ ಆರು ಬೆಂತಿನಾರು. ಸದಾನಂದ ಶೆಟ್ಟರು ಅರೇನು ಪ್ರೀತಿಪೂರ್ವಕವಾದ ಸದಾನಂದ ಶೆಟ್ಟರನೊಟ್ಟಿಗೆ ಉಪ್ಪುನಾಗನ ಯಾರು ಪಂಡೇರಿಗೆ ಯಾನೊಂಜಿ KSXD ಒಂಜಿ ಕ್ಯಾಂಟೀನ್ ಮಲ್ಪುವೆ ಒಂಜಿ ಎಲ್ಲಿಯ ಕ್ಯಾಂಟೀನ್ ಆ ಮಲ್ಪು ಒಂದು ಪಂಡೇರಿಗೆ ಅವು ಎಲ್ಲಿಯ ಕ್ಯಾಂಟೀನ ಅತಿ ಎಂಚಿನ ಕ್ಯಾಂಟೀನಿಂದ ಅಡ್ವಾಣಿ ಬರ್ಪಿನ ಸಂದರ್ಭಡ್ ಸದಾನಂದ ಶೆಟ್ಟರಿಗೆ ಬತ್ತು ನಗಾಂಡಿಗೆ ಓ ಎನ್ನ ಚಂದ್ರಹಾಸೆ ಈತು ಪೊರ್ಲುದ ಒಂಜಿ ವ್ಯವಸ್ಥೆಡ್ ಆಯನ ಕಾರಡೆ ಉಂತಿಯೇ ಪನ್ಪಿನಂಚಿನ ಒಂಜಿ ಪ್ರೀತಿ ಅಭಿಮಾನಡ್ ಬೆರಿಬೊಟ್ಟುದು ಚಂದ್ರಹಾಸಿರ್ ಬೊಕ್ಕಲ ಒಂದು ಸಮಯ ಸದಾನಂದ ಶೆಟ್ಟರೊಟ್ಟಿಗೆ ಇತ್ತೇರು. ಸದಾನಂದ ಶೆಟ್ಟರನ್ನು ಆರಾಧ ಬಿಡ್ತಿನತ್ತು ಮೇರ್ಲಾರೇನು ಬಿಡ್ತಿಜ್ಜೇದು ಇತ್ತೆಲಕಲು ಮಾನಸಿಕವಾದ ಒಟ್ಟಿಗೆ ಉಳ್ಳೇರು. ಸದಾನಂದ ಶೆಟ್ಟರನ 75ನೇ ವರ್ಷದ ಸದಾಭಿವಂದನಾ ಪಂಪಿನ ಕಾರ್ಯಕ್ರಮ ಡಾಕ್ಟರ್ ಮೋಹನ ಆಳ್ವೇರ್ನ ಮುತಾಲಿಕೆಡ್ ಬೆದ್ರಡು ನಡೆದಿತ್ತಂಡು ಮಾತೆರಲ್ಲ ಸಮಾನ ಮನಸ್ಕೇರಿನ ಒಟ್ಟು ಸೇರ ಒಂದು ಸದಣ್ಣನ ಅಭಿಮಾನಿಲಿನ ಪೂರ ಸೇರ ಒಂದು ಏತ್ ಪೊರ್ಲುಡು ಆ ಕಾರ್ಯಕ್ರಮನ ನಡಪಾಯರೆ ಬೆರಿಟಿತ್ತೇರಿ ಪನ್ಪಿನೇನು ಯಾನು ಮುಟ್ಟಡು ತೂತೆ ಒಂಜಿ ಸ್ವಾಮಿ ನಿಷ್ಠೆ ಪಂಡ ಅವು ಚಂದ್ರಹಾಸನ್ ನಡಗಲ್ಪೋಡು. ಅಂಚಿನ ಚಂದ್ರಹಾಸಣ್ಣೆ KS ಹೆಗ್ಡೆಗೆ ಸಾರಥ ವರ್ಮನುತ್ತ ಸೊನ್ಪತ್ತ ಒರ್ಂಬೆಟ್ಟು ಪಂಡಾರ್ನ 5ನೇ ವರ್ಷ ಪ್ರಾಯಡ್ 24 ವರ್ಷದ ದುಂಬು ಇತ್ತ 24 ವರ್ಷದ ಇಂಚಿ KS ಹೆಗ್ಡೆ ಕ್ಯಾಂಟೀನ್ ನಡಪ ಒಂದುಲ್ಲೇರು. ಐಡ್ದಿಲ ವಿಶೇಷವಾದ ಸದಾನಂದ ಶೆಟ್ಟರನ 60 ದೇವಿಚರಣ್ ಶೆಟ್ರು ಅನಿಲಣ್ಣೆ ಬೊಕ್ಕ ಅಡ್ಯಂತಾಯರು ಮುಕ್ಕುಲು ಮೂವೇರು ಸೇರಿದು ಕ್ವಾಲಿಟಿ ಪನ್ಪಿನ ಪುದರ್ಡ್ ಕ್ಯಾಟ್ರಿಂಗ್ ಉದ್ಯಮನ ಬೊಕ್ಕ ದುಂಬುಕೊನ ಒಂದುಲ್ಲೇರು. ನೆಟ್ಟು ಸದಾನಂದ ಶೆಟ್ಟರನ ಒಂಜಿ ಮಲ್ಲಾದಿಗೆ ದಾದ ಪಂಡ ಆ ಕ್ವಾಲಿಟಿ ಪನ್ಪಿನ ಬ್ರ್ಯಾಂಡ್ ನೇಮು ಅರ್ನ ಒಟ್ಟಿಗೆ ಇತ್ತಿನಂಚಿನ ಚಂದ್ರಹಾಸಣ್ಣಗೆ 60 ಮಿತ್ರಗೆ ಒಂದು ಬುಡ್ದು ಕೊರ್ಪಿನಂಚಿನ ಒಂಜಿ ಮಲ್ಲ ತ್ಯಾಗ ಬುದ್ಧಿಲ ಸದಾನಂದ ಶೆಟ್ಟರಡ ಉಂಡು. ಅಂಚಿನ ಆ ಒಂಜಿ ಇರುವೆರ್ನ ಆತ್ಮೀಯ ಸಂಬಂಧ ಐದು ಬೊಕ್ಕ ಡಾಕ್ಟರ್ ವಿನಯ್ ಹೆಗ್ಡೇರು ವಿಶಾಲ್ ಹೆಗ್ಡೆ ಅಕ್ಲಿನಾರು ಸದಾ ನೆನತೊಂದುಲ್ಲೇರು ಅಕುಲ್ಲ ಇನಿತ ಕಾರ್ಯಕ್ರಮಡ್ ನಮ್ಮೊಟ್ಟಿಗೆ ಇತ್ತಿದೋಡು ನಮ್ಮ ಕುಡ್ಲದ ನೇರ ಪ್ರಸಾರ ಒಂದುಂಡು ಈ ಕಾರ್ಯಕ್ರಮನ ಬಹುಶಃ ಅಕುಲು ತೂವೊಂದುಪ್ಪೇರು ಇಂಚ ಉದ್ಯಮ ಕ್ಷೇತ್ರಡ್ ಹಂತ ಹಂತವಾದ ಬಲಕೆ ತೋಜಾಯಿನಂಚಿನ ಚಂದ್ರಹಾಸಣ್ಣೆ ಅಯ್ಯಪ್ಪ ಮಂದಿರದ ಸ್ಥಾಪನೆ ಆ ಸಂದರ್ಭಡ್ ನಡತಿನಂಚಿನ ಒಂಜಿ ಘಟನೆ ನಾರು ನೆನಪು ಮಲ್ತೊನ್ನಾಗ ಆರು ಮಾತಾ ಸಮುದಾಯದ ಕಲೆಗೆ ಬೋಡಿತ್ತಿನ ಆರು ಪಂಡದ ಗೊತ್ತಾಪಿನ ಇಟ್ಟೆ ಆರು ಪಂಡೇರು ಅಯ್ಯಪ್ಪ ಮಂದಿರದ ಜೀರ್ಣೋದ್ಧಾರಗೆ ಜತ್ತಿನಂಚಿನ ಪೊರ್ತುಡು ಕೈಟು ಮುಕ್ಕಾಲಿಜ್ಜಂದೆ ಎಂಚ ಒಂದೇನು ಕೋಡಿ ಎತ್ತಾವನೊಂದು ಎನ್ನನಾಗ ಒಂಜಿ ಮುಸ್ಲಿಂ ಬಾಂಧವೇರು 50,000 ರೂಪಾಯಿ ನೆಂಕಿ ಒಂಜಿ ಪೇಪರ್ಡ್ ಕಟ್ಟದ ಕಂತದ್ದು ಕೊರಿಯೇರು ಪಂಡದು
ಅವಿನಾರು ಏಪಲ ಮದ ಪೂಜೆರು ಐದಲ ಹೆಚ್ಚಾದ ಎಂಕ್ ಮಸ್ತ್ ಜನ ಮಿತ್ರರನ್ನ ಕುಲುಲ್ಲೇರು ಆಂಡೆಯನ್ನ ಆತ್ಮೀಯ ಮಿತ್ರೆ ಪಂಡ ಫ್ರಾನ್ಸಿಸ್ ಮಚಾದೋ ಬಾರಿ ಪ್ರೀತಿಪೂರ್ವಕವಾದ ಪನ್ಪೇರು ಕೋಮಲ್ಸರನ್ನ ಸಹೋದ್ಯೋಗಿ ಆದಿತ್ತಿನಾಯೆ ಆಯನ ಬಂಗದ ದಿನಟ್ಟು ಯಾನಾಗಿ ಸಹಾಯ ಮಲ್ತೆ ಆಂಡ ಆಯೆ ವಿದೇಶಕ್ಕೆ ಪೋಯಿ ಬಕ್ಕ ಕುವೈಟಿಡಿತ್ತಿನಾಯೆ ಎನ್ನ ಇಲ್ಲಡುಪ್ಪುನಂಚಿನ ಸುರುತ್ತ ಟೇಪ್ ರೆಕಾರ್ಡರ್ ಓಲ್ತಾ ಅಂದಕೆಂಡ ಅವು ಎನ್ನ ದೋಸ್ತಿ ಫ್ರಾನ್ಸಿಸ್ ಮಚಾದೋ ಕೊಡ್ತೀನ ಅಂದ ಬಾರಿ ಪ್ರೀತಿಡು ಪನ್ಪೇರಾರು ಯಾನ ಮೂಜಿ ಸಲ ಯಮಲೋಕದ ಬಾಕಿಲು ಬೊಟ್ಟುದು ಪಿರವೈದಿನ ಎಂದು ದಾಲ ಬೇಜಾರಿಜ್ಜಂದೆ ಪನ್ಪೇರು ವರ ಹಾರ್ಟ್ ಬ್ಲಾಕ್ ಆನಾಗ ವರ ಒಂಜಿ ಸೈಡ್ ಎಫೆಕ್ಟ್ ಆನಾಗ ಬೊಕ್ಕ ಕೊರೋನಾಡು ಅನಾರೋಗ್ಯಡು ಉಪ್ಪುನಂಚಿನ ಸಂದರ್ಭಡ್ ಅರೆಗೆ ಜೀವನದ ಉಲ್ಲಾಸನ ಕೊರ್ದು ವಿದೇಶಕ್ಕೆ ಲೆಪುಡಾದು ಸುಮಾರು ಒಂಜಿ ತಿಂಗಳು ಅರ್ನ ಇಲ್ಲಡೆ ಒಂಜಿ ಪ್ರತ್ಯೇಕವಾಯಿನ ಕೊಠಡಿ ಕೊರ್ದು ಅರ್ನ ಆರೋಗ್ಯನ ತೂತಿನಂಚಿನ ಒಂಜಿ ಸನ್ಮಿತ್ರೆ ಫ್ರಾನ್ಸಿಸ್ ಮಚಾದೋ ಇನ್ನಿತ ಕಾರ್ಯಕ್ರಮಡಾರೆ ನಿರೀಕ್ಷೆ ಮಲ್ತೊಂದಿತ್ತೇರು ಅರೆಗೊಂಜಿ ತಾಟಿ ಬೊಟ್ಟೋಡು ದಯಪಂಡ ಅರ್ನ ಜೀವನಡು ಮಾತಾ ಸಮುದಾಯದಕಲು ಅರೆಗೆ ಮಿತ್ರೆರುಲ್ಲೇರು ಮಾತೆರ್ಲ ಮಿತ್ರೇರೆ ಆರು ವಜ್ರದ ಲೆಕ್ಕ ಕಟ್ಟೋರಾರು ತುಯ್ಯಾರೆ ಅಂಡ ಪೂತ ಲೆಕ್ಕ ಮೃದು ಸ್ವಭಾವದಾರಾರು ಆರು ಪಾತೆರ್ನ ಕಡಕ್ಕೆ ಪೆಟ್ಟು ಒಂಜಿ ತುಂಡು ರಡ್ ಅಂಚ ಪನ್ಪಿ ಲೆಕ್ಕ ನಡತಿನಾರು ಐದು ಬೊಕ್ಕ ವಿಶೇಷವಾದ ಅರ್ನ ಜೀವನಡು ಯಾನೊಂಜಿ ಮಲ್ಲ ಸಾಧನೆ ಮಲ್ದಿನಿ ಎಂದು ಅರು ಬೇತೆ ಬೇತೆ ಕ್ಷೇತ್ರದ ಇತ್ತೆ ಅಯ್ಯಪ್ಪ ಗುಡಿತ ಮುಖ್ಯಸ್ಥರಾದ ಬ್ರಹ್ಮಕಲಶ ಉಪ್ಪು ಜೀರ್ಣೋದ್ಧಾರ ಉಪ್ಪು ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಲೇಡು ಒವ್ವೇ ಕ್ಷೇತ್ರದ ಬ್ರಹ್ಮಕಲಶ ಅನಾಗ ಐಟ್ ಹೊರೆ ಕಾಣಿಕೆ ಅಂದಾನಗ ಚಂದ್ರಾಸನನ ಪುದರ್ ಪ್ರಧಾನವಾದ ಬರ್ಪುಣ್ಣಂಕ್ ಐಟ್ಲ ಒಂಜಿ ಸಾಮಾಜಿಕವಾದ ಐನ ರಾಜ್ಯದ ಪ್ರತಿನಿಧಿಯಾದ ಭಾರತ ಸರ್ಕಾರದ ದಕ್ಷಿಣ ವಲಯ ರೈಲ್ವೆ ಸಲಹಾ ಸಮಿತಿದ ಸದಸ್ಯರಾದ ಏನ ನಳಿನ್ ಕುಮಾರ್ ಕಟೀಲ್ ಏನ ನೇಮಕ ಮಲ್ತೇರು ಪನ್ಪಿನೇನು ಬಾರಿ ಅಭಿಮಾನಪೂರ್ವಕವಾದ ಆರ್ಯಪಲ ನೆನತೊಂದುಲ್ಲೇರು ಅವು ಅರೆನ ಒಂಜಿ ನಿಸ್ವಾರ್ಥ ಸೇವೆಗೆ ತಿಕ್ಕಿದಿನಂಚಿನ ಒಂಜಿ ಮಾನಾದಿಗೆ ಪಂಡದು ಅರೆಗ್ಲಾ ಸಂತೃಪ್ತಿ ಉಂಡು ಅರ್ನ ಮಿತ್ರ ವಲಯದ ಕೆಲೆಗ್ಲ ಸಂತೃಪ್ತಿ ಉಂಡು ಬಂಟರ ಮಾತೃಸಂಘ ಉಪ್ಪು ಉಳ್ಳಾಲ ವಲಯದ ಬಂಟರ ಸಂಘ ಉಪ್ಪು ರಾಟ್ರಿ ಉಪ್ಪು ರಾಣಿ ಅಬ್ಬಕ್ಕ ಸಾಂಸ್ಕೃತಿಕ ವೇದಿಕೆ ಉಪ್ಪು ಸದ್ಭಾವನಾ ವೇದಿಕೆ ಉಪ್ಪು ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ ಉಪ್ಪು ಅಂಚನೆ ಪೂಜ್ಯ ತಂತ್ರಿನ ಮಾರ್ಗದರ್ಶನ ನಡುಪು ಅಂಚಿನ ಮಾಗಣ್ಯದ ಕೂಟ ನೆಟ್ಟು ಪೂರ ಪ್ರಧಾನ ಪಾತ್ರನ ನಿರ್ವಹಣೆ ಮಲ್ತೊಂದು ಸಮಾಜಮುಖಿಯಾದ ಚಿಂತನೆ ಮಲ್ತೊಂದು ಪುನಃ ಚಂದ್ರಹಾಸಿರೆಗೆ ಸಮಾನ ಮನಸ್ಕೇರು ಪೂರ ಸೇರ್ದು ಇನಿ ಸನ್ಮಾನ ಮಲ್ತೊಂದುಲ್ಲ ಅಭಿನಂದನೆ ಮಲ್ತೊಂದುಲ್ಲ ಈ ಸಂದರ್ಭಡ್ ಅರ್ನ ಮಗೆ ಒಂಜಿ ಪಾತೆರ ಪಂಡು ಎನ್ನ ಅಮ್ಮೆರ್ನ ವೈಯಕ್ತಿಕ ಜೀವನದ ಒಂಜಿ ವಿಶೇಷತೆ ಎಂಚಿನ ಅಂದ ಪಂಡ ಆರು ಸಮಾಜಮುಖಿಯಾದ ಹೆಚ್ಚು ಚಟುವಟಿಕೆಯಲ್ಲಿ ಮಲ್ತೊಂದುಲ್ಲೆರ ಇಲ್ಲ ನಾರ ಮದ ಪೂಜೆರು ಎನ್ನ ಅಮ್ಮನ ಮೆಗ್ದಿನ ಮಗಲು ಅಪ್ಪೆ ಅಮ್ಮನ ಕಳೆ ಹೊಂದಿತ್ತಿನ ಸಂದರ್ಭಡ್ ಆ ಬಾಲೆಗೆ ವಿದ್ಯಾಭ್ಯಾಸ ಕೊರ್ದು ಮದಿಮೆ ಮಲ್ಪಾದ ಆ ಪೊರ್ಲುನು ಬಾರಿ ಸಂತೋಷದ ಅನುಭವಿಸಿನಂಚಿನ ಒಂಜಿ ಕುಟುಂಬ ಪ್ರೇಮಿ ಪಂಡದು ಚಂದ್ರಹಾಸೇರು ಅಜ್ಜೇರು ಮೂಜಿ ಪುಳ್ಯಲ್ಲೆಗೆ ಆರ ಅಜ್ಜೇರಾರು ಆಶಲತಾ ದೀಪಲತಾ ಸಂತೋಷ್ ರಾಜ್ ಕಿರಣ್ ರಾಜ್ ನಾಲು ಜೋಕ್ಲೆಗೆ ಅಮ್ಮೆರಾದ ಉದಯ್ ಕುಮಾರ್ ಶೆಟ್ಟಿ ಬೊಕ್ಕ ಪುರಂದರ ಶೆಟ್ಟಿ ಅಂಚನೆ ರಚಿತಾ ಅಡ್ಯಂತಾಯ ಅಖಿಲೆಗೆ ಮಾಮಾದ್ ಆಶೀಶ್ ಋತಿಕ್ ಸ್ವಸ್ತಿಕ್ ಅಖಿಲೆಗೆ ಮೋಕೆದ ಅಜ್ಜೆರಾದ ವಿಶೇಷವಾದ ಅರ್ನ ಅಣ್ಣನ ಮಗೆ ವಿಶಾಲ್ ಅರೆಲ್ಲ ತನ್ನ ಉದ್ಯಮದ ಒಟ್ಟಿಗೆ ಸೇರಾ ಒಂಜಿ ಕುಟುಂಬ ಪ್ರೇಮಿಯಾದ ಸಮಾಜ ಪ್ರೇಮಿಯಾದ ನಡತೊಂದು ಪುನಃ ಮುರಣಿ ಆಗಸ್ಟ್ 1ನೇ ತಾರೀಕಿಗೆ ಅರೆಗೆ 74 ವರ್ಷ ಜಿಂಜಿದು 75ನೇ ವರ್ಷಕ್ಕೆ ಪದ್ಯದೀಪಿನ ಸಂದರ್ಭಡ್ ಸಮಾನ ಮನಸ್ಕೇರು ಒಟ್ಟು ಸೇರೊಂದು ಇನಿ ಚಂದ್ರಾಮೃತ ಪನ್ಪಿನಂಚಿನ ಒಂಜಿ ವಿಶೇಷ ಕಾರ್ಯಕ್ರಮಡ್ ಅಭಿನಂದನೆ ಮಲ್ತೊಂದುಲ್ಲ ಬೊಕ್ಕೊರ ಇರೆಗೆ ಪ್ರೀತಿ ಗೌರವದ ಅಭಿನಂದನೆ ಉಂಡಾಯನ ಚಿತ್ತಿನ ಗೆಂದಾಳಿ ಬೊಂಡ ಸತ್ಯದ ಬಲೆ ಬಜ್ಜೆ ಬಾರದ ಪರಂದ ಕೈಲ ಅವನ ತಿಟ್ಟೊಂದು ಚಂದ್ರ ಸಣ್ಣಗ ಅಂಚನೆ ಗೀತಕ್ಕಾಗೆ
ಒಟ್ಟಿಗೆ ಮಾಲೆ ಪಾಡ್ದು ತರಕು ಪೇಟದು ಇದು ಕಂಟೆಲುಗೆ ಮಣಿಮಾಲೆ ಪಾಡ್ದು ಮಾನಾದಿಗೆ ಮೂಲೊಂದು ವಿಶೇಷವಾಯಿನ ನೆಂಪುದ ಕಾಣಿಕೆಯನ್ನು ಕೊರೋದಿಲ್ಲ. ಒಂದು ನೆಂಪುದ ಕಾಣಿಕೆಯನ್ನು ಕೊರೋದಿಲ್ಲ. ಯಕ್ಷಗಾನದ ಅರ್ಜುನನ ಒಂಜಿ ಏಸಂತೂ ಒಂದಿಲ್ಲ. ಮುಲ್ಪ ನಮ್ಮಜ್ಜಿ ತುಳುನಾಡದ ಪೆರ್ಮೆದ ಸಂಶೋಧಕರುಳ್ಳರು ಡಾಕ್ಟರ್ ಚಿನ್ನಪ್ಪ ಗೌಡ್ರು ಈ ಅರ್ಜುನನ ಮೂರ್ತಿದ ಬಗ್ಗೆ ತರಜಿ ಪಾತ್ರ ಬಂಡರು. ಮಹಾಭಾರತ ಯುದ್ಧೋಡು ಪಾಂಡವರಿಗೆ ಎಂದೋಡು ನಾಳೆ ಮಲ್ಲ ಪಾತ್ರ ಅರ್ಜುನನುಂಡು. ಮಧ್ಯಮ ಪಾಂಡವೆ ಸವ್ಯಸಾಚಿ ಮೂರು ಲೋಕದ ಗಂಡ ಹೆಚ್ಚಿತ್ತಿನ ಎಚ್ಚಲ್ ಮೇಲು ಅಭಿಧಾನಲು ಅರ್ಜುನಗೊಂಡು ಆಂಡ ಆಯ್ತ ವಿರೋಧ ಶಕ್ತಿ ಕೃಷ್ಣೇ ಪನ್ಪಿಲಕನೆ ಅಡ್ಯಂತರ್ನ ಬದುಕದ ನಡಿಟ್ಟು ಮಲ್ಲ ಸಾಧನೆ ಪುನು ಅತನ ಮಲ್ಲ ಕಾರಣ ಪುನು ಆರ್ ನಂಬುದಿನ ದೈವ ದೇವೇರು ಗೀತಕ್ಕಾಗಿ ಬಾಗೀನ ಕೈಕ ಕೊಂದಾಗ ಹಚ್ಚಿದೆ ಇದು ಮುಂಡೋಗು ಕುಂಕುಮ ತರಕು ಚೆಂಡು ಮಲ್ಲಿಗೆ ಒಂದೇನು ಕೊಡ್ದು ಮುತ್ತುಡು ದೇಶ ಪಕಲುಡು ಆರತಿ ಬನ್ನಂಜಿ ಪಾತ್ರ ಉಂಡು. ಆರತಿ ದೀಪದ ಆರತಿ ಮಲ್ತೊಂದುಲ್ಲೇರು ಚಂದ್ರ ಸಡ್ಡಂತ ರಂಚನೆ ಗೀತಕ್ಕವು మీరొందుండు ప్రతి ఒరియಗ್ಲ ಅರೆಗೆ ಅಭಿನಂದನೆ ಮಲ್ಪರ ಅವಕಾಶ ಉಂಡ ಮಾತೆರೆಗ್ಲ ನಮಸ್ಕಾರ. ಇನ್ನಿತ ಎನ್ನ ಪುಟ್ಟುಬರ್ಬದ ಲೇಸದ ದೀಪ ಪ್ರಜ್ವಲನೆ ಮಲ್ಪೆರ ಬತ್ತನ ನೀಲೇಶ್ವರ ತಂತಿರ್ದಾರನ್ನ ಕಾರ್ ಗಡ್ಡ ಬರೋಂದು ಅಂಚನೆ ಇನಿ ಅಧ್ಯಕ್ಷರಾದ ನಿಟ್ಟೆ ಸಮೂಹ ಸಂಸ್ಥದ ವೇಣುಗೋಪಾಲ್ ವಿನಾಯಕ್ ಡೇರಿ ಬರೋಡಿತೀನಿ ಕಾರಣ ಅಂತರೋಡು ಅರೆಗೆ ಒಂತ ಜ್ವರ ಬರ್ಪಣೊಂದು ಪಂಡದು ಅರೆಗೆ ಬರಿಯಾರಾಯಿಜಿ ಅಂಚ ಅದು ಎನ್ನ ದನಿಯನ ಸದಾನಂದ ಶೆಟ್ರು ಇನ್ನಿತ ಗುರ್ಕಾರ್ಮಯನ್ನು ವಹಿಸೊಂದೇರಿ ಅಂಚನೆ ಸದಾನಂದ ಶೆಟ್ರು ಪಂಡದಾಂಡ ಎಂಗ ಅವು ಪನಂದ ಉಪಾಯ ಇಜ್ಜಿ ಆ ಪನೋಡು ಆಪುಂಡು ಇನಿ ಯಾನು ಈ ಲೆವೆಲ್ಗೆ ಬರೋಡಂದಾಂಡ ಎನ್ನ ಕೈಟ್ ಬಾತು ದೆರ್ತದು ಬೇರಿ ಬೋಟದು ಎರಡು ಸಾಂಕನಾರು 30 ವರ್ಷಡು ಕ್ವಾಲಿಟಿ ಸಮೂಹ ಸಂಸ್ಥೆದ ಸದಾನಂದ ಶೆಟ್ರು ಯಾನ್ ಈಜಿಂದಾಂಡ ಓಲಾ ಇತ್ತದುವೆ ಅವಳ ಆ ಟೈಮ್ ಮುಂಜೆ 70 ಮನೆ ಈ ಸಬಿಡು ಯಾನ್ ಬರೋಡಂದಾಂಡ ಅವು ಪಂಡ ಬಾರಿ ಮಲ್ಲ ವಿಷಯ ಆ ಟೈಮ್ ಅಡಿ ಹೆಂಗೆ ಆರು ಒಂಜಿ ಬೆರಿ ಸಹಾಯ ಕೊರಿಯರು ಯಾನ್ ಆರು ನಮ್ಮನೆದ ಬೆರಿ ಸಹಾಯ ಕೊಡ್ತಾರೆ ಆ ನಮ್ಮನೆಡೆ ಯಾನ್ ಅರೆನ ಚಾಚು ತಪ್ಪಂದೆ ಯಾನ್ ಅರೆಗೆ ಅರ್ನ ಸೇವೆ ಮಲ್ತೊಂದಿತ್ತ ಅರ್ನ ಕೆಲಸ ಮಲ್ತೊಂದಿತ್ತ ಇನ್ನಿಕ್ಕೆ ಯಾನ್ ಉದ್ಯಮದ ಲೈನ್ಗೆ ಬೋಡುಂದಾಂಡಲ್ಲ ಆ ಎಕ್ಸ್ಪೀರಿಯನ್ಸ್ ಕ್ವಾಲಿಟಿದ ಅವು ಇತ್ತಿನಿಟ್ಟು ಯಾನ್ ವಿಶಾಲ ಬೋದು ಕೇನ್ನಾಗ ಇಮ್ಮಿಡಿಯೇಟ್ ಏನಕ್ಕೆ ಈರ್ ಬೋರ್ಡು ಈರ್ ಬಲೆ ಈರ್ ಎನ್ನ ಸಮಸ್ಯೆ ಒಂಜಿ ಹೋಟೆಲ್ ಮಲ್ಪೊಡೆ ಎಂದು ಪಂಡದ ಪಣ್ಣೆಟ್ಟು ಇನಿ ಅವಲ ಮೂಲ ಇತ್ತಿಲಕನೇ ಯಾನ್ ಅವಲ ಪೋದು ಅರಡ ಅಂದು ಮಲ್ತದೆ ಎಂಕ ಎಡ್ಡಂತನ ಒಂಜಿ ಅಭಿಪ್ರಾಯ ಕೊರಿಯರು
ಕೋರ್ದುಲ ಇನ್ನಿ ಮುಟ್ಟಲ್ಲ ಎಂಕ್ ವೆಹಿಕಲ್ ಒಂಜಿ ತೊಂದರೆ ಇಜ್ಜೆ ಅಂದಿಲ್ಲಕ ಏನ 24 ವರ್ಷದ ಇಂಚಿ ಸಾಂಕೊಂದುಲ್ಲೇರು ಯಾನ್ ಏಪಲ ಮರಪಾಯ ಈ ರಡ್ಡು ಜನ ಏನ ರಡ್ಡು ಕಣ್ಣು ಇತ್ತಿಲಕ ನಿಜವಾದಲ್ಲ ಯಾನ್ ಸದಾನಂದ ಶೆಟ್ಟಿ ನಾವು ಯಾನ್ ಎಂತನ ವೈಟ್ ಹೋಲ್ ಏತು ಬೆಂದನ್ನೆಲ್ಲ ಮುಲ್ತ ಎಕ್ಸ್ಪೀರಿಯನ್ಸ್ ಈತ ಮಿತ್ರೇರು ಎನ್ನ ಕೈತಾಲ ನಿಕ್ಕಲು ಉಂತುದಾರ್ನಂಡ ಎನ್ನ ಯಾನ್ ಬೇದ್ದಾಲ ಮಲ್ದಿಜಿ ಯಾನ್ ಸಂಪಾದನೆ ಮಲ್ದಿನಿ ಬಂಡ ಎನ್ನ ಮಿತ್ರೇರು ಇನ್ನು ಸೇರಿದಿನ ನಿಕ್ಕಲು ಮಾತ್ರ ಎನ್ನ ಮಿತ್ರೇರು ಇಂದುವೇ ಸಂಪಾದನೆ ಎನ್ನ ಅಂಚ ಯಾನ್ ದೇವಡ ನಟ್ಟು ಬಂಜೆ ಬೇತೆ ಏನಾದ್ರು ದಾಲ ಮಲ್ಪೆರಾಪುಜಿ ಯಾನ್ ಮಲ್ತನ ಕೆಲಸವು ಚ್ಯುತಿ ಬರಂದಿಲ್ಲಕ ಯಾನರ್ನ ಕೆಲಸ ಮಲ್ತಿದೆ ಅಂಚನೆ ಇತ್ತೆ ಮಲ್ಪನ ಜಾಗೆಡ್ ಬೇರೆ ಮಲ್ಪುಂದಾಂಡಲ್ಲ ಯಾನ್ ಎನ್ನ ಕಾಂಡೆ ಯಾನ ಒಂಜಿ ಕೆಲಸ ಹೋಗ್ಬಿಟ್ಟು ಪಂಡದು ಕಾಂಡೆಲ್ಲಕದು ಎನ್ಮರ ಗಂಟೆದವುಲ ಯಾನ ಎನ್ನ ಬೇರೆದ ಜಾಗೆ ಹೋದು ಯಾನ್ ಬೇಲೆದೆ ಇಂಚ ಉಲ್ಲೇನ ಅಂಚೆನೇ ಯಾನ ಉಲ್ಲೆ ಆಯ್ತೊಟ್ಟಿಗೆ ದಾಯ ಎಂಕದ ದಾಲ ಆಯ್ತಾದಿಚ್ಚಿ ಆಂಡ ದೇವ್ರ ದೇಟು 45 ಜನ ಕೆಲಸ ಒಲ್ಲೇರಿ ಮಲ್ಲ ಸಮಸ್ಯೆದೆಲ್ಲ ಕನ್ನುಂಡು ನನ್ನ ಒಂಜಿ ಎಂಕ್ ಮಲ್ಲ ಖುಷಿ ಇಂಜಿನ ಪಂಡ ಮಿನಿಮಮ್ 700 ಅನ್ನೋದು ಜನರಲ್ ವಾರ್ಡ್ ಪೇಷಂಟ್ ನಕಲು ಜೈದನ ಒಲುಪ್ಪೇರು ಅಕಲೆಗೆ ಕಾಂಡ ಬ್ರೇಕ್ಫಾಸ್ಟ್ ಮಧ್ಯಾಹ್ನದ ವನಸು ಬಯ್ಯದ ಚಾ ರಾತ್ರಿದ ವನಸು ದೇನು ಈ 24 ವರ್ಷೋಡ್ಲ ಎಂಕ ಮಲ್ಲ ದೇವರ ಭಾಗ್ಯ ಕೊಡ್ತಾನೆ ಪಂಡ ಯಾನ್ ಆ ಬೆಡ್ ಜೈದನ ಅವು ಪೇಷಂಟ್ ಹತ್ತು ಅವು ಎನ್ನ ಶಕ್ತಿಯಿಂದ ಬಂದು ಪನ್ವಲ್ಲಿ ಯಾನ್ ಐಕ ಆಯ್ತಾ ಸೇವೆ ಮಲ್ತಲ್ಲ ಆಯ್ತಾರ್ದು ಏನನ್ನ ಬಚಾವತ್ತೆ ಯಾನ್ ಈ ಲೆವೆಲ್ಗೆ ಬೈದೆ ಯಾನಂದು ಮಾತೇರನ್ನ ಲೆಪ್ಪೊಡುತ್ತೇನೆ ಯಾನ್ ದಾದ ಬಣ್ಣಗ ಎಂಕಾರು ಏನ ದನಿನ ವಿಷಯ ಪಾತಿರ್ದನಾಗ ಬೊಕ್ಕೊಂಜಿ ದನಿನ ವಿಷಯ ಪಾತಿರ್ದನಾಗ ಒಂತ ಲೇಟ್ ಅಂಡು ಅಂಚಾದು ನನ್ನೋರಿ ಮಿತ್ರೆ ನಲ್ಲಿನನ್ನೆಲ್ಲ ಅಂಚೆನೆ ಯಾನ್ ಕಾಂಗ್ರೆಸ್ ಹಿಡಿತೆ ಯು ಟಿ ಖಾದರ್ ಎಂಕ್ ದಿಂಜ ಜೂನಿಯರ್ ಯು ಟಿ ಪರಿದೇರು ಎನ್ನ ಗುರು ಎಂಕ ಒಂಜಿ ಟೈಮುಡು ಇತ್ತ ರಾಜಮೋಹನ್ ಮುದ್ಯರು ತೀರ್ದೇರು ಹರ್ಷರಾಜ್ ಮುದ್ಯರ್ನ ಪಲೆ ಯಾನ್ ಪಂಡೆ ಎಂಕೊಂಜಿ ನಿಗಮಡು ಇಂಚಿನ ಕೆಲಸ ಒಂಜಿ ದೆಪ್ಪದ ಕೊರಡು ಪನ್ನಾಗ ಆರು ಯು ಟಿ ಪರಿದಿರ ಹೋದ ಪಾತೆರ್ದು SM ಕೃಷ್ಣ ಅಪಗ CM ಆದಿತ್ತೇರು ಇಮ್ಮಿಡಿಯೇಟ್ ಕೊಡ್ತೇರು ಆಡ ಎಂಕದ ಭಾಗ್ಯ ಇಜ್ಜೆ ಆತೆ ರಾಜ್ಯಕ್ಕೇಡು ಅವು ರಾಜ್ಯಕ್ಕೆ ಇಂಚಿನ ದುಂಬೋರಿ ಬನಂತೀರಿ ಎಂಕಲ್ಲ ದನಿ ಬನಂತೀರಿ ರಾಜ್ಯಕ್ಕೆ ಪಂಡ ಇಸ್ಪಿಡ್ದ ಗೇಮ್ದಲ್ಲಕ ಅವು ಸಾಧಾರಣ ಮಾತ್ರೆಲ್ಲ ತಿಕ್ಕುಜಾವು ಒಂದು ಅವು ಕರೆಕ್ಟ್ ಈಜನ ತಿಕ್ಕಾರಲ್ಲ ಸಾಧ್ಯ ಇಜ್ಜಿ ಆಡ ಎಂಕ ಭಾಗ್ಯ ಇಜ್ಜಂಡು 5 ಪಕ್ಕ ನಲ್ಲಣ್ಣನ ಏನ KT ಸುವರ್ಣರು ಮಿತ್ರೆ ಅವು ಪಂಡದ ಪ್ರಯೋಜನ ಇಜ್ಜಿ ಯಾರು ಓಡೆಮುಟ್ಟ ಮಿತ್ರೆ ಯಾರನ್ನ ಜುವಾದ ಗಂಟು ಗೊರ್ಪೇರು ಪಂಡ ಅವು ಯಾನ್ ದಮಯ ಬರ್ದಾರಡ ಈ ಸರ್ದಿ ಹೆಂಗೆ ಬುರ್ಚಿ 75 ಸ್ಟಾರ್ಟ್ ಆಪುನೇ ಆತ್ರಿ 1 ವರ್ಷ ಬಿಟ್ಲೆ ಬಾಕಿ ಬೊಕ್ಕ ಮಲ್ಬುಗ ಅಂದ್ ಅರೆಗಲ ಧೈರ್ಯ ಇಜ್ಜ ಅಂದ್ ಬದುಕುವೇನ ಇಜ್ಜ ಅಂದ್ ಪಂಡದೆ ಪಂಡ ಮೂಜಿ ಕೇಸ್ ಇಟ್ಟು ಅನ್ನ ಬಿದಾಯ ಬೋತುನೆ ಮೂಜಿ ಕೇಸ್ ಒಂಜಿ ಹಾರ್ಟ್ ಬ್ಲಾಕ್ ಒಂಜಿ ಸೈಡ್ ಎಫೆಕ್ಟ್ ಬೊಕ್ಕ ಒಂಜಿ ಕೊರೋನಾ ಈ ಮೂಜೆಟ್ಟಿ ಅನ್ನ ಬದುಕದು ಪಿದಾಯ ಬೈದೆ ಐನ್ ಆಂಡಲ್ ಹೆಂಗೆ ಧೈರ್ಯ ಇಜ್ಜಿ 6 ಬಂಡೇರು ಈ ಗಡಿಬಿಟ್ಟು ಪೊಡ್ಚಿ ಈ ಮನೆ ಬಂದ ಕುಲ್ಲೆ ಐಗೆ ತಕ್ಕ ಬೇರೆ ಪ್ರಸಾದ ಕಲ್ಲಿ ಮಾಡಿದಕ್ಕೇರು 6 ಬಂಡೇರು ಈ ಮನಿ ಪೊಡ್ಚಿ ಕುಲ್ಲುಲೆ ತೂಕ ಒಂಜಿ ದಾದಾಪುನ ತೂಕ ಅಂದು ದೇವ್ರ ದಯಟು ಈ ಲೆವೆಲ್ಗೆ ಬೈದಂಡು ಈ ಲೆವೆಲ್ಗೆ ಬತ್ತದ ಮಲ್ಪೊಡು ನಾಡ್ಲ ಮಾತೆ ನಂದಿಕಲ ಸಾಕಾರ ಎಂಕಲ ಈ ಕಮಿಟಿನಿ ಯಾನ್ ಮರಪರೇಜಿ ಯಾನ್ 5 ಪೈಸದ ಬೇಲ ಮಲ್ತೀಜಿ ಯಾನ್ ಎನ್ನತಿಗೆ ಕುಲ್ತೀನಿ ಯಾನ್ ಏನಿ ಮಲ್ಲ ಕೋಟು ಸೂಟು ಪಾಡೊಂದು ಯಾನ್ ತೊಲೆ ಬೈದೆ ಯಾನ್ ನಿಜವಾದ ಮುಂಡುಡು ಬರಿಯರಂದಿತ್ತೆ ಎಂಕಲ ಮಿತ್ರೆ ಬರಿಯನ್ನ ದೇವಿ ಚರಣ್ ಶೆಟ್ಟಿ ಒಂಜಿ ಶಾಪುಗಳು ಎತ್ತೊಂಬೋದು ಇತ್ತಿನ ಕುಂಟುಲೇನು ಪೋರ ದೇತಬಾರ್ದು ಈ ಲೆವೆಲ್ ಪೋಡು ಚೇಂಜ್ ಆಯ್ರ ಬಲ್ಲಿ ಎಂದು ಪಂಡ ಈರು ಮುಂಡುಡು ಇತ್ತಾನ ನನ್ನೆಲ್ಲ ಪರ ವ್ಯಾಪಾರ ಐಕೆ ಕೋಟುಡೆ ಈರು ಬಲ್ಲೆ ಏನು ಪಂಡದು ಅಂಚ ಕೋಟುಡು ಬರಪೈನೆ ಆಗಲ ಒಂಜಿ ಸಲಾಮ್ ಬೊಕ್ಕ ಎನ್ನ ಮಿತ್ತ ಪ್ರೀತಿದು ಸುಮಾರು ಜನ ಬೈದೇರು ಬೊಂಬೈದು ಬೈದೇರು ವಿವೇಕನ್ನೆ ಅತ್ತು ಮಾತಾಡಲ್ಲ ಅನ್ನ ಫ್ಯಾಮಿಲಿ ಐದಕ್ಕ ಎನ್ನ ದನಿನ ಮಗನ ಬಡೇದಿ ಪೂನದ ಹಾಕಲು ಬೊಕ್ಕ ಕ್ಷೇಮ ಕಾಲೇಜ್ ಹಾಕಲು ಡಾಕ್ಟರ್ನ ಹಾಕಲು ಡೈರೆಕ್ಟರ್ನ ಹಾಕಲು ಬೋರ್ಡ್ ತನದ ಜನಗಳು ಮಾತಾ ಬೈದೇರಿ VC ದುಂಬದ VC ಸತೀಶ್ ಕುಮಾರ್ ಭಂಡಾರಿ ಬೈದೇರಿ ಬೊಕ್ಕ ಮಾತಾ ಪನಿಯರ ಬಣ್ಣದಂಡ ದಲ ಸುಮಾರು ಬೋರ್ಡ್ ಅವ ಏನು ಪಂಡ ಇತ್ತೇನೆ ಲೇಟ್ ಆತನು ಕಂಡ ಬಟ್ಟೆ ಜನಗಳಿಗೆ ದೂರದಾಗಲೇ ಮತ್ತು ಪೋರೆ ತೊಂದರೆ ಒಂದುಂಡು ಅಂಚ ಗುರು ಕಿರಣ್ ಪಂಡಿರಿ ಯಾನ್ ಗುರು ಕಿರಣ್ ನೈಟ್ ಮಲ್ತಿದೆ ಅಂದು ಹೆಂಗೆ ಕೊಂಚ ಭಾರಿ ಆಸ ಅಣ್ಣ ಮಾತ್ರ ಭಯಂಕರ ಬಂಗೋಡು ಮಲ್ತೀನಿ ಬಂಗ ಪಂಡ ಮೇರೆ ಮಸೆ ಪೇರು ಏರು ಎನ್ನ ದನಿ ಮಸೆ ಒಂದುಲ್ಲೇರು ಪಂಡ ಬೇರೆ ಒಂದು ಬಿಡ್ದು ಎತ್ತ ಪಿರಾವಡೆ ಪೋಪೆ ಎಂದು ಆಂಡಲ ಆರು ಇತ್ತಿಲಕ್ಕನೆ ಯಾನು ಬೇತ ಬೇಲೆ ಮಲ್ತದೆ ಅಪಗದ ಒಂಜಿ ನೈಟ್ ಪಂಡ ಇಂಜಿನ ಗೊತ್ತುಂಡ ಎಂಕುಲ್ ಒಂಜಿ ಗುರು ಕಿರಣ್ ನೈಟ್ ಮಲ್ದ 3 ಗಂಟೆದ ಟೌನ್ ಹಾಲ್ದ ಪ್ರೋಗ್ರಾಮು
ಆ ಕಾಲೋಡು ಏತನಿ ಇಸವೆ ಗುರು ಒಂಜಿ 25-30 ವರ್ಷ ತುಂಬವು 87 ಆ ಟೈಮಡು ಒಂಜಿ ಆರ್ಕೆಸ್ಟ್ರಾ ಪಂಡಂದಾಂಡ ಅವು ಆರ್ಕೆಸ್ಟ್ರಾ ಮಾತೆಲ್ಲ ಕಾಸು ಮಲ್ಪೇರು ಮಲ್ಪಣಿ ಎಂದು ನಮ್ಮ ಐಕತ್ತು ನಮ್ಮ ಚಾಲೆಂಜ್ ಒಂಜಿ ಆರ್ಕೆಸ್ಟ್ರಾ ಪಂಡ ಎಂಚಿನ ಅಂದು 1.5 ಗಂಟೆದ ಪ್ರೋಗ್ರಾಮ್ ಐಪೇಟಿಗೆ ಕುಲ್ದು ನಡೆಗೆ ತಮ್ಸಪ್ ಸಪ್ಲೈ ಕೋಲ್ಡ್ ಡ್ರಿಂಕ್ಸ್ ಪಂಡ ಆ ಲೆವೆಲ್ ಕೊನೊತ್ತ ಆರ್ಕೆಸ್ಟ್ರಾ ಪಂಡ ಉದಲ್ಲ ಎಲ್ಲಿ ಅದತ್ತು 5 ಬಕ್ಕ ಪಿರರಡ್ಡು ಮಲ್ತ ದೇವ್ರದೇಟು ಭಾರಿ ಸಕ್ಸಸ್ ಆತಂడి ಅಂಡಲ್ಲ ಬಂತೇರು ಗುರುಕಿರಣಿ ಬಂತೇರು ಎಡ್ಡೆ ಕಾಸು ಮಲ್ತೇರು ಮೇರು ಎಂದು ಇಲ್ಲಿ ಹೊಸತ್ತು ಕಟ್ಟದೇರು ಎಂದು ಇಲ್ಲ ಐಟು ಕಟ್ಟದಿದ್ದಾನೆ ಅಂಡ ತೊಂದರೆ ಜಿ ನಿಖಿಲ ಮಾತ ಆಶೀರ್ವಾದ ಯಾನೆ ಈ 4 ಜನಕ್ಕೂ ತೋಜಾದ ಕೊರಿಯಾರು ಏನೈಟ್ ದಾಲ ಪಾತ್ರಜ್ಜಿ ಎನ್ನ ಮಿತ್ರರೇ ಉದಯ ಸುವರ್ಣರು ಬೈದೇರು ಆರು ಓಡೆಗೆಲ್ಲ ಸ್ಟೇಜಿಗೆ ಮತ್ತೆ ಹೆಚ್ಚ ಬರ್ಪುಣಾರತ್ತು ಆರು ನಿಜವಾದ ತುಯರ ಇಂಚೌಲ್ಲೇರು ಬಿಗ್ ಶಾಟ್ ಆರು ತುಯರ ಅಂಜನೆ ಸೈಲೆಂಟ್ ಆರು ವೈಕಲ ಕೈತಲ್ ಬೈನು ಬರೆಯರು ಅರೆಗೆ ಎದುರು ಬರ ಬಲ್ಲಿ ಅರೆಗೆ ಅಂಚಿನ ಜನ ಏನೇ ಯಾನ್ ಪಂಡಿಪೇಟಿಗೆ ಆರು ಬ್ಯಾಂಗ್ಳೂರ್ದು ಬೈದೇರು ಅಂಚನೆ ಎನ್ನ ಮಿತ್ರರು ಉಡುಪಿಡ್ದು ಇಂದ್ರಾಳಿ ಬರ್ತೇರಿ ನಮಸ್ಕಾರ ಅಂಚ ಮಾತಾಡ ಅಜಿತಣ್ಣ ನಮಸ್ತೆ ಮಾತಾಡಗಲ ಎಂಗಲ ಹಿರಿಯ ಜಯರಾಮ್ ಶೆಟ್ರು ಉಳ್ಳೇರು ವಕೀಲರು ಉಳ್ಳೇರು ಮಾಬಲ್ ಶೆಟ್ರು ಮಾತಾಡಗಲ ಎನ್ನ ಉಡಾಲ್ ದಿಂಜಿದನ ಸೊಲ್ಮೇನು ಸಂದ ಒಂದು ಎನ್ನ ಪಾತ್ರೆ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ ಸೊಲ್ಮೇಲು ಮಾತಾಡಗಲ ಅಭಿನಂದನೆ ಮಲ್ಪರೆ ಅವಕಾಶ ಉಂಡು ಅಂಡ ಒಂಚೂರು ಪೊರ್ತು ಕಾಪ್ಲೆ ದಯದಿದ್ದು ಇತ್ತ ಗುರುಕಾರ್ಮೆದ ಮದಿಪುನು ಮಲ್ತದ ಐದು ಬಕ್ಕ ಅಭಿನಂದನೆಗೆ ಅವಕಾಶ ಕೊಡೋದಿಲ್ಲ ಗುರುಕಾರ್ಮೆನ ವಯಸ್ಸೊಂದಿನ ಚಿತ್ತಿನ ಸದಾನಂದ ಶೆಟ್ರಿ ಗುರುಕಾರ್ಮೆದ ಮದಿಪು ಕೊಡ್ಬಂದು ಕೇಳೋದಲ್ಲ ಮಾತಾಡಗಳ ನಮಸ್ಕಾರ ಚಂದ್ರಾಸ್ ಅಡ್ಡಂತ ಒಂಜಿ ಎಡ್ಡೆ ಮನೆ ತಗೊಂಡು ಬೈದಿದ್ದಾರೆ ಕುತ್ತಾರ ಗುತ್ತು ಚಂದ್ರಾಸ್ ಅಡ್ಡಂತ ಆ ಮನೆತನದ ಒಂಜಿ ಲೀಡರ್ಶಿಪ್ ಅವು ಆಗ ನೆತ್ತಡಿ ಬೈದನು ಅಂಚೆನೆಟ್ಟು ಈ ಸ್ಥಿತಿಗೆ ಬರೋ ಕಾರಣನೇ ಆ ಲೀಡರ್ಶಿಪ್ಪು ಆ ಮನೆತನ ಕುತ್ತಾರ ಗುತ್ತು ಚಂದ್ರಾಸ್ ಅಡ್ಡಂತ ಎಂಡಪ್ಪ ಸಾವಿರದ ಹೊರಮಣತೆ 72 ಮಾಡೋದು 30 ವರ್ಷ ಎಂಡಪ್ಪನ ಎತ್ತಿ ಆಯ್ ತೆಲಿಪುಜಿ ಆಗ ಬೋಡ್ತಿನ ಪೂರ ಮಲ್ತೊಂದು ಬರ್ಬಿ ಅಂಚನೆ ಎಂಕಲ ಕ್ಯಾಟ್ರಿಂಗ್ ಸಂಸ್ಥೆ ಆಡು ಆ ಸಂಸ್ಥೆ ಆಡು ನೇತಡು ಬೇಲೆ ಮಲ್ದೆ ಬೊಕ್ಕ ಅಪ್ಪಗ ಇನ್ನೊಂದು ಬೋಡಿ ಅಲ್ಲತ್ತನೆ ಯಾರು ಆ ಸುಲ ಬುಡೇರೆಲ್ಲ ಬುಡ್ಪುಜಿ ಆ ಟೈಮಡು ಏರೆ ಆವಡು ಎದುರು ಉಂತೆನ್ನೇ ಸಾಧ್ಯ ಜಾ ನಮ್ಮನೆ ಎತ್ತಿನೇ ನಾನು ಬೊಕ್ಕ ಇತ್ತೆ ಅಂತ ಪ್ರಾಯ ಆಕಲು ಪಣ್ಣಿನ ಪೂರಕ್ಕೆ ನಾನು ಡಲ್ಲ ಹೆಚ್ಚಿಗೆ ಪಾತಿರಲ್ಲ ಅಪ್ಪಜಕಂಡ ಜವನೇರ ಹತ್ತಿರ ಚಂದ್ರಾಸೆ ನೀ ಕಲ್ಲರ್ ಬತ್ತ ಪಾಡ್ದು ಪಾತೆ ಇಂಚಗು ಅಂಚ ಗುರು ಕಿರಣ್ ಎಂಕುಲು ಮಾತಾ ಒಂಜೇ ಗರಡಿ ವೈದ್ನಾಕುಲು ಚಂದ್ರಾಸೆ ಗುರು ಕಿರಣ್ ನೈಟ್ ಮಲ್ತೆ ಹೊರ ಮಲ್ತೆ ಒಂದಿನ ಬತ್ತು ಹೊರ ಮಲ್ತೆ ಆ ಬಂಡ ಕುಡರ ಬತ್ತ ಬಂಡೆ ಅಂಡ ಎಂಕೊಂತ ಮತ್ತು ವಹಿವಾಟು ಉಂಡು ಗುರುಕಿರಣ್ ನೈಟ್ ಅಮ್ಮಲ್ ಯಾ ಬಂಡೆ ಎಣ್ಣೆ ಇಲ್ಲದ ಜೋಕ್ಲಿನ ಮತ್ತು ಈ ಗೊಬ್ಬನ ಬುಡ್ಚಿ ಮಲ್ ಬಂಡ ಐದು ಐದು ನೆನಪುಂಡ ಅಜ್ಜ ಅಂಚ ಚಂದ್ರಾಸಾಗ ಆ ಬೈದಿನ ಲೀಡರ್ಶಿಪ್ ಉಂಡತ ರಿಯಲಿ ಗ್ರೇಟ್ ಆ ಏರ್ಡಲ ಒಂಜಿ ಏರ್ಡಲ ఆయన ಒಂಜಿ ನಿಯತ್ ಆ ಪಾತ್ರನ ಒಂಜಿ ಸ್ಟೈಲ್ ఆయన ವಾಯ್ಸ್ ಇವನ ಈ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ఆయన ಎಂಚಿನೆತ್ತನ್ನೆಲ್ಲ ಕ್ವಾಲಿಟಿ ಡೇ ಬೈದಿನ ఆయన ಆ ಕ್ಯಾರಬುಡೇ ಬೈದಿನ 30 ವರ್ಷೋಡು ಎಂಚಿನ ಮಾತ ಮಲ್ಪರಂಡು ఆయన ಎಂಚನೆ ಬಿಡ್ತಾನೆ ಎಂಚಿನೆಲ್ಲ ಮಲ್ಪೊಂದು ರೋಟರಿ ಕ್ಲಬ್ ಆಡು ಒವ್ವು ಆಡು ಸಿನಿಮಾಡು ನಾಟಕಡು ಆಯ್ ಇಜ್ಜಂದಿನ ಒಂಜಿ ಜಾಗೆಪ್ಪಂದು ಪಂಡ ಆತ ಈತ ಪುರ್ಲದ ಒಂಜಿ ಕಾರ್ಯಕ್ರಮ ಪುಡ್ಡ ಏತ್ ಸ್ಟ್ರೇನ್ ಆಯ್ದೆ ತೊಂದಿನ ಹತ್ತೊಂದು ఆయన ಅಭಿಮಾನಿಲು ಪ್ರಸಾದ್ ರೈ ಕಲ್ಲಿಮಾರು KT ಸುವರ್ಣರು ಆರು ಬಂಟ್ರ ನಕ್ಲಿಗೆ ಆರೇ ಬಂಟ್ರ ಲಕ ಮಲ್ಲ ಲೀಡರ್ ಆದ ಬೋತೇರು ಪ್ರತಿ ಒಂಜಿ KT ಸುವರ್ಣರು ಅಂಜನೆ ಒಂಜಿ ಉದಯ ಸುವರ್ಣರು ವೈದ್ಯರಿನಿ ಅಂಜನೆ ತಂತ್ರಿಲು ಕಾದರ್ನ ವಿಷಯ ಪಾತ್ರ ಎನ್ನ ಮಗನ ಕ್ಲಾಸ್ಮೇಟ್ಲ ఆయన ಆಮೇಲೆ ಎನ್ನ ದೋಸ್ತಿಲ್ಲ ಆರ್ಲ MLA ಬರೀ ಅಂಚ ಕಾದರ್ ಏಪಲ ఆయన ಮೆಗ್ಗಿ ಆವಡು ಎಂಗಳು ಫ್ಯಾಮಿಲಿ ಫ್ರೆಂಡ್ಸ್ ಡಾಕ್ಟರ್ ಇಫ್ತಿಕಾರ್ ಅಲಿ ಆವಡು ಮಾತಾಡಲಿ ಎಂಗಳು ಒಂಜೆ ಫ್ಯಾಮಿಲಿ ಇಡ್ತಿಲ್ಲಕ ಇನ್ನಿಕ್ಕಲವಲ್ಲ ಅವು ದಾಲ
ಅವು ಬಿನಾಮಿ ಬರ್ರ ಸಾಧ್ಯನೇ ಇಜ್ಜಿ ಅಂಚನೆ ಪರಿಸ್ಥಿತಿ ಕಾದರ್ನಕಲು ಎಂಚಿನಲ್ಲ ಒಟ್ಟಿಗೆ ಇಲ್ಲ ಮಾತೆರಗಳ ಉಡಲ್ಜಿಂದಿನ ಸೊಲ್ಮೆಲು ತಂತಾದ ಎನ್ನ ರಡ್ಡ ಪಾತ್ರ ಅಂತ ನಮಸ್ಕಾರ ಸೊಲ್ಮೆಲು ಚಂದ್ರಹಾಸ ಅಡ್ಡೆ ಅಂತ ಹೇಳಿ ಕುಡರ ಎದುರು ಬರ್ತದೆ ಪೀಠೊಡ್ಕೊಳ್ಳೋರು ಬಂದಕ್ಕೆ ಏನೊಂದಿಲ್ಲ ಸುರುಕಾದ ಅಭಿನಂದನ ಸಮಿತಿ ದಾಖಲೆ ಹಿಡಿದು ಒಂಜಿ ಅಭಿನಂದನೆ ಕುಟುಂಬದಕಲು ಐದು ಪಕ್ಕ ಬರೋಡೋರ ಚಂದ್ರಹಾಸ ಅಡ್ಡೆ ಅಂತ ಕುಟುಂಬದಕಲು ಐದು ಪಕ್ಕ ಆತರಿಕಲ ಅವಕಾಶ ಉಂಟು ಅಡ್ಯಾರ್ ಗಾರ್ಡನ್ ಪರವದ್ಲ ಅಭಿನಂದನೆ ಕೊರೆ ತಯಾರದಲ್ಲೇರು ಸನ್ಮಾನ ಉಂಟು ಧೂಮಾವತಿ ಕ್ಷೇತ್ರ ಉಚ್ಚಿಲಾರ್ದ ಸನ್ಮಾನ ವನಸ್ಥ ವ್ಯವಸ್ಥೆ ಉಂಟು ದಯದಿಂದ ಮಾತಾಡಿ ಸ್ವೀಕಾರ ಅಂತ ಬೋರ್ಡು ಅಂಚನೆ ರೋಟ್ರಾಕ್ಟ್ ಕ್ಲಬ್ದ ಪರವಾದ ಸನ್ಮಾನ ಉಂಟು ವಿಶೇಷವಾದ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಒತ್ತುಗುರ್ಕಾರ್ಲ ನೆಚ್ಚಿತಿನ ಭಾಸ್ಕರ್ ರೈ ಕಟ್ಟ ಮೇರ್ನ ಮಗೆ ಒಂಜಿ ಚಿತ್ರನು ಬುಡಪಾದೇರಿ ಚಂದ್ರಹಾಸ ಅಡ್ಡೆ ಅಂತ ಚಿತ್ರನು ಬುಡಪಾದೇರಿ MSc ಮಲ್ತದ ಚಿತ್ತಿನ ಆ ಹುಡುಗಿ ಬುಡಪಾದಿನ ಚಿತ್ರನ ಅರ್ಪಣೆ ಬರಂಡು ವರುಣ್ ಬಿ ರೈ ರೋಟ್ರಾಕ್ಟ್ ಕ್ಲಬ್ ಸಿಟಿ ಕಾರ್ಯದರ್ಶಿಲು ಅಂಚನೆ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ದ ಪರವಾದ ಗುರುಕಾರ್ಲ ಬಕ್ಕ ಸದಸ್ಯರೊಟ್ಟು ಸೇರೊಂದು ಮಾನದಿಗೆ ರಾಜೇಶ್ ಶೆಟ್ಟಿ ರೋಟರಿದಿಗೆ ಪರವಾದ ರೋಟರಿ ಕ್ಲಬ್ ಮ್ಯಾಂಗ್ಳೂರು ಸೆಂಟ್ರಲ್ದ ಪರವಾದ ಮಾನದಿಗೆ
ಐತ ಈ ಕಾರ್ಯಕ್ರಮನು ಪೊರ್ಲುಡು ನಿರ್ವಹಿಸಿನಂಚಿನ ನವೀನ್ ಶೆಟ್ರಿಗೆ ದಯದೀದೆ ನಿಖಿಲ್ ಒಂಜಿ ಗೌರವವನ್ನು ಕೊರಡು ಪಂಡ ಕೇಳೋದಲ್ಲ ಅಂಜನೆ ಅಭಿನಂದನಾ ಪಾತೆರನಂಚಿನ ನವನೀಶ್ ಶೆಟ್ರಿಗಳ ಕದ್ರಿ ನವನೀಶ್ ಶೆಟ್ರಿ.
ಆತ್ಮೀಯ ಬಂಧುಲೆ ನಮ್ಮ ಹೆಂಡತಿ ಕೂಟೋಡು ಬಿಗ್ ಬಾಸ್ ಖ್ಯಾತಿದ ಚಲನಚಿತ್ರ ನಟಿ ಕೆಲವಾತ್ ತುಳು ಸಿನಿಮಾದ ಯಶಸ್ವಿ ನಾಯಕರಂಚಿನ ರೂಪೇಶ್ ಶೆಟ್ಟಿ ಬೈದೇರು ಆರೆ ಅಭಿನಂದನೆ ಮಲ್ತೊಂದುಲ್ಲೇರು ಅಂಜನೆ ನಮ್ಮ ಸಮಿತಿದ ಪರವಾದ ಆರೆಗೆ ಮೋಕೆಡ್ ಅಭಿನಂದನೆ ಗೌರವಾಭಿನಂದನೆ ಕೊರಡು ಪಂಡದು ಚಂದ್ರ ಸೆಡ್ಡಂತೇರ್ನ ಅಂಜನೆ ಸಮಿತಿದ ಗೌರವಾಧ್ಯಕ್ಷರಂಚಿನ KT ಸುವರ್ಣರಡ ಅಂಜನೆ ಸಮಿತಿದ ಪ್ರಮುಖರಡ ವಿನಂತಿ ಮಲ್ತೊಡುವೆ ಚಂದ್ರ ಶೆಟ್ರ್ ಪಣವದ ಗುರಿಕರ್ ದಯಮಲ್ತದ ಮಿತ ಚಾವಡಿಗೆ ಬರೋಡು ರೂಪೇಶ್ ಶೆಟ್ರಿಗೆ ಅಭಿನಂದನೆ ಮಲ್ಪಡಲ್ಪ ಪ್ರಸಾದ್ ರೈ ಕಲಿಮಾರ್ ರವೀಂದ್ರ ರೈ ಕಲಿಮಾರ್ ಮೇಕಲ ದಯಮಲ್ತದ ಮಿತ ಚಾವಡಿಗೆ ಬರೋಡು ವಿನಂತಿ ಮಲ್ತೊಡುವೆ ಯಶಸ್ವಿ ಚಿತ್ರನಟಿ ರೂಪೇಶ್ ಶೆಟ್ರಿಗೆ ಅಭಿನಂದನೆ ಈ ಭವ್ಯ ವೇದಿಕೆ ನಡೆತೊಂದುಂಡು. ಅಂಜನೆ ನಮ್ಮೊಟ್ಟಿಗೂ ಕುಡಂಜಿ ತುಳು ಸಿನಿಮಾದ ಪುಗಾರ್ಥದ ನಾಯಕ ನಟೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ದ ಸಿನಿಮಾದ ಒಟ್ಟಿಗೂ ಇಡೀ ಲೋಕಡೋರ್ಬಡಿ ಸುದ್ದಿ ಮಲ್ದಿನ ಚಿತ್ರನ ವಿನೀತ್ ನಮ್ಮೊಟ್ಟಿಗುಲ್ಲ ರರನ್ನ ಮಾತಿನ ಪರವಾದ ಎದುಕೊನ್ನೋದಿಲ್ಲ ಸುಮಾರು ಸಿನಿಮಾಲೋಡ ಅಭಿನಯ ಮಲ್ದೇರಿ ವಿಶೇಷವಾದ ರಾಜ್ ಶೆಟ್ರನ ಒಂದು ಮೊಟ್ಟೆ ಕಥೆಟ್ಲ ವಿಶೇಷ ಪಾತ್ರ ಮಲ್ದಿನಾರೆ ಈ ಪೊರ್ತುಡು ಒಂಜೆ ವೇದಿಕೆ ರಡ್ಡೆ ಪುಗಾರ್ಥದ ಸಾಧಕ ನಾಯಕ ನಟರ್ನಕುಲು ಈ ವೇದಿಕೆಡಲ್ಲರು ವಿನೀತ್ ಅಂಚನೆ ರೂಪೇಶ್ ಶೆಟ್ರ್ ಉಳ್ಳಾಲ ತಾಲೂಕು ವಲಯ ಪತ್ರಕರ್ತರ ಸಂಘದ್ದು ಈತ ಅಡ್ಯಂತರಿಗೆ ಸನ್ಮಾನ ಅಂಜನೆ ನಮ್ಮ ಪುಗಾರ್ಥದ
ಸಂಗೀತ ಕಲಾವಿದ ಜೋಡಿ ಪ್ರಕಾಶ್ ಮಹಾದೇವನ್
ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಗೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ನಂದಾದೀಪವೇ ಇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಯುವರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ.
ಆತ ತೋಳು ಕೈಗೆ ಮೈಲಿ ಮುಳ್ಳಿಟ್ಟಿದ್ದ ಮದಿಗೋದಣ್ಣ ಬರಲಿಲ್ಲ ಮದಿಗೋದಣ್ಣ ಬರಲಿಲ್ಲ ಬಸರೂರ ಹೂವ ಗಂಟಣ್ಣ ತೆಗೆದೀರ ಸಿಂಗಾರ ಸಿರಿಯೇ ಅಂಗಾಲಿನಾಲೆ ಬಂಗಾರಾಗೆವ ಮಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸು ಛಾಯೆ ಮಂದಹಾಸ ಹನ್ನಲುಮೆಯ ಶ್ರಾವಣವಾದ ಮುದ್ದಾದ ಮೌನದ ಸಾರಂಗಿ ಮೋಹದ ನಗರ ಬಲ್ಲಿ ಬೇಡಿ ಬರ ಬಂದಿ ಕೊಡುವಳು ಮಾಡಿದೆ ಮಾಡುವ ಕೊಂಗ ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನು ಕೇಳುತ್ತಿದೆ ನಿನ್ನಯ ನೆರಳ ಮೇಲೆಗೆ ನೂರು ಚಾಡಿ ಹೇಳುತ್ತಿದೆ ಸಿಂಗಾರ ಸಿರಿಯೇ ಅಂಗಾಲಿನಾಲೆ ಬಂಗಾರಾಗೆ ಮಾಯಿ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸು ಛಾಯೆ ചേർന്നപ്പുറ കൈ കാലിയുണ്ടോ ഋഷഭ് ഷെട്രിക്ക് കാന്താര സിനിമ കൊഞ്ച് മല്ല താട്ടി നമ്മ കടയിൽ ಶೃಂಗಾರದ ಸೋಬಾನೆಯ ಕಣ್ಣಾರೆ ನೀನು ಹಾಡಿದೆ ಈ ಹಾಡಿಗೆ ಕುಣಿದಾಡುವ ಸಾಹಸವ ಯಾಕೆ ಮಾಡುವೆ ಸೌಗಂಧದ ಸುಳಿಯಾಗಿ ನೀ ನನ್ನೆದೆಗೆ ಮೇಲೆ ಹಾಕಿದೆ ನಾ ಕಾಣುವ ಕನಸಲ್ಲಿಯೇ ನೀನ್ಯಾಕೆ ಮೇಲೆ ಹಾರುವೆ ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ ಸುಂದರವಾದ ಸೋಜಿಗವೆಲ್ಲ ಕಣ್ಣು ಮುಂದಿದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಮಂದಹಾಸ ಅಹಮನುಮೆ ಶ್ರಾವಣವಾಸ ಥ್ಯಾಂಕ್ ಯು ಸೊಲ್ಮೆಲು
మన పేరు నీకు కన్నయ్యర్ర పండిని ఏరు సిసిలి బాయిన పేరు ఔ జర్సీ పెద్దద ప్యూర్ ಇತ್ತೆ ಮುಂದೆಯಾವು ಹಸಿಗೆದವು ತತ್ತುದು ಕಾರು ನೀಡುಯ ಅಕ್ಕ ಸೊಗುಲೆಂಚಿ ತಿಪ್ಪಿ ಆಸೆ ಬುಡುಯ ಹಸಿಗೆದವು ತತ್ತುದು ಕಾರು ನೀಡುಯ ಅಕ್ಕ ಸೊಗುಲೆಂಚಿ ತಿಪ್ಪಿ ಆಸೆ ಬುಡುಯ కుట్లద మేయర్ ఆపేయాను తూల కనక బొక్క బంగారు పొదులు కాసుదా ఇచ్చినాక సరితా బుట్లేన వెంగేరే రైలు పట్టి దాంటినా నీ తిలక దిన ఎల్లగిజియ జాతకోంకియ ఇని తిలక దిన ఎల్లగిజియ జాతకోడు శుక్ర దిసె నన్ననంకియ భాగీరథమ్మన పేరు ఐటుండు వర్ధన నీరు కనలే నంగీరు ఆనందిని ధైర్యద పేరు భాగీరథమ్మన పేరు నీకు కన్నయ్యర్ర పండిని ఎరు సిసిలి బాయిన పేరు ఔ జర్సీ పెద్దద ప్యూర్ థ్యాంక్ యూ సల్మిలో థ్యాంక్ యూ ಓಕೆ ಒಂಜಿ ಖುಷಿತ ವಿಷಯ ಇನ್ನಿತ ಈ ಪುರ್ಲಗಂಟದ ಲೇಸ್ಡ್ ನಮ್ಮೊಟ್ಟಿಗೆ ಬಿಗ್ ಬಾಸ್ ವಿನ್ನರ್ ನಿಕ್ಲೆ ಮಾದರಿಗಳು ಗೊತ್ತುಂಡು ಖಾಲಿ ಒಂಜಿ ಸೀಸನ್ ಆತು OTT ಸೀಸನ್ದಲ್ಲ ವಿನ್ನರ್ ಅಂಚನೆ ಟೆಲಿವಿಷನ್ ಸೀಸನ್ದಲ್ಲ ವಿನ್ನರ್ ಆದ ಆತ ಮಾತ್ರ ತಡೆಗೆ ಮುಗಿದಿಜಿ ಎಸ್ ನಂಗೋಸ್ಕರ ಒಂಜಿ ಪೊರ್ಲಗಂಟದ ರಡ್ಡ್ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆತಂದು ಸುರುತ ಗಿರ್ಗಿಟ್ ಆಯ್ದು ಬೊಕ್ಕ ನಿಕ್ಲೆ ಮಾತೆರಗಳು ಗೊತ್ತುಂಡು ಸರ್ಕಸ್ ಅಂಚಾದ ರೂಪೇಶ್ ಶೆಟ್ರ್ ಆಯ್ತ ನಾಯಕಿ ನಟಿ ಡೈರೆಕ್ಟರ್ ಮಾತೆರ್ಲ ಆಯ್ನಂಚಿನ ರೂಪೇಶ್ ಶೆಟ್ರ್ ನಮ್ಮೊಟ್ಟಿಗುಲ್ಲೇರು ಒಂಜಿ ಪೊರ್ಲಗಂಟದ ಪದಕ ಆರ್ಲ ಈತೆ ಸ್ವರ ಕೊರ್ರೆ ರೆಡಿ ಆತೇರು ಎಸ್ ಏರ್ನ ಪುರ ಕೈ ಕಾಲಿ ಉಂಡು ಏರ್ ಪುರ ಕೈ ಕಟ್ಟದು ಕುಲ್ದಾರು ಹೊರ ಮಲ್ಲ ಕೈ ತಾಟಿ ಬತ್ತನ ಮಸ್ತ್ ಖುಷಿ ಅಪ್ಪ ಜೋರಾದ ಚಪ್ಪಾಳೆ ಎಸ್ ಓವರ್ ಟು ರೂಪೇಶ್ ಶೆಟ್ಟಿ ದಾಲೇಜಿ ನಾನು ಇಲ್ಲದ ಫಂಕ್ಷನ್ ಅಂಜ ಬೈದಿ ನಾನು ಸೊ ಆರ್ ಅಂಕಲ್ ಎಂಗೊಂಜಿ ಬಾರಿ ಮಲ್ಲ ಸಪೋರ್ಟರ್ ಆರು ಕಿರಣ್ ಆರ್ನ ಮಗೆ ಎಂಕಲ್ನ ಟೀಮ್ದ ಮೆಂಬರ್ ಆರು ಎನ್ನೊಂಜಿ ಅಣ್ಣೆ ಎತ್ತಿಲ್ಲಗ ಸೊ ಅಂಜ ಅದೊಂದು ಇಲ್ಲದೇ ಫಂಕ್ಷನ್ ಸೊ ಅರೆಗೆ ಎಲ್ಪತ್ತೈನ ಆತನ ತೂಣ ಗೊತ್ತಾಪಜಿರಗಿಲ್ಲ ಅರೆಗೆ ನನ್ನ ಒಂದು ಎಲ್ಪತ್ತೈನು ಇಂಚಿನ ಕಾರ್ಯಕ್ರಮ ಆಪಲಕ್ಕೆ ಆವಾಡು ಸೊ ದೇವರು ನನಾತ್ ಆಯುರ್ವೇದ ಐಶ್ವರ್ಯ ಸರ್ವಸುಖ ಸಂಪತ್ತು ಸೌಭಾಗ್ಯ ನೆಮ್ಮದಿ ಮಾತು ಕೊರ್ಪಲಕ್ಕೆ ಆವಾಡು ಸೊ ಅರೆಗೋಸ್ಕರ ಒಂದು ಎರಡು ಲೈನ್ ಎಸ್ అండ్ ప్రకాష్ అన్న నొట్టుಗೆ సింగ్ మల్పునాథ్ మళ్ళీ సింగర్ అత్తు బట్ ఐల్ ట్రై జీ ఎన్నాడుదలా పొరలు సింగ్ మల్ పేరు నికులే తూలే పడుతున్నా ఊరే మురుకడు కర్ఫ్యూ పాడడు యాన్ రీజన్ కొరే ನಿನ್ನ ಪಲಯನು ಬಾವೆ ಮಲ್ಪಂದ ಬುಡಯ ಯಾನು ಬೇಲೆಗೆ ಸೇರಿದಾನೆ ನನ್ನ ಬೇಗೊಡು ಬದುಕೆ ನಡು
ಒಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿನ ಹೈಡ್ ಮಲ್ತ್ ಸ್ಟೋರಿ ಪಾಡಗ ಹಳಿಗೆ ಗುರ ವಾಟ್ಸಾಪ್ ಲಡಾಯಿ ಮಲ್ಪುಗ ಒಂದ ಟೈಮ್ ಬುಡ್ದು ನಮ್ಮನೆ ಸಾರಿಗೆ ನಮ್ಮ ಲೈಫ್ ಗಿರ್ಗಿಟ ಸ್ಟೆಪ್ ಪಾಡಗ ತಕ್ಕದಿ ಮಿನ ಅರೆ ಡೋಂಟ್ ವರಿ ಮದಿ ಮಾಲೆ ನಿನ್ನ ಬರ್ಡಿ ಯಾನುಲ್ಲ ಕರಿಯ ಮನಿ ರೇಟ್ ನಿ ಚೇತನ ಬೈದ ನಿನಗೆ ನದಿಯರಂತೆ ಬಟ್ರೆ ನಿಲೈದ ಪಾದಿರುಡಿ ಪಾದ ಕೈಟ್ ಕುಪ್ಪಿನ ತೋದೆ ಆನ ನಿನ್ನ ಮೋಗೆ ಕೊಲ್ಲು ತೋದು ಸೋದೆ ಹಣ್ಣಿ ಮೂಲ ಬಿಲದಿಗನ ಪೆರಿಯೆ ಪರವೆ ಹಣ್ಣಿಯನ ಅರೆ ತಾಯಿಗೆ ಕೋಡಿವ ಅಣ್ಣನೇ ದೆಪ್ಪುಗ ಎಂಜ ಆಗಿರ್ ದೆಪ್ಪಗನ ಅಪ್ಪಗ ಮಾತೆಲ್ಲ ದಾಟಿ ಬಿಡ್ಲಾಡು ಜೋರಾದೆ 1 2 ಥ್ಯಾಂಕ್ ಯು ಚಂದ್ರ ಸಡ್ಯನ್ ತಯಾರಾಗಿ ದೇವ್ರ ನನಾದ ಆರೋಗ್ಯ ಕೊರಡೆ ಥ್ಯಾಂಕ್ ಯು ಆ್ಯಂಡ್ ಪ್ರಕಾಶನ ಥ್ಯಾಂಕ್ ಯು ಮಸ್ತ್ ಖುಷಿ ಆಡಿರ್ನೊಟ್ಟಿಗೆ ಸಾಂಗ್ ಬಂದ್ಬಿಟ್ಟು ಅವಕಾಶ ದಿಕ್ಕಿನಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಲಾಟ್ ಅಂಜನೆ ಕಿರಣ್ ಅನ್ನಾಗ ಏನಾದ್ ಬೇಗ ಮದ್ನಾಡು ಥ್ಯಾಂಕ್ ಯು